कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्णा कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे राम 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 हरे 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 कृष्ण हरे 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 राम राम हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे ओके ಸ್ಟಾರ್ಟ್ ಮಾಡೋಣ ಇವತ್ತು ಎಲ್ಲರೂ ಕಾಣಿಸ್ತಾ ಇದೆ ಅನ್ಕೊಳ್ತೇನೆ ನಾನು ಹರೇ ಕೃಷ್ಣ ಪ್ರಭುಜಿ ಕಾಣುತ್ತಲ್ಲ ಮಾತಾಜಿ ಹರೇ ಕೃಷ್ಣ ಹಾ ಪ್ರಭುಜಿ ಕಾಣುತ್ತೆ ಎಲ್ಲರೂ ಮ್ಯೂಟ್ ಮಾಡಿಬಿಡ್ತೇನೆ ಸೊ ಮತ್ತೆ ಲಾಸ್ಟ್ಗೆ ಮ್ಯೂಟ್ ಮಾಡ್ಕೊಂಡ್ರೆ ಹರೇ ಕೃಷ್ಣ ಪ್ರಭುಜಿ ಹರೇ ಕೃಷ್ಣ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ ನಮೋ ಓಂ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಭಕ್ತಿವೇದಾಂತ ಸ್ವಾಮಿ ನಾಮಿನೇ ಓಕೆ ನಮಸ್ತೆ ಸಾರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಧಾರಿಣಿ श्री चैतन्य मनोभीष्टं स्थापितं येन भूतले स्वयं रूपकदा मह्यं ददाति स्वपदातिकं वन्देऽहं श्रीगुरो श्रीयुतपदकमलं श्रीगुरून् वैष्णवांश्च श्रीरूपं साग्रजातं सागणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेहं देवं श्रीराधाकृष्णपादान् सागणललिता श्रीविशाखान्वितांश्च हे कृष्ण करुणा सिंधो दीनबंधो जगत्पते गोपेश गोपिका कांत राधा कांत नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छा कल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः नमो विष्णुपादाय कृष्णपृष्ठाय भूतले श्रीमते भक्तिवेदांत स्वामिनिति नामिने नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा 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 हरे 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 राम 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 हरे हरे
ಅರ್ಜುನ ಉವಾಚ ಏವಂ ಸತತಯುಕ್ತಾ ಯೇ ಭಕ್ತಾಸ್ತ್ವಾಂ ಪರ್ಯುಪಾಸತೆ ಯೇ ಚಾಪ್ಯಕ್ಷರಂ ಅವ್ಯಕ್ತಂ ತೇಷಾಂ ಕೆ ಯೋಗವಿತ್ತಮಾಹ. ಅರ್ಜುನನು ಪ್ರಶ್ನಿಸಿದನು, ಸದಾ ನಿನ್ನ ಭಕ್ತಿ ಸೇವೆಯಲ್ಲಿ ನಿರತನಾದವನು, ಏನಿದು ಉಚಿತವಾದ ರೀತಿಯಲ್ಲಿ ನಿರತನಾದವನು, ಅವ್ಯಕ್ತವಾದ ನಿರಾಕಾರ ಬ್ರಹ್ಮನನ್ನು ಪೂಜಿಸುವವನು, ಇವರಿಬ್ಬರಲ್ಲಿ ಯಾರು ಹೆಚ್ಚು ಪರಿಪೂರ್ಣರೆಂದು ಭಾವಿಸಬೇಕು? ಸೊ ಅರ್ಜುನನ ಪ್ರಶ್ನೆ ನೇರ ಪ್ರಶ್ನೆ. ಆ್ಯಕ್ಚುಲಿ ಈ ಅಧ್ಯಾಯದಲ್ಲಿ ನೇರ ಪ್ರಶ್ನೆ. ಯಾಕಂದರೆ ಆಧ್ಯಾತ್ಮಿಕವಾದಿಗಳಲ್ಲಿ ಮುಖ್ಯವಾಗಿ ಎರಡು ಭಾಗ ಅಂತ ಹೇಳೋದು, ಸಾಕಾರವಾದಿಗಳು, ನಿರಾಕಾರವಾದಿಗಳು. ಸೊ ಸಾಕಾರವಾದ ಅಂದರೆ ಭಗವಂತನು ಅಂತಿಮವಾಗಿ ಒಬ್ಬ ವ್ಯಕ್ತಿ, ಅವನಿಗೊಂದು ರೂಪವನ್ನೋದಿದೆ. ಹೇಗೆ ನಾನು ಒಂದು ವ್ಯಕ್ತಿ, ನೀವು ಒಂದು ವ್ಯಕ್ತಿ, ಪ್ರತಿಯೊಬ್ಬರು ಒಂದು ಭಿನ್ನ ಭಿನ್ನವಾದ ವ್ಯಕ್ತಿ. ಸೊ ನಾನು ನನ್ನ ವ್ಯಕ್ತಿತ್ವಕ್ಕೆ ನನ್ನದೊಂದು ಈಗ ಭೌತಿಕವಾದ ಒಂದು ದೇಹದಲ್ಲಿ ನಾನು ವ್ಯಕ್ತಿಗತವಾದ ಒಂದು ರೂಪ ಇದೆ, ಒಂದು ಚಟುವಟಿಕೆಗಳಿದೆ, ಎಲ್ಲ ಇದೆ. ಹಾಗೆ ನಿಮ್ಮದು ಕೂಡ ಒಂದು ಒಂದು ರೀತಿಯ ವ್ಯಕ್ತಿತ್ವ ಇದೆ, ಪರ್ಸನಾಲಿಟಿ ಅಂತ ಹೇಳೋದು. ಸೊ ಇದು ಈ ರೀತಿಯಲ್ಲಿ ಭಗವಂತನು ಕೂಡ ಆ ರೀತಿ ಒಬ್ಬ ವ್ಯಕ್ತಿ ಅಂತ ತಿಳಿಯುವವರು ಆಧ್ಯಾತ್ಮಿಕ ಮಾರ್ಗದಲ್ಲಿ ಅವ್ರಿಗೆ ಸಾಕಾರವಾದಿಗಳು. ಇನ್ನೊಂದು ಕೆಲವು ಜನ ಇಲ್ಲ, ಭಗವಂತ ಅನ್ನೋದು ಅದೊಂದು ನಿರಾಕಾರ ಸ್ವರೂಪ, ಅದು ವ್ಯಕ್ತಿಗತವಾದ ಯಾವುದೂ ಇಲ್ಲ, ಅದು ಅಲ್ಲಿಗೆ ಒಂದು ನಿರ್ಗುಣ, ಅದು ಇಂಡಿಸ್ಕ್ರೈಬಬಲ್ ಆ ಥರ ಕರೆಕ್ಟು. ಆದರೂ ಕೂಡ ಭಗವಂತನು ಒಬ್ಬ ವ್ಯಕ್ತಿ, ಅಚಿಂತ್ಯ ಭಗವಂತನು ಹೌದು, ಆದರೆ ಅವನು ಒಬ್ಬ ವ್ಯಕ್ತಿ, ಪರಮಪುರುಷ, ಭಗವಾನ್. ಬ್ರಹ್ಮೇತಿ ಪರಮಾತ್ಮೇತಿ ಭಗವಾನಿತಿ ಶಬ್ದತೆ ಅಂತ ಆ ಪರಮಸತ್ಯದ ವಿವರಣೆ. ಸೊ ಈ ಬ್ರಹ್ಮ ಮೊದಲ ಹಂತದಲ್ಲಿ ಬ್ರಹ್ಮನ್ ಜ್ಞಾನ ಅನ್ನೋದು, ಬ್ರಹ್ಮಜ್ಯೋತಿ ಅನ್ನೋದು ಅದು ನಿರಾಕಾರ ಸ್ವರೂಪ ಅಂತ ಹೇಳ್ಬೋದು, ಕರೆಕ್ಟ್. ಆದರೆ ನಂತರ ಪರಮಾತ್ಮ, ಇನ್ನ ಅದಕ್ಕೆ ಮೂಲ ಭಗವಾನ್ ಅಂತಿಮ ಪರಮಸತ್ಯ. ಸೊ ಅದು ಒಬ್ಬ ವ್ಯಕ್ತಿ, ಅದು. ಸೊ ಹಾಗೆ ಈ ಒಂದು ಎರಡು ರೀತಿಯ ವಿಭಾಗಗಳು. ಸೊ ಈ ಸಾಧಾರಣವಾಗಿ ಧರ್ಮದ ಪ್ರಕ್ರಿಯೆಯಲ್ಲಿರೋ ವ್ಯಕ್ತಿಗಳು ಅವರು ನಿರಾಕಾರವಾದಿಗಳಾಗೋ ಇಲ್ಲಾಂದ್ರೆ ಸಾಕಾರವಾದಿಗಳಾಗೋ ಇರ್ಬೋದು. ಸೊ ಅದಕ್ಕೆ ಅರ್ಜುನನು ಕೇಳ್ತಾರೋ, ಇವರಿಬ್ಬರಲ್ಲಿ ಹೀಗೆ ನಿರಾಕಾರವೇ ಅಂತಿಮ ಸಾಕ್ಷಾತ್ಕಾರ. ಈಗ ನೀವು ಸ್ವಲ್ಪ ಜನ ಹೇಳ್ಕೊಳ್ಳೋದು ಸಾಧಕಾನಾಂ ಹಿತಾರ್ಥಾಯ ಬ್ರಹ್ಮಣ್ಯ ರೂಪಕಲ್ಪನ. ಈಗ ನೀವೊಂದು ರೂಪವನ್ನು ಕಲ್ಪನೆ ಮಾಡಿಕೊಂಡು ಪೂಜಿಸಿ ಧ್ಯಾನಿಸಿ, ಅಂತಿಮವಾಗಿ ಅದೆಲ್ಲ ನಿರಾಕಾರ. ಈಗ ಯಾವುದಾದ್ರೂ ನಿಮ್ಗೆ ಇಷ್ಟ ಬಂದಲ್ಲಿ ನೀವು ರೂಪವನ್ನು ಕಲ್ಪಿಸ್ಕೊಳ್ಳಿ. ಅದರಲ್ಲೂ ಪಂಚೋಪಾಸನ ಅಂತ ಹೇಳ್ತಾರೆ. ಸೂರ್ಯ, ಗಣಪತಿ, ದುರ್ಗೆ, ಪಾರ್ವತಿ, ಮತ್ತೆ ಶಿವ, ಆಮೇಲೆ ವಿಷ್ಣು ಅಂತಿಮವಾಗಿ ಅಂತ ಆ ರೀತಿಯಲ್ಲಿ 5 ರೂಪಗಳನ್ನು ನೀವು ಯಾವುದಾದ್ರೂ ಒಂದನ್ನು ನೀವು ಕಲ್ಪಿಸಿಕೊಂಡು ಈಗ ಧ್ಯಾನ ಮಾಡಿ. ಆದರೆ ಕೊನೆಗೆ ಗೊತ್ತಾಗುತ್ತೆ ಎಲ್ಲವೂ ರೂಪರಹಿತವಾದದ್ದು, ಎಲ್ಲವೂ ಒಂದೇ ಅಂತ. ಸೊ ಆ ರೀತಿಯಲ್ಲಿ ಇದು ನಿರಾಕಾರವಾದಿಗಳು ಅಂತ. ಈ ರೀತಿಯಲ್ಲಿ ಅವರಿಗೆ ಭಗವಂತನ ಸಾಕಾರ ಸ್ವರೂಪದ ಇದಿಲ್ಲ, ಅವ್ರಿಗೆ ನಂಬಿಕೆ ಇಲ್ಲ, ಅದರ ಒಂದು ಜ್ಞಾನ ಇಲ್ಲ ಅವ್ರಿಗೆ. ಸೊ ಇದು ಅವರು ಪರಿಪೂರ್ಣರ. ಇಲ್ಲಂದ್ರೆ ಕೆಲವು ದಿನ ಭಗವಂತನ ಒಬ್ಬ ವ್ಯಕ್ತಿ ಅಂತ ಭಾವಿಸಿ ಅವನು ಅಂತಿಮವಾಗಿ ಅವನಿಗೆ ಒಂದು ಆಕಾರ ಅನ್ನೋದಿದೆ, ಆದರೆ ಭೌತಿಕವಾದ ಆಕಾರ ಅಲ್ಲ, ನಮಗಿರುವ ಜಡದೇಹದ ಆಕಾರ ಅಲ್ಲ, ಅವನದ್ದು ಸಚ್ಚಿದಾನಂದ ಆಕಾರ. ಸೊ ಆ ರೀತಿಯಲ್ಲಿ ಅವ ವ್ಯಕ್ತಿ ಅಂತ ಭಾವಿಸೋರು ಸ್ವಲ್ಪ ಜನ ನಾವು ಭಕ್ತರು ಅಂತ ಹೇಳ್ತೇವೆ. ಸೊ ಅವರು ಇದ್ದಾರೆ. ಸೊ ಇದು ಸಾಧಾರಣವಾಗಿ ಬೇರೆಯವರು ಜ್ಞಾನಿಗಳು ಅಂತ ಹೇಳೋದು ಕೂಡ ಇದೆ. ಅವ್ರ ಜ್ಞಾನದ ಅಭ್ಯಾಸದಲ್ಲಿ ತೀವ್ರವಾಗಿ ಎಲ್ಲ ಭೌತಿಕವಾದ ಕಲ್ಮಶವನ್ನು ಹೋಗಲಾಡಿಸ್ಲಿಕ್ಕೆ ತೀವ್ರ ತಪಸ್ಸೆ ಮಾಡೋದು, ಮತ್ತು ಇದೆಲ್ಲವೂ ಕೂಡ ಭೌತಿಕವಾದದ್ದು. ಅಂದರೆ ಇದೆಲ್ಲ ಮಾಯಜ ಪ್ರಕೃತಿಯಿಂದ ಉದ್ಭವವಾದದ್ದು. ಆಧ್ಯಾತ್ಮ ಅಂದರೆ ಇದಕ್ಕೆ ವಿರೋಧವಾಗಿ ಅದು ನೇತಿ ಇದಲ್ಲ ಅಂತ ಈ ರೀತಿ ಭೌತಿಕ ವಸ್ತುಗಳನ್ನ ಅವರ ಆಕರ್ಷಣೆಯನ್ನು ಬಿಟ್ಟು ಆಧ್ಯಾತ್ಮಿಕ ಕಡೆಗೆ ಹೋಗ್ಲಿಕ್ಕೆ ಪ್ರಯತ್ನಿಸೋದು, ಅದು ಜ್ಞಾನಿಗಳು ಅಂತಾನೆ ಹೇಳೋದಿದೆ ಎಂದು. ಇನ್ನೊಂದು ಪಂಗಡದಲ್ಲಿ ಭಕ್ತರು, ಅವರೇನು ಜ್ಞಾನ ಇಲ್ಲ ಅಂತಲ್ಲ, ಆದರೆ ಅವರು ಭಗವಂತನ ಭಕ್ತಿ ಕಾರ್ಯ ಅಂತಿಮವಾಗಿ ಭಗವಂತನೇ ಸರ್ವಸ್ವ ಅಂತ ತಿಳಿದು ಅವನಿಗೆ ಸಂತೋಷ ಮಾಡೋ ಕಾರ್ಯಗಳಲ್ಲಿ ಅವ್ರು ತೊಡಗ್ತಾರೆ. ಸೊ ಈ ಭಕ್ತರು ಇವರು. ಸೊ ಈ ರೀತಿಯಲ್ಲಿ ಎರಡು ಆಧ್ಯಾತ್ಮಿಕವಾದಿಗಳು. ಸೊ ಅರ್ಜುನ ನೇರ ಪ್ರಶ್ನೆ, ಯಾರು ಇದರಲ್ಲಿ ಉತ್ತಮ? ಸೊ ಕೃಷ್ಣ, ನಿನ್ನನ್ನು ಯಾರು ಈ ರೀತಿ ಅವ್ಯಕ್ತ ರೂಪ ಅಂತ ಅನ್ಕೊಂಡು ನಾನು ಪೂಜಿಸೋರ, ಇಲ್ಲಾಂದ್ರೆ ನೀನೊಬ್ಬ ವ್ಯಕ್ತಿ ಕೃಷ್ಣ. ನಾವು ಕೃಷ್ಣನ ಮೂರ್ತಿಯನ್ನು ಭಗವಂತನ ಮಂದಿರದಲ್ಲಿ ಆರಾಧನೆ ಮಾಡ್ತೀವಿ, ಯಾಕಂದ್ರೆ ಭಗವಂತನ ವ್ಯಕ್ತಿ. ಅವನ ಶಕ್ತಿಯ ಅಚಿಂತ್ಯ ಶಕ್ತಿಯಿಂದ ಅವನು ನಮಗೆ ಸಾಧ್ಯ ಆಗುವ ರೀತಿಯಲ್ಲಿ ಬಂದು ನಮ್ಮ ಸೇವೆಯನ್ನು ಸ್ವೀಕರಿಸ್ತಾನೆ. ಸೊ ಅವನು ಆ ರೀತಿಯಲ್ಲಿ ಬಂದಿದ್ದಾನೆ ಒಂದು ಮೂರ್ತಿಯ ರೂಪದಲ್ಲಿ ಅಂತ ಹೇಳಿದ್ರೆ, ಅವನೇನೋ ಅಲ್ಲಿ ಶಕ್ತಿ ಕಡಿಮೆ ಆಗಿದೆಯೋ, ಇಲ್ಲಾಂದ್ರೆ ಅದು ಅವನದೆಲ್ಲ ಅದೊಂದು ಪ್ರಾತಿನಿಧ್ಯ ಅಂತನೋ ಏನೋ ಅಲ್ಲ.
ರೆಪ್ರೆಸೆಂಟೇಷನ್ ಅಂತ ಕೆಲವೊಮ್ಮೆ ಜನರು ಅನ್ಕೊಳ್ತಾರೆ. ಈ ಮೂರ್ತಿ ಅನ್ನೋದು ಪ್ರಾತಿನಿಧ್ಯ, ಭಗವಂತನ ಒಂದು ಇದು ಇಲ್ಲ, ಅದು ಸಾಕ್ಷಾತ್ ಭಗವಂತನೇ. ಅದಕ್ಕೆ ನಾವು ಅವರನ್ನು ಅರ್ಚಾಮೂರ್ತಿ ಅಂತ ಕರೆದು ಅರ್ಚ ಅವತಾರ ಅಂತಾನೆ ಹೇಳ್ತೇವೆ ಭಗವಂತನ ಸಾಕಾರ ಮೂರ್ತಿಯನ್ನು ನಾವು. ಎಷ್ಟೆಷ್ಟು ಅದು ಭಕ್ತರ ಅವರ ಅರ್ಹತೆ, ಅವರ ಪರಿಪೂರ್ಣತೆ ತಕ್ಕಾಗಿ ಭಗವಂತನು ನಮಗೆ ರೆಸಿಪ್ರೊಕೇಶನ್ ಮಾಡೋದು. ಶುದ್ಧ ಭಕ್ತರಿಗೆ 100ಕ್ಕೆ 100 ಪಟ್ಟು ಭಗವಂತನು ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣನೇ. ಅವರು ನಿಂತು ಮಾತಾಡೋದು, ಅವ್ರಿಗೆ ಸಲಹೆ ಸಿಗೋದು, ಪ್ರತಿಯೊಂದು ಅವ್ರಿಗೆ ಆಗುತ್ತೆ. ಅವ್ರಿಗೆ ಶುದ್ಧ ಭಕ್ತರಿಗೆ. ನಮಗೆ ಇನ್ನಾದ್ರು ಸಂಶಯ ಇದೆ, ಸಂದೇಹ ಇದೆ, ಹಾಗೆ ಭಗವಂತನು ಕೂಡ ಅವನ ಮೆಲ್ಲಗೆ ಇದ್ದಾನೆ, ನಿಂತದಾಗೆ ಇದ್ದಾನೆ ಅವನು, ಹಾಗೆ ಇಲ್ಲ. ಆದರೆ ಅವನೊಂದು ಕಲ್ಲೋ ಇಲ್ಲ ಅಂದ್ರೆ ಒಂದು ಕಟ್ಟಿಗೆನೋ ಅಲ್ಲ, ಅದು ಭಗವಂತನ ಮೂರ್ತಿ. ನಾವು ಏನು ಇದರಲ್ಲಿ ಪೂಜೆ ಮಾಡ್ತೀವಿ ನಾವು. ಸೊ ಇದಕ್ಕೆ ಎಷ್ಟು ನಿದರ್ಶನಗಳು ಇವೆ. ಇದಕ್ಕೆ ಭಕ್ತರು ಆ ರೀತಿಯಲ್ಲಿ ಭಗವಂತನು ಅವ್ರ ಜೊತೆ ಮಾತಾಡೋದಾಗ್ಬೋದು, ಅವರಿಗೆ ಆಶೀರ್ವದಿಸಲಾಗ್ಬೋದು. ಪ್ರತಿಯೊಂದು ಭಗವಂತನು ತಾನು ಹೇಗೆ ವ್ಯಕ್ತಿಯಾಗಿ ಶ್ರೀಕೃಷ್ಣನು ಅವತರಿಸುವ ರೀತಿಯಲ್ಲಿ ನಾವು ಕೇಳೋದು, ಆ ರೀತಿಯಲ್ಲೇ ಮೂರ್ತಿಗಳು ಕೂಡ ಮಾಡಿರೋದು. ಹಲವು ನಾವು ಚರಿತ್ರೆಗಳು, ಚಟುವಟಿಕೆಗಳು, ಕಥೆಗಳು, ನಿಜವಾದ ಘಟನೆಗಳಾದದ್ದು ಕೇಳ್ತೇವೆ ನಾವು. ಸೊ ಇದು ಭಕ್ತರಿಗೆ ಭಕ್ತಿಯೇ ಮಾಡೋದ್ರಿಂದ ಇದೊಂದು ಭಾಗ್ಯ ಅವರಿಗೆ ದೊರಕುತ್ತೆ, ಲಭ್ಯವಾಗುತ್ತೆ. ಸೊ ಈ ಅರ್ಜುನ ಈ ಪ್ರಶ್ನೆಗೆ ಕೃಷ್ಣ ಈಗ ಮುಂದೆ ಏನ್ ಹೇಳ್ತಾರೆ? ಮಯ್ಯಾವೇಶ್ಯ ಮನೋ ಯೇ ಮಾಂ ನಿತ್ಯಯುಕ್ತ ಉಪಾಸತೆ ಶ್ರದ್ಧೆಯ ಪರಯೋಪೇತ ತೇ ಮೇ ಯುಕ್ತ ತಮಾಮತಾಃ. ಸೊ ಭಗವಂತನ ಹೇಳ್ತಾ ಇರೋದು, ದೇವೋತ್ತಮ ಪರಮಪುರುಷನು ಹೀಗೆಂದನು, ಯಾರು ನನ್ನ ಸಾಕಾರ ರೂಪದಲ್ಲಿ ಮೈ ಆವೇಶ್ಯ ಮನೋ ಯೇ ಮಾಂ. ಸೊ ಮನೋ ಕೃಷ್ಣನ ಹೇಗೆ ಯಾವ ರೀತಿಯಲ್ಲಿ ಕೃಷ್ಣನ ಅರ್ಜುನ ಇದನ್ನು ನಿಂತಿದ್ದಾನೆ, ಹೀಗೆ ಶ್ರದ್ಧೆಯ ಪರಯೋಪೇತಸ್, ತಮ್ಮ ಮನಸ್ಸನ್ನು ನಿಲ್ಲಿಸುತ್ತಾರೋ ಮತ್ತು ಅಧಿಕವಾದ ಹಾಗೂ ಅಲೌಕಿಕವಾದ ನಿಷ್ಠೆಯಿಂದ ನಾನು ಪೂಜಿಸುವುದರಲ್ಲಿ ನಿರತರಾಗಿರುತ್ತಾರೋ ಅವರನ್ನು ನಾನು ಅತ್ಯಂತ ಪರಿಪೂರ್ಣರು ಎಂದು ಭಾವಿಸುತ್ತೇನೆ. ಸಮಯಯುಕ್ತ ತಮೋಮತಃ, ಅಲ್ಲಿ 6ನೇ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದು ಎಲ್ಲ ಯೋಗಿಗಳಲ್ಲಿ ತನ್ನ ಭಕ್ತನು ಶ್ರೇಷ್ಠ ಯೋಗಿ ಅಂತ ಕೃಷ್ಣ ಹೇಳಿದ್ದು. ಅದೇ ರೀತಿಯಲ್ಲಿ ಇಲ್ಲೂ ಕೂಡ 12ನೇ ಅಧ್ಯಾಯದಲ್ಲಿ ತೇಮೇಯುಕ್ತ ತಮೋಮತಃ, ನನ್ನ ಅಭಿಪ್ರಾಯದಲ್ಲಿ ಅವನು ಸರ್ವ ಶ್ರೇಷ್ಠನು, ಇನ್ನ ಹೆಚ್ಚು ಪರಿಪೂರ್ಣನು ಅಂತ ಭಗವಂತನು ಭಕ್ತನಿಗೆ ಹೇಳ್ತಾ ಇರೋದು. ಸೊ ನಂತರ ಕೃಷ್ಣ ಹೇಳೋದು, ಆದರೆ ಇನ್ನ ನಿರಾಕಾರವಾದಿಗಳು ಇದ್ದಾರೆ. ಏತೇ ತ್ವಕ್ಷರಮ ನಿರ್ದೇಶ್ಯಂ ಅವ್ಯಕ್ತಂ ಪರಿಪಾಸತೆ. ಅವ್ಯಕ್ತಂ ಪರಿಪಾಸತೆ, ಅವರು ಅವ್ಯಕ್ತ, ಭಗವಂತನಿಗೆ ರೂಪ ಇಲ್ಲ, ನಿರಾಕಾರ, ಅನಿರ್ದೇಶ್ಯಂ, ಸರ್ವತ್ರಗಂ ಅಚಿಂತ್ಯ ಚ ಕೂಟಸ್ಥಂ ಅಚಲಂ ಧ್ರುವಂ ಸನ್ನಿಯಂ ಇಂದ್ರಿಯ ಗ್ರಾಮಂ ಸರ್ವತ್ರ ಸಮಬುದ್ಧಯ ತೇ ಪ್ರಾಪ್ನುವಂತಿ ಮಾಮೇವ ಸರ್ವಭೂತಹಿತೇ ರತಾಃ. ಅವ್ಯಕ್ತವಾದದ್ದು, ಇಂದ್ರಿಯಗಳ ಗ್ರಹಿಕೆಯನ್ನು ಮೀರಿದ್ದು, ಸರ್ವವ್ಯಾಪಿಯು, ಬದಲಾವಣೆ ಇಲ್ಲದ್ದು, ಧ್ರುವವಾದದ್ದು ಮತ್ತು ನಿಶ್ಚಲವಾದದ್ದು. ಇದು ಪರಮಸತ್ಯದ ನಿರಾಕಾರ ಪರಿಕಲ್ಪನೆ. ಇದನ್ನು ಎಲ್ಲ ಇಂದ್ರಿಯಗಳನ್ನು ನಿಯಂತ್ರಿಸಿ ಎಲ್ಲ ಜೀವಿಗಳ ಹಿತವನ್ನು ಬಯಸುತ್ತಾ ಸಂಪೂರ್ಣವಾಗಿ ಪೂಜಿಸುವವರು ಕಡೆಗೆ ನನ್ನನ್ನು ಸೇರುತ್ತಾರೆ. ಆಕ್ಚುಲಿ ಈ ವಿಧಾನವೂ ಕೂಡ ಇದೆ, ಭಗವಂತನ ಕೊಟ್ಟಿರೋ ವಿಧಾನ. ಆದರೆ ಕಡೆಗೆ ಅಂದ್ರೆ ಎಷ್ಟೋ ಜನ್ಮಗಳ ನಂತರ ಅವರು ಭಗವಂತನಿಗೆ ಸೇರ್ತಾರೆ, ಭಗವಂತನಿಗೆ ಭಕ್ತಿಗಾಗಿ ಬರ್ತಾರೆ ಅವರು ಕೂಡ. ಹೇಗೆ ಹೇಳ್ತಾರೆ 7ನೇ ಅಧ್ಯಾಯದ ಕೃಷ್ಣ ಹೇಳಿದ್ದು, ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭ. ಸೊ ಬಹಳ ಜನ್ಮಗಳ ನಂತರ ಒಬ್ಬ ವ್ಯಕ್ತಿ ಬುದ್ಧಿವಂತನಾಗಿ ಅವನಿಗೆ ಗೊತ್ತಾಗುತ್ತೆ ಅಂತಿಮವಾಗಿ ಕೃಷ್ಣ ಒಬ್ಬ ವ್ಯಕ್ತಿ. ಈ ಅವ್ಯಕ್ತ ಸ್ವರೂಪ ಅನ್ನೋದು ಕೂಡ ಕೃಷ್ಣನ ಒಂದು ದೇಹ ಕಾಂತಿ ಅಷ್ಟೇ. ಬ್ರಹ್ಮಜ್ಯೋತಿ ಅನ್ನೋದು ಕೃಷ್ಣನ ಮೈಕಾಂತಿ, ಇನ್ನೇನು ಇಲ್ಲ ಅದು. ಸೊ ಹಾಗೆ ಬ್ರಹ್ಮಣೋ ಹಿ ಪ್ರತಿಷ್ಠಾಹಂ ಅಂತ ಗೀತೆಯಲ್ಲಿ ಕೃಷ್ಣ ಮುಂದೆ ಹೇಳೋದು ನಮ್ಗೆ. ಸೊ ಹೀಗೆ ಅದು ಅರ್ಥ ಆಗಿ ಆ ವ್ಯಕ್ತಿ ಮತ್ತೆ ಕೃಷ್ಣನಿಗೆ ಶರಣಾಗ್ತಾನೆ. ಸೊ ಅವನು ಭಕ್ತನಾಗ್ತಾರೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾರೆ ಅಂತಿಮವಾಗಿ ನನ್ನನ್ನೇ ಸೇರ್ತಾರೆ ಅಂತ ಹೇಳ್ತಾರೆ. ಆದರೆ ಆ ವಿಧಾನ ತುಂಬಾ ಕಷ್ಟಕರ ವಿಧಾನ. ಈ ರೀತಿಯಲ್ಲಿ ಭಗವಂತನನ್ನು ಮೊದಲಿಗೆ ನಿರಾಕಾರ ಸ್ವರೂಪ ಅಂತ ತಿಳ್ಕೊಂಡು ಮತ್ತೆ ಇಂದ್ರಿಯ ವಸ್ತುಗಳನ್ನೆಲ್ಲ ಇಂದ್ರಿಯ ನಿಗ್ರಹ ಮಾಡಿ ಮತ್ತೆ ಆಧ್ಯಾತ್ಮಿಕ ಜೀವನ ಬೆಳೆಸೋದು, ಇದು ತುಂಬಾ ಕಷ್ಟಕರವಾದ ಮಾರ್ಗ ಅಂತ ಕೃಷ್ಣ ಇಲ್ಲಿ ಹೇಳ್ತಾ ಇರ್ತಾರೆ. ಕ್ಲೇಶೋ ಅಧಿಕತರಸ್ತೇಷಾಂ ಅವ್ಯಕ್ತಾಸಕ್ತ ಚೇತಸಾಂ ಅವ್ಯಕ್ತಾ ಹಿ ಗತಿರ್ ದುಃಖಂ ದೇಹ ಬದ್ಧೇರವಾಪ್ಯತೆ. ಪರಮಪ್ರಭುವಿನ ಅವ್ಯಕ್ತವಾದ ಮತ್ತು ನಿರಾಕಾರವಾದ ರೂಪವನ್ನು ಪ್ರೀತಿಸುವ ಮನಸ್ಸಿನವರಿಗೆ ಪ್ರಗತಿಯು ತುಂಬಾ ಕ್ಲೇಶಕರವಾದದ್ದು. ಆ ಶಿಸ್ತಿನಲ್ಲಿ ಮುಂದುವರಿಯುವುದು ದೇಹಧಾರಿಗಳಿಗೆ ಬಹು ಕಷ್ಟ. ಸೊ ಇದು ಈ ರೀತಿಯಲ್ಲಿ ಅಯ್ಯೋ ನಾನು ದೇಹ ಅಲ್ಲ, ನಾನು ಒಂದು ಅವ್ಯಕ್ತವಾದ ಒಂದು ಶಕ್ತಿ ನಮಗೆ ತಿಳ್ಕೊಳ್ಳೋದು, ಇಲ್ಲಾಂದ್ರೆ ನಿರಾಕಾರ ಬ್ರಹ್ಮನ್ ಬಗ್ಗೆ ತಿಳ್ಕೊಳ್ಳೋದು, ನಾನು ಅದು ಒಂದೇ, ನಾನು ಅಹಂ ಬ್ರಹ್ಮಾಸ್ಮಿ ತತ್ ತ್ವಂ ಅಸಿ. ಸೊ ಈ ರೀತಿಯಲ್ಲಿ ಮಾಡೋದು ತುಂಬಾ ಒಂದು ಕಷ್ಟಕರವಾದ ಕ್ಲೇಶಕರವಾದ ವಿಧಾನ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಭಕ್ತಿ ಮಾರ್ಗದಲ್ಲಿ ನಾವು ಭಗವಂತನ ಪೂಜೆ ಮಾಡೋದು ಅದೆಷ್ಟು ಆನಂದದಿಂದ ಮಾಡೋ ಚಟುವಟಿಕೆ.
ಭಗವಂತನ ಒಬ್ಬ ನಿಮಗೆ ತುಂಬಾ ಪ್ರೀತಿಯಾದ ಒಬ್ಬರು ಅತಿಥಿ ಬಂದ್ರೆ ಎಷ್ಟು ಆನಂದದಿಂದ ನೀವು ಅವ್ರನ್ನ ಬರಮಾಡ್ತೀರಾ, ಅವ್ರಿಗೆ ಏನ್ ಬೇಕು ಅವ್ರಿಗೆ ಅಗತ್ಯಗಳು ಕೊಡ್ತೀರಾ ನಿಮ್ಮ ಮನೆಯಲ್ಲಿ. ಸೊ ಅದೇ ರೀತಿಯಲ್ಲಿ ಭಗವಂತನನ್ನು ನಾವು ಆರಾಧಿಸೋದು ಭಕ್ತಿ ಮಾರ್ಗದಲ್ಲಿ. ಭಗವಂತನನ್ನು ಮೂರ್ತಿಯ ರೂಪದಲ್ಲೋ ಹೇಳ್ತಾರೆ, 8 ರೀತಿಯಲ್ಲಿ ಭಗವಂತನ ಬರೋದು ಅಂತ ಹೇಳ್ತಾರೆ ಈ ಮೂರ್ತಿಯ ಇದರಲ್ಲಿ. ಅದು ಕಲ್ಲಿಂದ ಮಾಡಿರ್ಬೋದು, ಒಂದು ಕಟ್ಟಿಗೆಯಿಂದ ಆಗಿರ್ಬೋದು, ಇಲ್ಲ ಅಂದ್ರೆ ಒಂದು ಪೇಂಟಿಂಗ್, ನಾವೊಂದು ಫೋಟೋ, ಆ ರೀತಿಯಲ್ಲೂ ಭಗವಂತನ ಬಂದು ನಮ್ಮ ಸೇವೆ ಸ್ವೀಕರಿಸ್ಬೋದು. ಇಲ್ಲ ಅಂದ್ರೆ ಪಂಚಲೋಹ, ಈ ಮೆಟಲ್ಸ್ ಇಂದ, ಇಲ್ಲ ಅಂದ್ರೆ ಆಭರಣಗಳು, ಜ್ಯುವೆಲ್ಸ್ ಇಂದ. ಸೊ ಈ ರೀತಿಯಲ್ಲಿ ಹೇಳ್ತಾರೆ ಅಷ್ಟಧಾತು ಹೇಳೋದು. ಭಗವಂತನ ಶಕ್ತಿಯಿಂದ, ಅಚಿಂತ್ಯ ಶಕ್ತಿಯಿಂದ ಅವನು ಭಕ್ತನ ಸೇವೆಯನ್ನು ಸ್ವೀಕರಿಸಬಹುದು ಭಗವಂತನ. ಸೊ ಈ ರೀತಿಯಲ್ಲಿ ಭಗವಂತನಿಗೆ ನಾವು ಪರ್ಟಿಕ್ಯುಲರ್ ದೇವಾಲಯದಲ್ಲಿ ಒಂದು ಕ್ರಮಬದ್ಧವಾಗಿ ಮಾಡೋದು. ಭಗವಂತನಿಗೆ ಮೂರ್ತಿಯನ್ನು ಸ್ಥಾಪಿಸಿ ಭಗವಂತನು ಅವನಿಗೆ ಬೆಳಗ್ಗೆ ನಾವು ಹೇಗೆ ಎಚ್ಚರವಾಗ್ತೇವೆ ಹಾಗೆ ಭಗವಂತನಿಗೆ ಎಚ್ಚರ ಮಾಡೋದು, ಎಚ್ಚರ ಮಾಡಿಸಿ ಆಗ್ಲೂ ಒಂದು ಸ್ವಲ್ಪ ವಿಶೇಷ ಸೇವೆಗಳಿರ್ತವೆ ಭಗವಂತನಿಗೆ. ಆಗ್ಲೇ ಫಸ್ಟ್ ನೈವೇದ್ಯ, ಎಚ್ಚರ ಮಾಡಿದ ತಕ್ಷಣವೇ ಭಗವಂತನಿಗೆ ಒಂದು ಎಷ್ಟೋ ಥರದ ನಾವಿಲ್ಲಿ ನಮ್ಮ ಸದ್ಯಕ್ಕೆ ಭಗವಂತನಿಗೆ ಒಂದು ಏನೋ ಒಂದು ಸಿಹಿನ ಅರ್ಪಣೆ ಮಾಡ್ತೀವಿ. ಅದೇ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ 4-5 ಬಗೆಯ ಸಿಹಿ, ಒಬ್ಬ ರಾಜನಿಗೆ ಹೇಗೆ ಗೌರವ ಇರುತ್ತೆ ಹಾಗೆ ಮೊದಲಿಗೆ ಭಗವಂತನಿಗೆ, ನಂತರ ಭಗವಂತನಿಗೆ ಮಂಗಳಾರತಿ ನಡೆಯುತ್ತೆ. ನಂತರ ಮಂಗಳಾರತಿ ನಂತರ ಭಗವಂತನಿಗೆ ನಿತ್ಯ ಸೇವೆಯಾಗಿ ಅವನಿಗೆ ಅಭಿಷೇಕ, ಅಭಿಷೇಕ ಅಂದ್ರೆ ಎಲ್ಲ ಪಂಚಾಮೃತ ಇದರಿಂದ ಮಾಡೋದು, ಷೋಡಶಕ ಉಪಚಾರ ಅಂತ ಎಷ್ಟು ಒಂದು ವಿಸ್ತಾರವಾಗಿ ಭಗವಂತನಿಗೆ ಮಾಡೋ ಸೇವೆಗಳು. ನಂತರ ಶೃಂಗಾರ ಮಾಡಿ ಭಗವಂತನಿಗೆ ಹೂಗಳ ಅರ್ಪಣೆ ಮಾಡಿ ಮತ್ತೆ ಭಗವಂತನ ಪೂಜೆ. ಸೊ ಈ ರೀತಿ ಬೆಳಗ್ಗಿನಿಂದ ದೊಡ್ಡ ಅತಿಥಿ ಹೇಗೆ ಬಂದಿದ್ದಾರೆ ಅವ್ರಿಗೆ ಹೇಗೆ ಗೌರವದಿಂದ ನಾವು ಮಾಡಬೇಕು, ಆ ರೀತಿಯಲ್ಲಿ ನಾವು ಕಲ್ತ್ಕೊಳ್ತಾ ಇದ್ದೇವೆ. ಈ ಮೂರ್ತಿಯ ಮೂಲಕ, ಸೇವೆ ಮೂಲಕ ನಾವು ಭಗವಂತನಿಗೆ ನಿತ್ಯವಾಗಿ ಹೇಗೆ ತನ್ನ ಧಾಮದಲ್ಲಿ ಅವನನ್ನು ಗೌರವಿಸಬೇಕು, ಅವನಿಗೆ ಮಾಡಬೇಕು ಅಂತ ಕಲಿಯೋ ಒಂದು ರೀತಿ ನಮಗೆ ಇಲ್ಲಿ ಭೌತಿಕ ಜಗತ್ತಿನಲ್ಲಿ. ಸೊ ಇದು ತುಂಬಾ ಇದು ಆನಂದಮಯವಾದ ಇದು ಚಟುವಟಿಕೆ. ಇದರಲ್ಲಿ ಕ್ಲೇಶ ಇಲ್ಲ, ಕಷ್ಟ ಇಲ್ಲ, ಸಹಜವಾಗಿ ಇದು ನಾವು ಆನಂದಿಸುವ ಒಂದು ಪ್ರಕ್ರಿಯೆ. ಸೊ ಹಾಗೆ ಭಗವಂತನ ನಾಮ ಜಪ ಮಾಡೋದಾಗ್ಬೋದು, ತುಂಬಾ ಆನಂದಕರವಾದ ಚಟುವಟಿಕೆ. ಅದನ್ನ ನಾವು ಏಕಾಂತವಾಗಿ ಜಪ ಮಾಡ್ಬೋದು, ಇಲ್ಲಾಂದ್ರೆ ಎಲ್ಲರೂ ಸೇರಿ ಭಜನೆ ಮಾಡುವಾಗ ಆ ತಾಳನೋ, ಆ ಮೃದಂಗ, ಇದಕ್ಕೆ ನರ್ತನೆ ಎಲ್ಲ ತುಂಬಾ ಆನಂದಮಯ ಚಟುವಟಿಕೆಗಳಿವೆಲ್ಲ. ಸೊ ಹಾಗೆ ಭಗವಂತನ ಬಗ್ಗೆ ಕೇಳೋದು, ಭಗವಂತನ ಈ ಭಗವದ್ಗೀತೆ ಅರ್ಥ ಮಾಡ್ಕೊಳ್ಳೋದಾಗ್ಬೋದು, ಇಲ್ಲಾಂದ್ರೆ ಭಗವಂತನ ನಾನಾ ಅವತಾರಗಳ ಬಗ್ಗೆ ಕೇಳೋದು, ಇದೆಲ್ಲ ಎಷ್ಟು ಆನಂದ ಚಟುವಟಿಕೆ. ಸೊ ಈ ನಾವು ಬೆಳಿಗ್ಗೆ ವಿದೇಶ ನ್ಯೂಸ್ ಪೇಪರ್, ಅಲ್ಲೇನಾಯ್ತು ಇಲ್ಲೇನಾಯ್ತು, ಇಲ್ಲಾಂದ್ರೆ ಇನ್ನೇ ಹೊಸದು ಏನೇನು ಇದಾಯ್ತು. ಸೊ ಇದೆಲ್ಲ ಒಂದು ಕ್ಷಣ, ಒಂದು ದಿವಸ, 2 ದಿವಸ ಅಷ್ಟೇ. ಇದೆಲ್ಲ ಮತ್ತೆ ಹಳೆಯದು ಅಷ್ಟೇ. ಅದೇ ಕೃಷ್ಣನ ವಿಷಯ, ಅದು ಕ್ಷಣಕ್ಕೆ ಅದು ಇನ್ನ ಅದೆಷ್ಟು ಹೊಸದಾಗಿ, ಅಷ್ಟು ನವ ಇದು ರಸಗಳನ್ನು ತೋರಿಸುವಂತ ಚಟುವಟಿಕೆ. ಸೊ ಆ ರೀತಿಯಲ್ಲಿ ಭಗವಂತನ ಬಗ್ಗೆ ನಾಮ ಹೇಳೋದು, ಕೇಳೋದು, ಭಗವಂತನ ವಿಗ್ರಹ ಆರಾಧನೆ, ಸೇವೆ ಮಾಡೋದು, ಭಗವಂತನಿಗೆ ನವವಿಧ ಭಕ್ತಿ ಅನ್ನೋದು ತುಂಬಾ ಆನಂದಕರ ಚಟುವಟಿಕೆಗಳು. ಸೊ ಹಾಗೆ ಕೃಷ್ಣನಲ್ಲಿ ನೇರವಾಗಿ ಹೇಳ್ತಾ ಇರೋದು, ಇದರ ಅಗತ್ಯ ಇಲ್ಲ. ಯಾಕೆ ಕೃಷ್ಣ ಹೀಗೆ ಹೇಳ್ತಾ ಇರೋದು ಅಂದ್ರೆ, ಅದು ಬೇಕಾಗಿಲ್ಲ ಮಾಡೋದು. ಈ ರೀತಿಯ ಪಥಕ ಇದೆ, ಮಾರ್ಗ ಇದೆ, ಆದರೆ ಅದು ಅಗತ್ಯ ಇಲ್ಲ ಅನ್ನೋದಕ್ಕೆ ಕೃಷ್ಣ ಇಲ್ಲಿ ಸ್ಪಷ್ಟವಾಗಿ ಇದು ಕ್ಲೇಶಮಯ ಮಯ ಅಂತ ಹೇಳ್ತಾ ಇರೋದು. ಸೊ ಇಲ್ಲೊಂದು ಭಜನೆ ಭಕ್ತರದು ನೋಡಿ, ಇದೆಲ್ಲ ಇದು ನಮ್ಮ ಈ ದೇಶಗಳಲ್ಲಿ, ಯಾವುದು ಮಿಡ್ಲ್ ಈಸ್ಟ್ ಆ ದೇಶಗಳಲ್ಲಿ ಯಾರೋ ಭಕ್ತರು ಸೇರಿ, ಅಂದ್ರೆ ಪ್ರಚಾರ ಎಲ್ಲ ಕಡೆ ನಡೀತಾ ಇದೆ, ಒಳಗೊಳಗೆ ನಡೀತಾ ಇದೆ. ಇದು ಯಾವುದೋ ಒಂದು ವಿಡಿಯೋ ಇದು.
ಸೊ ನಂತರ ಈಗ ಭಗವಂತನು ಈ ಅಧ್ಯಾಯದಲ್ಲಿ ಹೇಗೆ ಈ ಭಕ್ತಿಯೋಗವೇ ಇದು ಪ್ರಾಧಾನ್ಯವಾದ ವಿಧಾನ, ಸೊ ಈ ಭಕ್ತಿ ಮಾಡೋದೇ ನಮ್ಮ ಜೀವನದ ಪರಿಪೂರ್ಣತೆ, ಸೊ ಆ ರೀತಿ ಸ್ಪಷ್ಟವಾಗಿ ಭಗವಂತನು ಇಲ್ಲಿ ತಿಳಿಸ್ಕೊಡ್ತಾ ಇರೋದು. ಸೊ ಹಾಗೈತೆ ಈ ಅಧ್ಯಾಯದಲ್ಲಿ ನೇರವಾಗಿ ಭಗವಂತನೇ ಪರಮ ಸುಪ್ರೀಂ ಅಥಾರಿಟಿ, ಭಗವಂತನಿಗಿಂತ ಯಾರು ದೊಡ್ಡ ಇವರಿಲ್ಲ, ಅಧಿಕಾರಿ ಇಲ್ಲ. ಭಗವಂತನೇ ಹೇಳ್ತಾ ಇರೋದು ಈ ಭಕ್ತಿಯ ಮಾರ್ಗದಲ್ಲಿ ನಾವು ಅನುಸರಿಸಿ ಪರಿಪೂರ್ಣತೆ ಪಡೆಯೋದೇ ಉತ್ತಮ ಅಂತ ಭಗವಂತನು ಹೇಳ್ತಾ ಇರೋದು. ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅನನ್ಯೇನೈವ ಯೋಗೇನ ಮಾಂ ಧ್ಯಾಯಂತ ಉಪಾಸತೆ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ಪಾರ್ಥ, ತಮ್ಮ ಎಲ್ಲ ಕರ್ಮಗಳನ್ನು ನನಗೆ ಅರ್ಪಿಸಿ ನಿಶ್ಚಲವಾಗಿ ನನ್ನಲ್ಲಿ ಭಕ್ತಿ ಇಟ್ಟು ಭಕ್ತಿ ಸೇವೆಯಲ್ಲಿ ನಿರತರಾಗಿ ಸದಾ ನನ್ನನ್ನೇ ಧ್ಯಾನಿಸುತ್ತಾ ನನ್ನಲ್ಲೇ ಮನಸ್ಸನ್ನು ನಿಲ್ಲಿಸಿ ನನ್ನನ್ನು ಪೂಜಿಸುವವರನ್ನು ನಾನು ಹುಟ್ಟು ಸಾವುಗಳ ಸಂಸಾರ ಸಾಗರದಿಂದ ಶೀಘ್ರವಾಗಿ ಉದ್ಧಾರ ಮಾಡುತ್ತೇನೆ. ಸೊ ಇದರಲ್ಲಿ ಕೃಷ್ಣನೇ ಸ್ವತಃ ತನ್ನ ಭಕ್ತರನ್ನು ಉದ್ಧರಿಸುವ ಹೊಣೆಯನ್ನು ತೆಗೆದುಕೊಳ್ತಾನೆ. ಸೊ ಜ್ಞಾನ ಮಾರ್ಗದಲ್ಲಿ ಹೇಗೆ ಹೇಳ್ತಾರೆ ಅಂದ್ರೆ, ಇವಾಗ ಒಂದು ಒಳ್ಳೆ ಉದಾಹರಣೆ ಕೊಡೋದು, ಒಂದು ಚಿಕ್ಕ ಮಗು, ಯಾವುದೋ ಒಂದು ಕೋತಿಯ ಮಂಗನ ಮಗು ನಾವು ನೋಡ್ತೇವೆ. ಸೊ ಮಂಗ ತಾಯಿ ಮಂಗ ಅದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಜಿಗಿತಾ ಇರುತ್ತೆ ಅದು. ಸೊ ಅದರ ಹಿಂದೆ ಆ ಮಂಗ ಅದೇನ್ ಮಾಡುತ್ತೆ, ಅದು ತಾಯಿನ ಗಟ್ಟಿಯಾಗಿ ಹಿಂದೆ ಇಟ್ಕೊಳ್ಬೇಕು. ಸ್ವಲ್ಪ ಏನಾದ್ರು ಆಚೆ ಈಚೆ ಅದು ಇದಾದ್ರೆ ಅಲ್ಲಿ ಅದು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೇಳುವಾಗ ಮಂಗ ಕೆಳಗೆ ಬಿದ್ದು ಅಂತ್ಯ ಆಗ್ಬೋದು. ಸೊ ಆದ್ರೆ ಇನ್ನೊಂದು ಇದಿದೆ, ಚಿಕ್ಕ ಮಗು, ಯಾವುದು ಬೆಕ್ಕುವಿನ ಮಗು. ಸೊ ಬೆಕ್ಕುವಿನ ಮಗುವಿನ ತಾಯಿ ಹೇಗೆ ಇಟ್ಕೊಳ್ತಾನೆ, ತನ್ನ ಬಾಯಲ್ಲಿ ಇಟ್ಕೊಂಡು ರಕ್ಷಿಸ್ತಾ ಇರ್ತಾನೆ. ಈ ಬೆಕ್ಕು ಮಗು ಏನೋ, ಆ ಚಿಕ್ಕ ಮಗು ಅಯ್ಯೋ ನಾನು ಬೆಕ್ಕುವಿನ ಅವ್ರ ತಾಯಿನ ಇಟ್ಕೊಳ್ಬೇಕು ಅಂತೇನಿಲ್ಲ, ಅದು ಸುಮ್ಮನೆ ಇರುತ್ತಷ್ಟೇ, ತಾಯಿ ನೋಡ್ಕೊಳ್ತಾರೆ. ಸೊ ಅದೇ ರೀತಿಯಲ್ಲಿ ಇದು ಹೇಳೋದು, ಈ ಭಕ್ತಿ ಮಾರ್ಗದಲ್ಲಿ ಭಗವಂತನು ನಮ್ಮನ್ನು ಹಿಡ್ಕೊಂಡಿದ್ದಾನೆ. ನಮ್ಮ ಪ್ರಯತ್ನ ಇದೆ ತುಂಬಾ ಚಿಕ್ಕದು. ಸೊ ಭಗವಂತನು ಅವನ ಅಪಾರ ಕರುಣೆಯಿಂದ ಅನುಗ್ರಹದಿಂದ ಅವನು ನಮ್ಮನ್ನು ಹಿಡ್ಕೊಂಡು ನಮ್ಮನ್ನು ಭಗವದ್ಧಾಮ ಕರ್ಕೊಂಡು ಹೋಗ್ತಾನೆ. ಈ ಬೇರೆ ಮಾರ್ಗದಲ್ಲಿ ಅಂದ್ರೆ ಹೇಗೆ ಆ ಕೋತಿಯ ಮಗು ಆ ತಾಯಿಯನ್ನು ಇಟ್ಕೊಂಡಿರ್ಬೇಕು ಗಟ್ಟಿಯಾಗಿ, ಆ ತರ ನಾನು ಇಂದ್ರಿಯಗಳನ್ನ ನಿಗ್ರಹಿಸ್ಬೇಕು, ಮನಸ್ಸನ್ನು ನಿಗ್ರಹಿಸ್ಬೇಕು, ಇದು ಮಾಯೆ, ಇದು ಈ ರೀತಿ ಅದು ಅಭ್ಯಾಸ, ತೀವ್ರವಾದ ಕಷ್ಟವಾದ ಅಭ್ಯಾಸ. ಸೊ ಈಗ ಇಲ್ಲಿ ಕೃಷ್ಣ ನೇರವಾಗಿ ಇಲ್ಲಿ ಹೇಳ್ತಾರೆ, ಈ ಸಂಸಾರ ಸಾಗರದಿಂದ ನಾನೇ ಉದ್ಧರಿಸ್ತೇನೆ ಅಂತ ಕೃಷ್ಣ ಹೇಳ್ತಾರೆ. ಮಯ್ಯೇವ ಮನ ಆದತ್ಸ್ಯ ಮಯಿ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮಯ್ಯೇವ ಅತ ಊರ್ಧ್ವಂ ನ ಸಂಶಯ. ಸೊ ಇಲ್ಲಿಂದ ಕೃಷ್ಣನು ಈ ಭಕ್ತಿಯನ್ನು ಹೇಗೆ ನಾವು ಅಭ್ಯಾಸ ಮಾಡ್ಬೋದು ಅಂತ 3 ರೀತಿಯಲ್ಲಿ ಹೇಳೋದು ಇದು. ನಂತರ ಈ ಭಕ್ತಿ ಆಗದಿದ್ದರೆ ನಾವು ಈ ಬೇರೆ ನಿರಾಕಾರವಾಗಿ ನಾವು ಅಭ್ಯಾಸ ಮಾಡೋದು ಅಂತ ಭಗವಂತನು 3 ರೀತಿಯಲ್ಲಿ ಅದು ಕೂಡ ಇಲ್ಲಿ ಹೇಳೋದು. 6 ಹಂತದಲ್ಲಿ ಭಗವಂತನು ಈ ಆಧ್ಯಾತ್ಮಿಕ ಜೀವನವನ್ನು ಇಲ್ಲಿ ಒಂದು ಸಂಕ್ಷಿಪ್ತ ರೀತಿಯಲ್ಲಿ ಹೇಳೋದನ್ನು ನಾವು ಕೇಳ್ತೇವೆ. ಸೊ ಮೊದಲಿಗೆ ಇದು ಅನನ್ಯ ಭಕ್ತಿ ಕೃಷ್ಣ ಹೇಳ್ತಾ ಇರೋದು ಈ ಶ್ಲೋಕದಲ್ಲಿ. ದೇವೋತ್ತಮ ಪರಮಪುರುಷನಾದ ನನ್ನಲ್ಲಿ ಮನಸ್ಸನ್ನು ನಿಲ್ಲಿಸು, ನಿನ್ನ ಬುದ್ಧಿಯನ್ನು ಸಂಪೂರ್ಣವಾಗಿ ನನ್ನಲ್ಲಿ ತೊಡಗಿಸು, ನಿಸ್ಸಂದೇಹವಾಗಿಯೂ ಇದರಿಂದ ನೀನು ಯಾವಾಗಲೂ ನನ್ನಲ್ಲಿ ವಾಸಿಸುವೆ. ಸೊ ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಸದಾ ಕೃಷ್ಣ ಚಿಂತನೆ, ಸ್ವಲ್ಪ 24 ಗಂಟೆ ನಾವು ಭಗವಂತನ ಚಿಂತಿಸೋದು. ಸೊ ಇದು ಹೇಳಕ್ ಸುಲಭ, ಇದು ಮಾಡಕ್ಕೆ ನಾವು ಬದ್ಧ ಜೀವನದಲ್ಲಿರೋದ್ರಿಂದ ನಮಗೆ ಅಸಾಧ್ಯ. ಆದರೆ ಮುಕ್ತ ಜೀವಿಗಳಿಗೆ ಇದು ಸಹಜ, ನ್ಯಾಚುರಲ್ ಸಹಜವಾಗಿ ಅವ್ರು ಮಾಡ್ತಾರೆ. ಇನ್ನು ಅವ್ರು ಗೋಪಿಕೆಯರು ಹೇಳ್ತಾರೆ, ಈ ಕೃಷ್ಣ ಹೇಗೆ ನಮಗೆ ಇಷ್ಟು ಅನ್ಯಾಯ ಮಾಡಿದ್ದು, ಬಿಟ್ಟು ಹೋಗ್ಬಿಟ್ರು, ನಮ್ಮನ್ನು ಮರ್ತು ಬಿಟ್ರು. ಸೊ ನಾವು ಕೂಡ ಮರೆಯೋಣ ಕೃಷ್ಣನ, ಅದೇ ಮರಿಲಿಕ್ಕಾಗಲ್ಲ. ಅವ್ರು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಅವರು ಕೃಷ್ಣ ಇನ್ನ ಹೆಚ್ಚಾಗಿ ಅವ್ರಿಗೆ ಕೃಷ್ಣನ ಹೆಚ್ಚಾಗಿ ಧ್ಯಾನ ಹೋಗುತ್ತೆ ಅವ್ರಿಗೆ. ಸೊ ಈ ರೀತಿ ಸಹಜವಾಗಿ ಮುಕ್ತ ಜೀವಿಗಳ ಸ್ಥಿತಿ ಅದು, ಕೃಷ್ಣನ ಅವರ ಒಂದು ಆತ್ಮೀಯತೆ ಅದು. ಇಲ್ಲಿ ಹಾಗೆ ಕೃಷ್ಣನ ಸ್ನೇಹಿತರಾದ ಇವರು ಗೋಪಾಲಕರು, ಇವರು ಕೂಡ ಕೃಷ್ಣನಿಗೆ ಅಷ್ಟು ಆತ್ಮೀಯರು, ಸಹಜವಾಗಿ ಅವರು ಕೃಷ್ಣನ ಚಿಂತನೆ ಮಾಡ್ತಾ ಇದ್ದಾರೆ, ಕೃಷ್ಣ ಸೇವೆ ಮಾಡ್ತಾ ಇದ್ದಾರೆ. ಇದನ್ನ ಹೇಳ್ತಾರೆ ಅನನ್ಯ ಭಕ್ತಿ. ಇದು ಮುಕ್ತ ಸ್ಥಿತಿಯಲ್ಲಿ ಸಾಧ್ಯವಾದದ್ದು ಇದು. ಸೊ ಇದು ಆಗೋದಿಲ್ಲ ನಮ್ಗೆ, ಅದಕ್ಕೆ ಕೃಷ್ಣ ಇವಾಗ ಹೇಳೋದು, ಅಥ ಚಿತ್ತಂ ಸಮಾಧಾತುಂ ನ ಶಕ್ತೋಷಿ ಮಯಿ ಸ್ಥಿರಂ ಅಭ್ಯಾಸ ಯೋಗೇನ ತಥೋ ಮಾಮಿಚ್ಛಾಪ್ತುಂ ಧನಂಜಯ
ಅರ್ಜುನ, ಧನಂಜಯ, ನಿಶ್ಚಲವಾಗಿ ನನ್ನಲ್ಲಿ ನಿನ್ನ ಮನಸ್ಸನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದರೆ ಭಕ್ತಿಯೋಗದ ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಪ್ರಯತ್ನಿಸು. ಹೀಗೆ ನನ್ನನ್ನು ಸೇರುವ ಬಯಕೆಯನ್ನು ಬೆಳೆಸಿಕೋ. ಸೊ ಹೀಗೆ ನಮಗೆ ಅವು ಆಗದು, ಹೀಗೆ ಸಂಪೂರ್ಣವಾಗಿ ಕೃಷ್ಣನಲ್ಲಿ ಮನಸ್ಸು. ಸೊ ಹಾಗೆ ಕೃಷ್ಣ ಹೇಳ್ತಾನೆ, ನೀವೀಗ ಕ್ರಮಬದ್ಧವಾಗಿ ಶಾಸ್ತ್ರೋಕ್ತವಾಗಿ ಆಚಾರ್ಯರ ನಿರ್ದೇಶನವಾಗಿ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಸೊ ಈ ರೀತಿಯಲ್ಲಿ ನಾವು ಈ ಜಪ ಸಾಧನೆ ಭಕ್ತಿಯ ಮಾರ್ಗವನ್ನು ಅಭ್ಯಾಸ ಮಾಡಬೇಕು. ಈ ಅಭ್ಯಾಸ ಮಾಡೋದ್ರಿಂದ ನಮಗೆ ಒಂದು ದಿವಸ ನಮಗೂ ಕೂಡ ಭಗವಂತನ ಅನುಗ್ರಹದಿಂದ ಆ ಒಂದು ಮುಕ್ತ ಸ್ಥಿತಿಯಲ್ಲಿ ಇರೋ ಭಕ್ತರು ಅನನ್ಯ ಭಕ್ತಿ ಅರ್ಪಿಸೋದು ಸಾಧ್ಯತೆ ಬರ್ಬೋದು. ಸೊ ಇದನ್ನು ಸಾಧನಾ ಭಕ್ತಿ ಅಂತ ಕೃಷ್ಣ ಇಲ್ಲಿ ಹೇಳ್ತಾರೆ. ಸಾಧನೆ ಅಭ್ಯಾಸ ಮಾಡ್ತಾ ಇದೀವಿ ನಾವು ಭಗವಂತನಿಗೆ. ನಮಗೆ ಆತ್ಮೀಯತೆ ಕಾಣು ಬರ್ತಾ ಇಲ್ಲ ನಮಗೆ, ಆದ್ರೂ ಕೂಡ ಪ್ರಯತ್ನ. ಇದು ಬೆಳಿಗ್ಗೆ ಬೇಗ ಹೇಳ್ಬೇಕು, ನಾನು 2 ಗಂಟೆ 3 ಗಂಟೆ ಸೂರ್ಯೋದಯ ಮುಂಚೆ ಹೇಳ್ಬೇಕು, ಭಗವಂತ ನಾಮ ಜಪ ಮಾಡಬೇಕು, ಮಂಗಳಾರತಿ ನೋಡ್ಬೇಕು. ಹೀಗೆ ನಾವು ಕ್ರಮಬದ್ಧವಾಗಿ ನಾವು ಭಗವಂತನಿಗೆ ನಮ್ಮ ಇದನ್ನು ತೋರಿಸ್ತಾ ಇರೋದು, ನಮ್ಮ ಒಂದು ತೀವ್ರತೆಯನ್ನು, ನಾವು ನಮ್ಮ ಸಿನ್ಸಿಯಾರಿಟಿ, ನಾವು ಕೃಷ್ಣನಿಗೆ ನಾವು ಭಕ್ತಿಯನ್ನ ತೋರಿಸೋದು ಈ ರೀತಿಯಲ್ಲಿ. ನಮಗಿಲ್ಲ ಭಕ್ತಿ, ಆದ್ರೂ ಕೂಡ ನಮ್ಮ ಪ್ರಯತ್ನ ನಮ್ಮದು. ಸೊ ಇದು ಸಾಧನಾ ಭಕ್ತಿ, ಇದು ಆಚಾರ ನಿರ್ದೇಶನದಿಂದ ಮಾಡುವ ಭಕ್ತಿ ಕಾರ್ಯಗಳು. ಸೊ ಇದು ಕೂಡ ನಮಗೆ ತಕ್ಷಣ ಸಾಧ್ಯ ಆಗೋದಿಲ್ಲ, ಯಾಕಂದ್ರೆ ಒಂದು ರೀತಿಯಲ್ಲಿ ನಮ್ಮ ಜೀವನ ಇದೆ. ಇವಾಗ ಒಂದೇ ರೀತಿಯಲ್ಲಿ ನೀವು ಒಮ್ಮೆಲೆ ನೀವು ಇದೆಲ್ಲ ನಿಯಮಗಳು ಪಾಲನೆ ಮಾಡಬೇಕು, ಬೆಳಿಗ್ಗೆ ಬೇಗ ಹೇಳ್ಬೇಕು, 16 ಸುತ್ತು ಜಪ ಮಾಡಬೇಕು, ಭಗವದ್ಗೀತೆ ಡೈಲಿ ಓದಬೇಕು, ಭಗವಂತನಿಗೆ ಪೂಜೆ ಮಾಡಬೇಕು, ಈ ನೈವೇದ್ಯ ಅರ್ಪಣೆ ಮಾಡಬೇಕು, ಇಷ್ಟು ನಿಯಮಗಳೆಲ್ಲ ಇಷ್ಟೊಂದೆಲ್ಲ ಹೇಳ್ತಾ ಇದ್ದೀರಾ, ಹೇಗೆ ಅಭ್ಯಾಸ ಮಾಡೋದು? ಆಗೋದಿಲ್ಲ ನಮಗೆ, ಒಂದೇ ಸಲ ಆಗೋದಿಲ್ಲ. ಸೊ ಅದಕ್ಕೆ ಕೃಷ್ಣ ಹೇಳ್ತಾರೆ, ಆಯ್ತು ಸಂಪೂರ್ಣವಾಗಲಿಲ್ಲ ಅಂದ್ರೂ ಅರ್ಜುನ ನೆಕ್ಸ್ಟ್ ಹೇಳೋ ಕೃಷ್ಣ, ಅಭ್ಯಾಸೇ ಅಪಿ ಅಸಮರ್ಥೋಸಿ ಮತ್ ಕರ್ಮ ಪರಮೋಭವ ಮದರ್ಥಂ ಅಪಿ ಕರ್ಮಾಣಿ ಕುರ್ವನ್ ಸಿದ್ಧಿಂ ಅವಾಪ್ಸಿಸಿ. ಭಕ್ತಿಯೋಗದ ನಿಯಮಗಳನ್ನು ಅಭ್ಯಾಸ ಮಾಡಲು ನಿನಗೆ ಸಾಧ್ಯವಾಗದಿದ್ದರೆ ನನಗಾಗಿ ಕೆಲಸ ಮಾಡಲು ಪ್ರಯತ್ನಿಸು, ಏಕೆಂದರೆ ನನಗಾಗಿ ಕೆಲಸ ಮಾಡುವುದರಿಂದಲೂ ನೀನು ಪರಿಪೂರ್ಣ ಸ್ಥಿತಿಗೆ ಬರುವೆ. ಸೊ ಕೃಷ್ಣ ಹೇಳ್ತಾ ಇರೋದು, ಎಷ್ಟಾಗುತ್ತೋ ಅಷ್ಟು ಸಂಪೂರ್ಣವಾಗಿ ನಮಗೆ ಸಾಧನೆ ಮಾಡ್ಲಿಕ್ಕೂ ಕೂಡ ಅಷ್ಟು ಶಾಸ್ತ್ರೋಕ್ತವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಪ್ರಯತ್ನ ನಾವು ಶುರು ಮಾಡ್ಬೇಕು, ನಾವು ಸೊ ಇದು ಪ್ರಾರಂಭ ಮಾಡ್ಬೇಕು ನಾವು. ಕೃಷ್ಣ ಹೇಳ್ತಾ ಇರೋದು, ಇದು ಮಾಡೋದು ನಮಗೆ ಎಷ್ಟಾಗುತ್ತೋ ಅಷ್ಟು ಆ ರೀತಿಯಲ್ಲಿ ನಾವು ಒಂದು ಸ್ವಲ್ಪ ಸಮಯ ಭಗವಂತ ನಾಮ ಜಪ ಮಾಡೋದು, ಈ ತರ ಮಾಡೋದು. ಇಲ್ಲಾಂದ್ರೆ ಯಾರಾದ್ರೂ ಭಕ್ತಿ ಮಾಡ್ತಾ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡೋದು, ಅವರು ಭಗವಂತನಿಗೆ ಭಕ್ತಿ ಸೇವೆ ಮಾಡೋದ್ರಲ್ಲಿ. ಇವಾಗ ನಮ್ಮದು ಈಗ ಒಂದು ದೇವಸ್ಥಾನ ನಮ್ದು ಈಗ ನಾವು ಕಟ್ತಾ ಇದ್ದೇವೆ. ಸೊ ಅದೇ ರೀತಿ ಇಲ್ಲೂ ಕೂಡ ಯಾರೋ ತೋರಿಸ್ತಾ ಇದ್ದಾರೆ. ಸೊ ಇದರಲ್ಲಿ ಒಬ್ಬರು ಬಂದು ಅವರು ತಮ್ಮ ಶ್ರಮವನ್ನು ಕೊಡ್ಬೋದು, ಅವರು ದೇವಸ್ಥಾನ ಕಟ್ಟಲಿಕ್ಕೆ ಹೇಳ್ತಾರೆ. 4 ರೀತಿಯಲ್ಲಿ ಭಗವಂತನ ಸೇವೆ ಮಾಡುವ ಅಂತ ಹೇಳ್ತಾರೆ. ಒಂದು ರೀತಿಯಲ್ಲಿ ಪ್ರಾಣೈರ್ ಅರ್ಥೈರ್ ದಿಯಾ ವಾಚ ಶ್ರೇಯ ಸದಾ, ಶ್ರೇಯ ಆಚರಣಂ ಸದಾ ಏತಾವತ್ ಜನ್ಮ ಸಾಫಲ್ಯ. ಸೊ ಇದು ಭಾಗವತದಲ್ಲಿ ಹೇಳಿದ್ದು, ಜನ್ಮ ಸಫಲತೆ ಪರಿಪೂರ್ಣತೆ ಪಡೆಯೋದು ಹೇಗೆ ಅಂದ್ರೆ, ಒಂದು ಭಗವಂತನ ಸೇವೆ ಮಾಡೋದು ಪ್ರಾಣದಿಂದ ಸಂಪೂರ್ಣವಾಗಿ ಭಗವಂತನಿಗೆ ನಾವು ಮುಡಿಪಾಗಿರೋದು ನಮ್ಮ ಜೀವನ. ಇಲ್ಲ ಅದು ಆಗೋದಿಲ್ಲ. ಅರ್ಥ ಅಂದ್ರೆ ನಮ್ಮ ಒಂದು ಸಿಗೋ ಒಂದು ನಮಗೆ ಹಣ, ನಾವು ಹಣ ಸಿಗುತ್ತೆ ನಮಗೆ, ಇದನ್ನು ನಾವು ವೈಯಕ್ತಿಕವಾಗಿ ಉಪಯೋಗಿಸ್ತಾ ಇದೀವಿ, ನಮ್ಮ ಕುಟುಂಬಕ್ಕೆ ಉಪಯೋಗಿಸ್ತಾ ಇದೀವಿ, ನಮ್ಮ ಜಾತಿಗೆ ಉಪಯೋಗಿಸ್ತಾ ಇದೀವಿ, ನಾವೇ ಮಾಡ್ಕೊಂಡು ಹಿತಕ್ಕೆ ಅಂತ ಉಪಯೋಗಿಸ್ತಾ ಇದೀವಿ. ಆದ್ರೆ ಇದನ್ನು ವಿಶೇಷವಾಗಿ ಭಗವಂತನಿಗೆ ಅರ್ಪಣೆ ಮಾಡೋದು. ಪ್ರಾಣೈರ್ ಅರ್ಥೈರ್ ಧಿಯಾ ವಾಚ, ಧಿಯಾ ಅಂದ್ರೆ ಬುದ್ಧಿ, ಇಲ್ಲಾಂದ್ರೆ ಭಗವಂತನ ಬುದ್ಧಿ ಕೊಟ್ಟಿದ್ದಾನೆ ನಮಗೆ, ಅದನ್ನು ಉಪಯೋಗಿಸಿ ಹೇಗೆ ಭಗವಂತನ ಪ್ರಚಾರ ಹೆಚ್ಚು ಮಾಡಬೇಕು, ಹೇಗೆ ಭಗವಂತನಿಗೆ ಎಲ್ಲರೂ ಭಕ್ತರು ಮಾಡಬೇಕು. ಈ ರೀತಿ ಭಗವಂತನ ಭಕ್ತಿ ಕಾರ್ಯಗಳು ಮುಂದುವರಿಸಲಿಕ್ಕೆ ನಮಗೂ ಬೇರೆಯವ್ರಿಗೂ ನಮ್ಮ ಬುದ್ಧಿಯನ್ನು ಉಪಯೋಗಿಸೋದು. ಪ್ರಾಣೈರ್ ಧಿಯೇರ್ ಅರ್ಥೈರ್ ಧಿಯೇರ್ ವಾಚ ಅಂದ್ರೆ ನಮ್ಮ ಮಾತು. ಸೊ ಈ ರೀತಿಯಲ್ಲಿ ನಾವು ಮಾಡೋ ಚಟುವಟಿಕೆಗಳು ಎಲ್ಲವನ್ನು ಭಗವಂತನಿಗೋಸ್ಕರ ಎಷ್ಟು ಆಗುತ್ತೆ ಅಷ್ಟು ಪ್ರಾರಂಭ ಅದು. ಸೊ ಇದು ಒಂದು ಈ ರೀತಿಯಲ್ಲಿ ಭಗವಂತ ಸೇವೆ ಮಾಡಬೇಕು ಅಂತ ಹೇಳಿರೋದು. ಸೊ ಇಲ್ಲಿ 3ನೇ ಲೆವೆಲಲ್ಲಿ ನಮಗೆ ಸಾಧ್ಯ ಆದಷ್ಟು, ಇವಾಗ ಎಷ್ಟೋ ಜನ ನಾವು ಹೋಗ್ತೇವೆ ಭಗವಂತ ಈ ತರ ಮಂದಿರ ನಾವು ಕಟ್ತಾ ಇದೀವಿ ಅಂದ್ರೆ ನಮ್ಗೆ ಸಹಾಯ ಬರ್ತಾರೆ, ಮುಂದೆ ಬಂದು ಒಳ್ಳೆ ಕೆಲಸ ಮಾಡ್ತಾರೆ ಅಂತ ಅವ್ರು ಎಷ್ಟಾಗುತ್ತೋ ಯಥಾಶಕ್ತಿಯಾಗಿ ಮಾಡ್ತಾ ಇದ್ದಾರೆ. ಸೊ ಹಾಗೆ ಕ್ರಮೇಣ ಒಂದು ದಿವಸ ಅವ್ರು ಬರ್ತಾರೆ ದೇವಸ್ಥಾನಕ್ಕೆ, ಅವ್ರು ಕೂಡ ಭಗವದ್ಗೀತೆ ಕೇಳ್ತಾರೆ, ಇನ್ನೊಂದು ಇದು ಮಾಡ್ತಾರೆ, ಭಗವಂತನ ಕಾರ್ಯಗಳಲ್ಲಿ ತೊಡಗ್ತಾರೆ, ಸೇವೆ ಮಾಡ್ತಾರೆ ದೇವಸ್ಥಾನದಲ್ಲಿ. ಕ್ರಮೇಣ ಅವರು ಇನ್ನ ಹೆಚ್ಚು ಸಾಧನೆ ಮಾಡ್ತಾರೆ. ಸೊ ಈ ರೀತಿಯಲ್ಲಿ ಕೃಷ್ಣನು, ನಾವೆಲ್ಲರೂ ಇಲ್ಲಿಂದ 3ನೇಯಿಂದನೇ ಶುರು ಮಾಡಿದ್ದು, ಎಲ್ಲರೂ ಯಾರು ಕೂಡ ಮೊದಲಿಗೆ ನಾವು ಹುಟ್ಟತಾನೆ ಶುದ್ಧ ಭಕ್ತರಲ್ಲ, ನಾವು ಭೌತಿಕ ಜಗತ್ತಿನ ಎಲ್ಲರೂ ಕೂಡ ನಾವು ಭಕ್ತರೇ. ಸೊ ಹೀಗೆ ಕೃಷ್ಣನು ಹೇಳ್ತಾ ಇರೋದು, ಎಷ್ಟಾಗುತ್ತೆ ಅಷ್ಟು ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಿ ನಾವು ಭಕ್ತಿಯಲ್ಲಿ ಮುಂದುವರಿಸೋದನ್ನ 3 ಹಂತದಲ್ಲಿ ಕೃಷ್ಣನು ಸಾರವಾಗಿ ಹೇಳಿತ್ತು. ಮೊದಲಿಗೆ ಅನನ್ಯ ಭಕ್ತಿ, 2ನೇದು ಸಾಧನೆ ಭಕ್ತಿ, 3ನೇದು ಎಷ್ಟಾಗುತ್ತೆ ಅಷ್ಟು ನಮಗೆ. ಇದು ಕೂಡ ಭಕ್ತಿಯಲ್ಲಿ ನಾವು ನಮ್ಮ ಒಂದು ಹಣ, ನಮ್ಮ ಒಂದು ಪರಿಶ್ರಮ, ನಮ್ಮ ಒಂದು ಬುದ್ಧಿ, ನಮ್ಮ ಮಾತಿನಿಂದ ನಾವು ಅಭ್ಯಾಸ ಮಾಡೋ ಪ್ರಯತ್ನ ಮಾಡೋದು.
ಇದೆಲ್ಲವೂ ಕೂಡ ಭಕ್ತಿ ಮಾರ್ಗವೇ. ಇದಾದ ನಂತರ ಕೃಷ್ಣನು ಇನ್ನ 3 ಹಂತಗಳು ಹೇಳ್ತಾರೆ. ಒಮ್ಮೊಮ್ಮೆ ಇದು ಕೃಷ್ಣನ ಮೇಲೆ ಇನ್ನ ನಂಬಿಕೆನೂ ಬೆಳೆಯೋದಿಲ್ಲ ನಮ್ಗೆ, ಕೃಷ್ಣನ ಸಾಕಾರ ವ್ಯಕ್ತಿ ಅಂತ. ಆಮೇಲೆ ಇಲ್ಲಾಂದ್ರೆ ನಮ್ಗೆ ನಂಬಿಕೆ ಇದ್ರೂ ಕೂಡ ನಮಗಿರೋ ಒಂದು ಸ್ಥಿತಿಯಲ್ಲಿ ನಮ್ಮ ಇರೋ ಸನ್ನಿವೇಶಗಳು ಇದು ಮಾಡ್ಲಿಕ್ಕೆ ಆಗದೆ ಇರ್ಬೋದು. ಆಗ ಕೃಷ್ಣ 4ನೇದು 5ನೇದು 6ನೇದು ಅಂತ ಈಗ 3 ಲೆವೆಲ್ ಆಗಿ ಹೇಳ್ತಾರೆ. ಅತ ಇತದ್ ಅಪಿ ಅಶಕ್ತೋ ಅಸಿ ಕರ್ತುಂ ಮಧ್ಯೋಗಂ ಆಶ್ರಿತ. ಸೊ ಕರ್ತುಂ, ನನಗೆ ಸಂಬಂಧವಾದ ಈ ಭಕ್ತಿಯೋಗ ಮಾರ್ಗದಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್ವಕರ್ಮ ಫಲತ್ಯಾಗಂ ತಥಾ ಕುರು ಯಥಾತ್ಮವಾನ್. ಸೊ ಕೃಷ್ಣ ಹೇಳೋದು, ನೀನು ಈಗ ಅಟ್ಲೀಸ್ಟ್ ನಿಮ್ಮದು ಒಂದು ಕರ್ಮ ಫಲ ಏನು ಸಿಗುತ್ತೆ ಅದನ್ನು ತ್ಯಜಿಸಿ ಅಂತ ಕೃಷ್ಣ ಹೇಳ್ತಾರೆ. ತ್ಯಜಿಸಿ ಅಂದ್ರೆ ಯಾವುದೋ ಒಂದು ಒಳ್ಳೆ ಕಾರ್ಯಕ್ಕೆ. ಒಳ್ಳೆ ಕಾರ್ಯ ಅಂದ್ರೆ ಸಮಾಜದಲ್ಲಿ ಎಷ್ಟೋ ಜನ ನೋವಿನಲ್ಲಿದ್ದಾರೆ. ಒಂದು ಇವಾಗ ಕೊರೋನಾ, ಎಷ್ಟೋ ಜನ ನೋವಿದೆ, ಅದರಿಂದ ಆರ್ಥಿಕ ವ್ಯವಸ್ಥೆ ಕಷ್ಟ ಇರ್ಬೋದು, ಆಹಾರ ಅವ್ರಿಗೆ ಇಲ್ಲ ಲಭ್ಯವಾಗದೇ ಇರ್ಬೋದು, ಈ ರೀತಿ ಕಷ್ಟಗಳಿದೆ. ಇಲ್ಲ ಅಂದ್ರೆ ಯಾರಾದರೂ ಅನಾಥಾಲಯ ಇದೆ, ವೃದ್ಧಾಶ್ರಮ ಇದೆ. ಇದು ಭೌತಿಕ ಜಗತ್ತು ಅಂದ್ರೆ ಇದು ಕ್ಲೇಶಮಯ ಜಗತ್ತೇ. ಸೊ ಈ ಒಂದು ಒಳ್ಳೆ ಕಾರ್ಯಗಳು, ಪುಣ್ಯ ಕಾರ್ಯಗಳಿಗೆ ಕೃಷ್ಣನು ಸ್ವಲ್ಪ ನಮ್ಮ ಧನವನ್ನು ಕೊಡೋದು. ಸೊ ಕೃಷ್ಣ ಹೇಳ್ತಾನೆ, ನೇರವಾಗಿ ಕೃಷ್ಣನ ಭಕ್ತಿಗೆ ಸಂಬಂಧ ಇಲ್ಲ, ಇದು ಕೃಷ್ಣನಿಗೆ ಕೊಡೋದು ನೇರವಾಗಿಲ್ಲ, ಆದ್ರೂ ಕೂಡ ಪರೋಕ್ಷವಾಗಿ ಕ್ರಮೇಣವಾಗಿ ಇದು ನಮ್ಮನ್ನು ಪವಿತ್ರೀಕರಣ ಮಾಡುತ್ತೆ. ಯಾಕಂದ್ರೆ ಭೌತಿಕ ಜಗತ್ತಿನಲ್ಲಿ ನಮ್ಮ ರೋಗ ಏನು ಅಂದ್ರೆ ಎಲ್ಲವೂ ನನಗೆ ಸಿಗ್ಬೇಕು, ಎಲ್ಲವೂ ನಾನೇ ಆನಂದಿಸ್ಬೇಕು ಅಂತ ಒಂದು ಭವರೋಗದಲ್ಲಿ ಸಿಕ್ಕಾಕೊಂಡಿದೆ. ನಮ್ಗೆ ಈಗ ಗೊತ್ತಿಲ್ಲ ಕೃಷ್ಣನನ್ನು ಸೇವೆ ಮಾಡೋದು, ಕೃಷ್ಣನನ್ನು ಸಂತೃಪ್ತಿ ಮಾಡೋದು ಅದು ನಮಗ್ ಗುರಿ ಅಂತ ನಮಗ್ ಗೊತ್ತಿಲ್ಲ. ನಥೇವಿದು ಸ್ವಾರ್ಥಗತಿಂ ಹಿ ವಿಷ್ಣು. ಇವರು ಭಕ್ತ ಪ್ರಹ್ಲಾದರು ಹೇಳ್ತಾರೆ, ಯಾರಿಗೂ ಗೊತ್ತಿಲ್ಲ ಈ ಭೌತಿಕ ಜಗತ್ತಿನಲ್ಲಿ ಅವರ ಸ್ವಾರ್ಥವೇನು ಅಂದ್ರೆ ಕೃಷ್ಣನ ಸೇವೆ ಮಾಡೋದು. ಸೊ ಅದು ಸ್ವಾರ್ಥ, ಅದು ನಿಜವಾದ ಸ್ವಾರ್ಥ ಅದು. ಸೊ ನಾವಿಲ್ಲಿ ಒಂದು ಅಜ್ಞಾನದಲ್ಲಿ, ಭ್ರಮೆಯಲ್ಲಿ, ಒಂದು ಮಾಯೆಯ ಪ್ರಭಾವದಲ್ಲಿ ನಮ್ಮ ಸ್ವಾರ್ಥ ಏನು ಅಂದ್ರೆ ಈ ದೇಹಕ್ಕೆ ಏನೋ ಒಂದು ಒಳ್ಳೆ ಇದು ಊಟ ಸಿಕ್ಕಿದ್ರೆ, ಆಹಾರ ಸಿಕ್ಕಿದ್ರೆ, ಬಟ್ಟೆ ಸಿಕ್ಕಿದ್ರೆ, ಇಲ್ಲ ದೇಹಕ್ಕೆ ಸಂಬಂಧ ಇರೋ ಇದಕ್ಕೆ ಅವ್ರಿಗೆ ಇದಕ್ಕೆ ಇಟ್ರೆ ಅವ್ರಿಗೆ ಇನ್ನೂ ಒಂದು 10 ಕೋಟಿ ಬ್ಯಾಲೆನ್ಸು, 1000 ಕೋಟಿ ಬ್ಯಾಲೆನ್ಸ್ ಇಟ್ರೆ ನೋಡ್ತೀವಿ ರಾಜಕಾರಣಿಗಳು ಎಷ್ಟೆಷ್ಟು ಮಾಡಿ 1 ಜನರೇಷನ್ 2 ಜನರೇಷನ್ 10 ಜನರೇಷನ್ಗೆ ಅವರು ಇಡೋ ತರ ಅವರು ಮಾಡ್ತಾ ಇದ್ದಾರೆ. ಸೊ ಅವ್ರು ಏನ್ ತಗೊಂಡ್ ಹೋಗ್ತಾರ ಅವ್ರು ಆದ್ಮೇಲೆ? ಅವ್ರು ತಗೊಂಡೋಗೋದೇನಿಲ್ಲ, ಮಾಡಿದ ಪಾಪ ಕರ್ಮ ತಗೊಂಡ್ ಹೋಗ್ತಾರೆ ಅಷ್ಟೇ, ಇನ್ನೇನು ಬೇರೆದೆಲ್ಲ ಇಲ್ಲೇ ಇಟ್ಟು ಹೋಗ್ಬೇಕು. ಸೊ ಈ ರೀತಿಯಲ್ಲಿ ಇದು ಅಜ್ಞಾನದಲ್ಲಿ ನಮ್ಗೆ ಯಾವ್ದು ಸ್ವಾರ್ಥ ಅಂತ ಗೊತ್ತಿಲ್ಲ. ಸೊ ಹೀಗೆ ಕೃಷ್ಣ ಹೇಳೋದು 4ನೇ ಹಂತದಲ್ಲಿ, ಅಟ್ಲೀಸ್ಟ್ ನೀವು ಕೃಷ್ಣ ನನ್ನನ್ನು ಅರ್ಥ ಮಾಡ್ಕೊಂಡ್ರು, ಬೇರೆಯವ್ರಿಗೆ ಅಂತ ಏನಾದರೂ ಒಂದು ಸಮಾಜಕ್ಕೆ ಒಂದು ಇದಕ್ಕೆ ಸಹಾಯ ಮಾಡಿ, ನಿಮ್ಮ ಧನವನ್ನು ಕೊಡಿ ನೀವು. ಸೊ ಇದು ಕೆಲವು ಜನ ಇದೇ ಹೈಯೆಸ್ಟ್ ಅನ್ಕೊಂಡ್ಬಿಡ್ತಾರೆ, ಪರ್ಟಿಕ್ಯುಲರ್ಲಿ ನಾಸ್ತಿಕ ವರ್ಗದವ್ರಿಗೆ ಅವ್ರಿಗೆ ಭಗವಂತನ ಒಂದು ಪರಿಕಲ್ಪನೆ ಇಲ್ಲ. ಹಾಗೆ ಅವ್ರಿಗೆ ನೀವೇನ್ ಮಾಡ್ತಾ ಇದ್ದೀರಿ, ಎಲ್ಲ ವ್ಯರ್ಥ, ಇಷ್ಟು ದೊಡ್ಡ ದೇವಸ್ಥಾನನ ಯಾಕೆ ಮಾಡ್ಬೇಕು, ಇದೆಲ್ಲ ಅಗತ್ಯ ಏನು, ನೋಡಿ ಅಲ್ಲಿ ಎಷ್ಟು ಬಡಪಾಯಿಗಳಿದ್ದಾರೆ, ಎಷ್ಟು ಕಷ್ಟದಲ್ಲಿದ್ದಾರೆ. ಅದು ಕರೆಕ್ಟು, ನಾವೇನು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ದೇವಸ್ಥಾನದಲ್ಲಿ ಅನ್ನದಾನ ಇರುತ್ತೆ, ಅವರು ಕೂಡ ಬಂದು ಅಲ್ಲಿ ಭಗವಂತನ ಕೃಪೆಯನ್ನು ತಗೊಳ್ಬೇಕು. ಸೊ ಅದು ವ್ಯವಸ್ಥೆ ಇದೆ. ಆದ್ರೆ ಅವ್ರು ಅದನ್ನ ನೋಡೋದಿಲ್ಲ. ಅವ್ರು ಏನಂದ್ರೆ ಇಲ್ಲ ನೀವು ಇಷ್ಟು ದೊಡ್ಡ ಖರ್ಚು ಮಾಡ್ಬಿಟ್ರಿ, ಇಷ್ಟು ಇದು ಮಾಡ್ಬಿಟ್ರಿ, ಇಷ್ಟು ವ್ಯರ್ಥ ಮಾಡ್ಬಿಟ್ರಿ. ಅದೇ ವ್ಯಕ್ತಿಗಳು ನಾವು ನೋಡೋ ಸಮಾಜದಲ್ಲಿ ಯಾವುದೋ ಒಂದು ಕ್ರೀಡೆ ನಡೆಯುತ್ತೆ, ಒಂದು ಒಲಿಂಪಿಕ್ಸ್ ನಡೆಯುತ್ತೆ, ಇಲ್ಲ ಇನ್ನೊಂದು ಯಾವುದೋ ಒಂದು ಸಿನಿಮಾದ ಪ್ರೊಡಕ್ಷನ್ ನಡೆಯುತ್ತೆ. ಇಲ್ಲ ಬೇಡದೇ ಇರೋ ಕಾರ್ಯಗಳಲ್ಲಿ 1000 ಕೋಟಿ 500 ಕೋಟಿ 100 ಕೋಟಿ ವ್ಯರ್ಥ ಆಗುತ್ತೆ. ಅವಾಗ ಅವ್ರಿಗೆ ಈ ಜ್ಞಾನ ಬರೋದಿಲ್ಲ. ಬಡವರು, ಇನ್ನೊಬ್ಬರು ಬೇಕಾದವರು, ಅವ್ರ ಜ್ಞಾನ ಬರೋದಿಲ್ಲ. ಈಗ ನಾವು ದೇವಸ್ಥಾನ ಭಗವಂತನಿಗೆ ಸೇವೆ ಮಾಡಿದಾಗ ಅದನ್ನ ಉಪಯೋಗಿಸಿದಾಗ ಅವ್ರಿಗೆ ಇವರೆಲ್ಲ ನೆನಪು ಬಂದ್ಬಿಡುತ್ತೆ ಸಡನ್ ಆಗಿ. ಇಲ್ಲ ಅಂದ್ರೆ ಒಂದು ಯಾವ್ದೋ ಸ್ಯಾಟಲೈಟ್ ಲಾಂಚ್ ಆಗೋದು, ಅದು ಫೇಲ್ಯೂರ್ ಆದ್ರೆ 50 ಕೋಟಿ ವೇಸ್ಟ್. ಸೊ ಈ ರೀತಿ ಸಮಾಜದಲ್ಲಿ ಎಷ್ಟೆಷ್ಟು ಭಗವಂತನು ಎಷ್ಟು ಕೊಟ್ಟಿದ್ದಾನೆ ಆಕ್ಚುಲಿ ನೋಡ್ಕೊಳ್ಳೋನು ಭಗವಂತನು ಶ್ರೀಕೃಷ್ಣನ್. ನಿತ್ಯೋ ನಿತ್ಯಾನಾಂ ಚೇತನಾನಾಂ ಏಕೋ ಯೋ ಬಹುನಾಂ ವಿದದಾತಿ ಕಾಮ. ಸೊ ನಾವೆಲ್ಲ ನಿತ್ಯ ಜೀವಿಗಳು, ಕೃಷ್ಣನು ಪರಮ ನಿತ್ಯನು. ಸೊ ಕೃಷ್ಣನು ಎಲ್ಲ ಜೀವಿಗಳ ಪೋಷಣೆ ಮಾಡ್ತಿದ್ದು ಅವನು. ನಮಗೆ ಅನ್ಸೋದು ನಾನೇನೋ ನೋಡ್ಕೊಳ್ತಾನೆ, ನಾನು ನಮ್ಮ ಕುಟುಂಬಕ್ಕೋ, ನಮ್ಮ ದೇಶಕ್ಕೋ, ನಮ್ಮ ಜಾತಿಗೋ, ನಮ್ಮ ಸಮಾಜಕ್ಕೋ ಅಂತ. ಇದೊಂದು ಮಾಯೆ ಅಷ್ಟೇ. ಎಲ್ಲರೂ ನೋಡ್ತಾ ಇರೋದು ಕೃಷ್ಣ ನಮ್ಗೆ ಮಳೆ ಕೊಡ್ಲಿಲ್ಲ, ಏನು ಕೊಳ್ಳಿದ್ರೆ ಏನ್ ಪ್ಲಾನ್ ನಡೆಯುತ್ತೆ, ಆ 5 year ಪ್ಲಾನ್ 10 year ಪ್ಲಾನ್ ಎಲ್ಲ ವ್ಯರ್ಥ. ಸೊ ಹೀಗೆ ನಾಸ್ತಿಕ ವರ್ಗದವರು ಅವರು ಇದೇ ಒಂದು ಹೈಯೆಸ್ಟ್ ಅನ್ಕೊಂಡ್ಬಿಡ್ತಾರೆ. ಏನೋ ಸ್ವಲ್ಪ ಅವ್ರೇನೋ ಒಂದು ಯಾರಿಗೋ ಒಂದು ಸಹಾಯ ಮಾಡಿದ್ರು, ಒಂದು ಅಲ್ಲಿ ಬಡ ಬಗ್ಗರಿಗೆ ಇನ್ನೊಂದರಿಗೆ ಕೊಟ್ಟು ಇಲ್ಲ. ಇದು 4th ಲೆವೆಲ್, 4th ಕ್ಲಾಸ್ ಕೃಷ್ಣ ಹೇಳಿದ್ದು. 1st ಕ್ಲಾಸ್, 2nd ಕ್ಲಾಸ್, 3rd ಕ್ಲಾಸ್ ಅದೆಲ್ಲ ಭಕ್ತಿಯಲ್ಲಿ ಕೃಷ್ಣ ಹೇಳಿದ್ದು. ಇದು 4th ಕ್ಲಾಸ್ ಹೇಳ್ತಾ ಇರೋದು. ಅದು ಮಾಡೋಕ್ಕಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ಇದು ಮಾಡಿ. ನೀವು ಇದು ಮಾಡೋದ್ರಿಂದ ಒಂದ್ ದಿವಸ ನಮಗೆ ಭಗವಂತನ ಪರಿಕಲ್ಪನೆ, ಚಿಂತನೆ ಅದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಅಂತ ಕೃಷ್ಣ ಹೇಳ್ತಾರೆ. ಸೊ ಇದು ಕೂಡ ನಮಗೆ ಹೇಳ್ಬೋದು, ಯಾಕೆ ಮಾಡ್ಬೇಕು, ನಾನು ಇಷ್ಟು ಕಷ್ಟಪಟ್ಟು ನಾನು ಯಾಕೆ ಕೊಡಬೇಕು? ಅದು ಕೂಡ ಸಹಜವಾಗಿ ಅನ್ಸುತ್ತೆ ನಮಗೊಂದ್ಸಲ. ಯಾಕೆ ನಾನು ಕಷ್ಟಪಟ್ಟಿದ್ದು, ನಾನು ಶ್ರಮ ಪಟ್ಟಿದ್ದು, ನಾನು ಯಾಕೆ ಇನ್ನೊಬ್ಬರಿಗೆ ಕೊಡ್ಬೇಕದ್ದು ನನ್ನ ದುಡಿಮೆ. ಸೊ ಕೃಷ್ಣ ಹೇಳ್ತಾರೆ, ಆಯ್ತು ಇದು ಆಗಲ್ಲ ಅಂದ್ರೆ ನೀವು ಜ್ಞಾನವನ್ನು ಪಡೆಯಲಿಕ್ಕೆ ಅಭ್ಯಾಸ ಮಾಡಿ.
ಶ್ರೇಯೋ ಹಿ ಜ್ಞಾನಂ ಅಭ್ಯಾಸಂ ಜ್ಞಾನಾತ್ ಧ್ಯಾನಂ ವಿಶಿಷ್ಯತೆ ಧ್ಯಾನಾತ್ ಕರ್ಮಫಲ ತ್ಯಾಗಾತ್ ಶಾಂತಿ ಅನಂತರಂ. ಈ ಅಭ್ಯಾಸವು ನಿನಗೆ ಸಾಧ್ಯವಾಗದೆ ಹೋದರೆ ಜ್ಞಾನ ಸಾಧನೆಯಲ್ಲಿ ತೊಡಗು. ಆದರೆ ಜ್ಞಾನಕ್ಕಿಂತ ಧ್ಯಾನವು ಉತ್ತಮ, ಧ್ಯಾನಕ್ಕಿಂತ ಕರ್ಮಫಲ ತ್ಯಾಗವು ಉತ್ತಮ. ಏಕೆಂದರೆ ಇಂತಹ ತ್ಯಾಗದಿಂದ ಮನಃಶಾಂತಿಯನ್ನು ಪಡೆಯಬಹುದು. ಸೊ ಮನಃಶಾಂತಿ, ನಮ್ಗೆ ಪೀಸ್ ಆಫ್ ಮೈಂಡ್ ಬರಬೇಕು ಅಂತ, ಇದು ನಿಜವಾದ ಪೀಸ್ ಆಫ್ ಮೈಂಡ್ ಬರ್ಲಿಕ್ಕೆ ಸಾಧ್ಯ. ಸೊ ಎನಿವೆ, ಕೃಷ್ಣ ಇಲ್ಲಿ ಹೇಳ್ತಾ ಇರೋದು ಅದು ಕೂಡ ಆಗದಿದ್ದರೆ ನೀವೇನ್ ಮಾಡ್ಬೋದು, ಅಟ್ಲೀಸ್ಟ್ ಒಂದು ಜ್ಞಾನವನ್ನು ಪಡೆಯೋದು ಪ್ರಯತ್ನ ಮಾಡಿ. ಇದೇನಿದು ಜಗತ್ತೇನಿದು, ನಾನೇನು, ಇಲ್ಲಿ ದುಃಖಗಳು ಯಾಕಿವೆ, ಇದನ್ನೆಲ್ಲ ಒಂದು ನಿಯಂತ್ರಿಸುವ ವ್ಯಕ್ತಿ ಇದ್ದಾರಾ ದೇವರನ್ನವರು, ನನಗೆ ಅವನಿಗೆ ಏನು ಸಂಬಂಧ, ಈ ರೀತಿಯಲ್ಲಿ ಈ ಒಂದು ಚಿಂತನೆಯನ್ನು ಬೆಳೆಸಿ. ಅಥಾತೋ ಬ್ರಹ್ಮ ಜಿಜ್ಞಾಸ. ಮನುಷ್ಯ ಜನ್ಮ ಅಂದ್ರೆ ನಾವು ಈ ಬೇರೆ ಎಲ್ಲ ಜೀವಿಗಳಿಂದ ಭಿನ್ನವಾದವರು. ಅಂದ್ರೆ ನಾವು ಈ ಚಿಂತನೆ, ಈ ತತ್ವವನ್ನು ಅರ್ಥ ಮಾಡ್ಬೋದು. ನಾನು ಯಾರು, ದೇವರು ಯಾರು, ನನಗೆ ಭಗವಂತನಿಗೆ ಸಂಬಂಧ, ಪುನರ್ಜನ್ಮ ಇದೆಯಾ, ನಾನು ಎಲ್ಲಿಂದ ಬಂದೆ, ಎಲ್ಲೋ ಹೋಗ್ತೇನೆ, ಈ ರೀತಿಯ ಒಂದು ಪ್ರಾರಂಭವನ್ನು ಮಾಡೋದು ಆ ಜ್ಞಾನ ಪಡೆಯೋದಕ್ಕೆ ಕೃಷ್ಣ ಹೇಳ್ತಾರೆ ಅಟ್ಲೀಸ್ಟ್ ಪ್ರಾರಂಭಿಸಿ. ನೀವು ಕೇವಲ ಸುಮ್ಮನೆ ಬೇರೆ ಪ್ರಾಣಿಗಳು ಬದುಕಿರೋ ತರ ಆಹಾರ ನಿದ್ರಾ ಭಯಮೇತನಂ ಚ ಸಾಮಾನ್ಯಮೇತ ಪಶುಭಿರ್ನರಣ. ಸೊ ಅವ್ರಿಗೇನು ಇಲ್ಲ, ಕೇವಲ ಅವರು ಆ ಇಂದ್ರಿಯ ವಸ್ತುಗಳಲ್ಲಿ ಇರ್ತಾರೆ. ಸೊ ನಾವು ಅದಕ್ಕಿಂತ ಭಿನ್ನರು. ಸೊ ಹಾಗೆ ಕೃಷ್ಣನು ಇದು ಕೂಡ ಪರವಾಗಿಲ್ಲ ಅಂತ ಜ್ಞಾನದ ಮಾರ್ಗವನ್ನು ಹೇಳ್ತಾ ಇದ್ದಾರೆ. ಅದರಿಂದ ಮಾಡ್ತಾ ಮಾಡ್ತಾ ಧ್ಯಾನಕ್ಕೆ ಬರೋದು. ಈ ಧ್ಯಾನ ಇಲ್ಲಿ ಕೃಷ್ಣ ಹೇಳ್ತಿರೋದು ಏನಂದ್ರೆ ಒಂದು ಅವ್ಯಕ್ತ ರೂಪವಾದ ಧ್ಯಾನ. ಕೆಲವೊಮ್ಮೆ ನಾವ್ ಹೇಳೋದು, ಅವ್ರನ್ನ ಮಾಡ್ತಾ ಇದೀವಿ, ಯೋಗಾಭ್ಯಾಸ ಮಾಡ್ತಾ ಇದೀವಿ, ನಾವು ಈ ಪದ್ಧತಿಗಳು, ಆ ಪದ್ಧತಿಗಳು, ಈ ಆಸನಗಳೆಲ್ಲ ಮಾಡ್ತಾ ಇದ್ದೀವಿ. ಏನ್ ಮಾಡ್ತಾ ಇದ್ದೀರಾ, ಯಾವ್ದ್ರ ಮೇಲೆ ಧ್ಯಾನ ಮಾಡ್ತಾ ಇದ್ದೀರಾ? ಯಾವುದೋ ಒಂದು ಬಿಂದು ಮೇಲೆ ಮಾಡ್ತಾ ಇದೀನಿ, ಯಾವುದೋ ಒಂದು ಬೆಳಕು ಮೇಲೆ ಮಾಡ್ತಾ ಇದೀನಿ, ಏನೊಂದು ಶೂನ್ಯ 0 ಮೇಲೆ ಮಾಡ್ತಾ ಇದೀನಿ. ಈ ರೀತಿಯಲ್ಲಿ ಇದೆ ಅಭ್ಯಾಸಗಳು ಜನರದ್ದು. ಆ ಪ್ರಕ್ರಿಯೆಗಳು ಕೃಷ್ಣ ಇಲ್ಲಿ 5ನೇ ಹಂತದಲ್ಲಿ ಹೇಳ್ತಾ ಇರೋದು. ನಾವು ಭಗವಂತನ ಮೇಲೆ ಧ್ಯಾನ ಮಾಡಿದ್ರೆ, ಭಗವಂತನ ಸಾಕಾರ ಸ್ವರೂಪ ಕೃಷ್ಣನ ಮೇಲೆ ದಾಖಲೆ, ಅದು ಭಕ್ತಿ ಮಾರ್ಗ ಆಗ್ಬಿಡುತ್ತೆ. ಹಿಂದೆ ಯುಗದಲ್ಲಿ ಋಷಿಮುನಿಗಳು ಕಾಡಿನಲ್ಲಿ ಹೋಗಿ ಆ ರೀತಿಯ ಭಗವಂತನ ಮೇಲೆ ಧ್ಯಾನ ಮಾಡ್ತಾ ಇದ್ರು. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿಯಂ ಯೋಗಿನಃ. ಧ್ಯಾನದಲ್ಲಿ ಏನು ಅಂದ್ರೆ ವಿಷ್ಣು ಮೂರ್ತಿ ಪರಮಾತ್ಮನನ್ನು ನೋಡೋದು ಅದರ ಗುರಿ. ಸೊ ಇದು ಭಕ್ತಿ ಮಾರ್ಗ ಮೊದಲನೇ 3ರಲ್ಲಿ ಬರುತ್ತೆ. ಅದೇ ಇಲ್ಲಿ ಅವ್ಯಕ್ತ ರೂಪದಲ್ಲಿ ಯಾರು ಅಭ್ಯಾಸ ಮಾಡಿ ಏನೋ ಒಂದು ಇಂದ್ರಿಯಗಳು, ಮನಸ್ಸನ್ನು ಸ್ವಲ್ಪ ಸಮಯ ನಿಯಂತ್ರಿಸಿ ಅವರು ಅಭ್ಯಾಸ ಮಾಡೋದು, ಅದು ಇಲ್ಲಿ 5ನೇ ಹಂತವಾಗಿ. ಜ್ಞಾನದ ನಂತರ ಧ್ಯಾನ. ಅಂದ್ರೆ ಕೆಲವು ಸಮಯ ಬೇಡ, ಈ ಭೌತಿಕ ಚಟುವಟಿಕೆಗಳು ಬೇಡ, ನಾವು ಈ ಆಧ್ಯಾತ್ಮಿಕ ಇದಕ್ಕೆ ಸ್ವಲ್ಪ ಚಿಂತನೆ ಮಾಡೋಣ ಅಂತ ಜ್ಞಾನವಾಗಿ, ಮತ್ತೆ ಧ್ಯಾನದಲ್ಲಿ ಸ್ವಲ್ಪ ಇಂದ್ರಿಯ ಮನಸ್ಸೆಲ್ಲ ನಿಗ್ರಹಿಸಿ ಅವರು ಹೆಚ್ಚು ಇನ್ನ ಸ್ವಲ್ಪ ಮೇಲು ಹಂತಕ್ಕೆ ಬರಲಿಕ್ಕೆ ಪ್ರಯತ್ನ ಪಡ್ತಾರೆ. ಸೊ ಭಗವಂತನು ತುಂಬಾ ಚೆನ್ನಾಗಿ 3 ನೇರವಾದ ಭಕ್ತಿ ಮಾರ್ಗ, ಇನ್ನ 3 ಅದು ಸಮಯದಲ್ಲಿ ಕರ್ಕೊಂಡ್ಬರುತ್ತೆ ಭಕ್ತಿಗೆ. ಆದ್ರೆ ಒಂದು ಆಧ್ಯಾತ್ಮಿಕ ಪ್ರಾರಂಭ ಅಂತ ಹೇಳೋದ್ರಲ್ಲಿ ಭಗವಂತನು ಹೇಳ್ತಾ ಇದ್ದಾರೆ 6 ವಿಧವನ್ನು. ಸೊ ಇದರ ನಂತರ ಭಗವಂತನು ಈ ಶುದ್ಧ ಭಕ್ತರು, ಅನನ್ಯ ಭಕ್ತಿ ಅಂತ ಏನ್ ಹೇಳ್ತೇವೆ, ಅದನ್ನು ಮಾಡೋರ ಬಗ್ಗೆ ಕೃಷ್ಣ ಅವರ ಲಕ್ಷಣಗಳನ್ನು ಹೇಳ್ತಾರೆ. ಲಕ್ಷಣಗಳು ಹೇಳ್ತಾರೆ, ನಾವು ಭಕ್ತಿ ಮಾಡ್ತಾ ಇದ್ದೇವೆ, ಆದ್ರೆ ನಮ್ಮಲ್ಲಿ ಎಷ್ಟೋ ಒಂದು ಕಲ್ಮಶಗಳಿವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ ಎಲ್ಲ ತುಂಬಿ ತುಳುಕ್ತಾ ಇದೆ ನಮಗೆ. ಸೊ ಅದಕ್ಕೆ ಕೃಷ್ಣ ನೋಡಿ ಶುದ್ಧ ಭಕ್ತರ ನೆಲೆ ಏನು, ಅವರ ದಿವ್ಯ ಗುಣಗಳೇನು ಅಂತ ಅದರ ವಿವರಣೆಯನ್ನು ಇಲ್ಲಿ ನಮ್ಗೆ ಕೊಡ್ತಾರೆ. ಅಂದ್ರೆ ನಾವಿದನ್ನು ಪಡಿಬೇಕು, ನಾವು ಪ್ರಯತ್ನ ಮಾಡ್ಬೇಕು. ಇದು ನಮ್ಮಲ್ಲಿಲ್ಲ ಇವತ್ತು ಇದೆಲ್ಲ, ಇದು ಆದ್ರೂ ಕೂಡ ನಮ್ಮ ಪ್ರಯತ್ನ ಒಂದು ದಿವಸ ಭಗವಂತನ ಅನುಗ್ರಹದಿಂದ ಈ ಸ್ಥಿತಿಯನ್ನು ಮುಟ್ಟೋದಕ್ಕೆ. ಸೊ ಕೃಷ್ಣನಲ್ಲಿ ಶುದ್ಧ ಭಕ್ತರ ಲಕ್ಷಣಗಳನ್ನು ಇಲ್ಲಿಂದ ಈ ಅಧ್ಯಾಯ ಕೊನೆಯವರೆಗೂ ಹೇಳೋದು. ಅದ್ವೇಷ್ಟ ಸರ್ವಭೂತಾನ ಮೈತ್ರ ಕರುಣ ಏವಚ ನಿರ್ಮಮೋ ನಿರಹಂಕಾರ ಸಮ ದುಃಖ ಸುಖ ಕ್ಷಮಿ ಸಂತುಷ್ಟ ಸತತಂ ಯೋಗಿ ಯಥಾತ್ಮ ದೃಢ ನಿಶ್ಚಯ ಮಯ್ಯರ್ಪಿತ ಮನೋ ಬುದ್ಧಿರ್ ಯೋ ಮದ್ಭಕ್ತ ಸಮೇ ಪ್ರಿಯ. ಯಾರಿಗೆ ಅಸೂಯೆ ಇಲ್ಲವೋ, ಯಾರು ಎಲ್ಲ ಜೀವಿಗಳಿಗೆ ಸ್ನೇಹಿತನೋ, ತಾನು ಒಡೆಯನೆಂಬ ಭಾವನೆ ಇಲ್ಲದೆ ನಿರಹಂಕಾರನೋ, ಸುಖ ದುಃಖಗಳಲ್ಲಿ ಸಮಚಿತ್ತನೋ, ಕ್ಷಮಾಶೀಲನೋ, ಸದಾತೃಪ್ತನೋ, ಸಂತುಷ್ಟನೋ, ಆತ್ಮ ಸಂಯಮಿಯೋ, ದೃಢಚಿತ್ತದಿಂದ ಭಕ್ತಿ ಸೇವೆಯಲ್ಲಿ ನಿರತನೋ, ತನ್ನ ಮನಸ್ಸನ್ನು ಬುದ್ಧಿಯನ್ನು ನನ್ನಲ್ಲಿ ನಿಲ್ಲಿಸಿರುವನೋ, ಅಂತಹ ಭಕ್ತನು ನನಗೆ ಬಹಳ ಪ್ರಿಯನಾದವನು. ಸೊ ಇದರೆಲ್ಲ ಇದು ಶುದ್ಧ ಭಕ್ತರ ಲಕ್ಷಣಗಳಿದು. ಸೊ ಇಲ್ಲಿ ಈ ಚಿತ್ರದಲ್ಲಿ ತೋರಿಸಿದಾಗೆ ಇವರು ಭಕ್ತ ಸುಧಾಮರು. ಸೊ ಕೃಷ್ಣನ ನಿತ್ಯ ಭಕ್ತರು, ಕೃಷ್ಣನ ಸ್ನೇಹಿತರಾಗಿ ಅವ್ರ ಗುರುಕುಲದಲ್ಲಿ ಒಟ್ಟಿಗೆ ಕಲ್ತದ್ದು. ಸೊ ಹೀಗೆ ಒಂದು ಸಮಯದಲ್ಲಿ ಭಗವಂತನ ಸಂಕಲ್ಪ, ಭಗವಂತನ ಇಚ್ಛೆ, ಅವರು ಅಷ್ಟು ಬಡವರಾಗಿರ್ತಾರೆ ಹೇಳ್ತಾರೆ. ಆದರೂ ಕೂಡ ಅವರಿಗೆ ಏನು ಚಿಂತನೆ ಇಲ್ಲ, ಅವರು ಸಂತುಷ್ಟರಾಗಿದ್ದಾರೆ. ಇಲ್ಲಿ ಹೇಳ್ತಾ ಇರೋದರ ಅವರು ಸದಾ ಸಂತೃಪ್ತರು, ಸಂತುಷ್ಟರು, ಆತ್ಮಸಂಯಮಿ ಹಾಗೆ ಇದ್ದಾರೆ. ಅವ್ರಿಗೇನು ಇದಿಲ್ಲ, ಅಯ್ಯೋ ಏನಪ್ಪ ನಾನು ಇಷ್ಟು ಬಡವನೇ, ನಾನು ಏನು ಇಲ್ಲ ಅಲ್ವಾ, ನನ್ನ ಮನೇಲಿ ಯಾವ ಫರ್ನಿಚರ್ ಇಲ್ಲ, ಟಿವಿ ಇಲ್ಲ, ಅದಿಲ್ಲ, ಇನ್ನೊಂದು ಗಾಡಿ ಕಾರ್ ಇಲ್ಲ, ನಮ್ಮ ಹತ್ರ ಇಲ್ಲ, ಸ್ವಂತ ಮನೆ ಒಂದು ಫ್ಲಾಟ್ ಇಲ್ಲ, ಆತರ ಏನು ಇಲ್ಲ ಅವರು. ಈಗ ಸುಧಾಮ ಅವರು ಒಂದು ಗುಡಿಸಲಿನಲ್ಲಿ ಸಂತೃಪ್ತರಾಗಿದ್ದಾರೆ ಅವರು. ಸೊ ಅವ್ರ ಹೆಂಡತಿ ಕೂಡ ನೋಡ್ತಾರೆ, ಅವ್ರ ಹೆಂಡತಿನೂ ಹಾಗೆ, ಅವ್ರೇನು ಕಡಿಮೆ ಇಲ್ಲ, ಅವ್ರಿಗೆ ಶುದ್ಧ ಭಕ್ತರು.
ಅವರು ಅವರು ಕೂಡ ಸ್ವತಃ ಅವರು ಕೂಡ ಏನೋ ಇಚ್ಛೆ ಇಲ್ಲ. ಆದ್ರೆ ಅವ್ರು ಆಲೋಚನೆ ಮಾಡ್ತಾರೆ, ನನ್ನ ಗಂಡ ಎಷ್ಟು ಬಡತನದಲ್ಲಿದ್ದಾರೆ, ಆದ್ರೆ ಅವರ ಸ್ನೇಹಿತನೇ ಕೃಷ್ಣ ಅಲ್ವಾ. ಸೊ ಹಾಗೆ ಕೃಷ್ಣನಿಗೆ ಅವರು ಒತ್ತರ ಹೋದರೆ ಖಂಡಿತವಾಗಿ ಕೃಷ್ಣನು ಇದನ್ನು ನಿವಾರಣೆ ಮಾಡ್ತಾರೆ. ಸೊ ಅವರನ್ನು ಯೋಚಿಸಿ, ಅವ್ರ ಗಂಡನನ್ನು ಯೋಚಿಸಿ, ಅವ್ರ ಹೆಂಡತಿ ಕೂಡ ತುಂಬಾ ಒತ್ತಾಯ. ಸೊ ಎಷ್ಟೋ ಸಮಯ ನಡೀತು. ಕೊನೆಗೆ ಆ ಸುಧಾಮ ಆಲೋಚನೆ ಮಾಡಿದ್ದು, ಹೇಗಿದ್ದರೂ ಕೃಷ್ಣನ್ ನೋಡೋ ಒಂದು ಅವಕಾಶ ಸಿಗುತ್ತಲ್ಲ. ಎಷ್ಟೋ ವರ್ಷಗಳಾಯ್ತು ನಾವು ಚಿಕ್ಕಂದಿರಲ್ಲಿ ನಾವು ಕೃಷ್ಣನೊಟ್ಟಿಗೆ ನಾನು ಒಂದು ನನಗೆ ಸಿಕ್ಕಿದ್ದು ಭಾಗ್ಯ. ಇವಾಗ ಕೃಷ್ಣ ಮತ್ತೆ ಇನ್ನೊಂದ್ಸಲ ನೋಡ್ಬೋದಲ್ಲ ಕೃಷ್ಣನ, ಆಯ್ತು ಹೋಗೋಣ ಅಂತ. ಸೊ ಆಗ ಅವ್ರು ನಿಮ್ಗೆ ಗೊತ್ತು, ಎಲ್ಲರಿಗೂ ಗೊತ್ತಿರೋ ಏನೂ ಇಲ್ಲ ಅವ್ರು ಕೊಡ್ಲಿಕ್ಕೆ. ಸೊ ಅವ್ರ ಪಕ್ಕ ನೆರೆಹೊರೆಯವರಿಂದ ಸ್ವಲ್ಪ ಅವಲಕ್ಕಿ ಅದೇನೇನೋ ಒಂದು ತಯಾರಿ ಮಾಡಿ ಅದೊಂದು ಹಾಕಿ ಕೊಡ್ತಾರೆ. ನಂತರ ಅವ್ರ ಸುಧಾಮರು ಹೋಗ್ತಾರೆ, ದ್ವಾರಕೆಗೆ ಹೋಗ್ತಾರೆ. ಸೊ ದ್ವಾರಕೆಗೆ ಹೋಗಿ ಮೊದಲಿಗೆ ಸೆಕ್ಯೂರಿಟಿ ಗಾರ್ಡ್ ಅಲ್ಲಿ ಯಾರು ಮೊದಲಿಗೆ ಈ ದ್ವಾರಪಾಲಕರು ಅವರು ಯಾರಿಗೆ ಬಂದಿದ್ದಾರೆ ಆ ರೀತಿಯಲ್ಲಿ ಮತ್ತೆ ಏನಿವೆ ಕೃಷ್ಣನೇ ಬಂದು ಅವ್ರನ್ನ ಅಲ್ಲಿಂದ ಕರ್ಕೊಂಡು ಹೋಗ್ತಾರೆ. ಅವ್ರು ಹೇಳಿದ ತಕ್ಷಣ ಈ ತರ ಬಂದಿದ್ದಾರೆ ಅಂತ. ಮತ್ತೆ ಅವರು ಕೃಷ್ಣನನ್ನು ತನ್ನ ಹಾಸಿಗೆ ಮೇಲೆ ಕೂಡಿಸ್ತಾ ಇರೋದಿಲ್ಲ. ಆಮೇಲೆ ಕೃಷ್ಣನವರನ್ನು ಅವರ ಪಾದಗಳನ್ನು ಪಾದ ಪೂಜೆ ಅಂತ ಏನ್ ಹೇಳ್ತೇವೆ ಕೃಷ್ಣನು ಮಾಡ್ತಾರೆ. ಯಾಕಂದ್ರೆ ಬ್ರಾಹ್ಮಣ ಸುಧಾಮ ಅಂದ್ರೆ ನಿಜವಾದ ಬ್ರಾಹ್ಮಣ, ಎಲ್ಲ ಗುಣಗಳ ಇದನ್ನು ಪಡೆದಿದ್ದಾರೆ. ಸೊ ಭಗವಂತನು ತೋರಿಸ್ತಾ ಇರೋದು, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗತಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸೊ ಹಾಗೆ ಭಗವಂತನು ಮಾದರಿಯಾಗಿ ನಮಗೆ ತೋರಿಸೋ ಯಾವ ರೀತಿಯೆಲ್ಲ ಅವರಿಗೆ ನಾವು ಗೌರವಿಸ್ಬೇಕು ಅಂತ. ಭಗವಂತನೇ ಆರಾಧ್ಯ ದೇವ ಎಲ್ಲರಿಗೂ, ಆದ್ರೂ ಕೂಡ ಭಗವಂತನ ತೋರಿಸೋದು ತನ್ನ ಒಂದು ಅಭ್ಯಾಸದಿಂದ. ಸೊ ಅದೇ ರೀತಿಯಲ್ಲಿ ಸಾಕ್ಷಾತ್ ಲಕ್ಷ್ಮೀ ದೇವಿ ರುಕ್ಮಿಣಿ ಅವರಿಗೆ ಸೇವೆ ಮಾಡ್ತಾ ಇದ್ದಾರೆ. ಅವರು ಶಾಮರ ಯಾವುದೋ ಚಿತ್ರ ನಾವು ನೋಡ್ತಾ ಇರೋದು. ಕೊನೆಗೆ ನಾವು ಕೇಳೋದು, ಕೃಷ್ಣನು ನೀನೇನೋ ನನ್ನ ಕಾಣಿಕೆ ತಂದಿರಬೇಕು ಅಂತ ಕೃಷ್ಣನು ಕಿತ್ಕೊಂಡು ಅದನ್ನು ತಿನ್ನೋದು ಅವಲಕ್ಕಿನ. ಅವಾಗ ಅದು ಬಡ ಇದರ ಒಂದು ತಿಂಡಿ ಅಂತ ಹೇಳೋದು. ಅದನ್ನು ಪ್ರತಿನಿತ್ಯ ಮಾಡೋ ಇದೆಲ್ಲ, ಅದು ತುಂಬಾ ಒಂದು ಸುಲಭವಾಗಿ ಮಾಡೋದು ಆ ರೀತಿಯಲ್ಲಿ. ಸೊ ಈ ರೀತಿ ಕೃಷ್ಣನು 1, 2, 3ನೇದು ಅಷ್ಟೊತ್ತಿಗೆ ಸಾಕು ಅಂತ ರುಕ್ಮಿಣಿ ದೇವಿ ಮಾಡೋದು ನಿಲ್ಲಿಸೋದು. ಸೊ ಆಗ ಕೃಷ್ಣ ಇವ್ರಿಗೇನು ಕೊಡ್ಲಿಲ್ಲ. ಸುಧಾಮ ಬ್ರಾಹ್ಮಣನಿಗೆ ತಕ್ಷಣವಾಗಿ ನೋಡಿದ್ರೆ ಏನು ಅವ್ರಿಗೆ, ಅಯ್ಯೋ ನಿನಗೆ ಇಷ್ಟು ಕಷ್ಟ ಇದೆ ಅಷ್ಟಿದೆ, ನಿನಗೇನೋ ನಾನು ಸಹಾಯ ಮಾಡ್ತೀನಿ, ಏನು ಮಾಡಲಿಲ್ಲ. ಇವರು ಕೇಳಲಿಲ್ಲ, ಅವರು ಕೊಡ್ಲಿಲ್ಲ. ಸೊ ನಂತರ ವಾಪಸ್ ಬರುವಾಗ ಸುಧಾಮ ಕೂಡ ಆಲೋಚನೆ ಮಾಡೋದು, ಸದ್ಯ ಕೃಷ್ಣ ಏನು ಕೊಡ್ಲಿಲ್ಲ, ನನಗೆ ಏನಾದ್ರು ಕೃಷ್ಣ ಸ್ವಲ್ಪ ಸಂಪತ್ತಿರೋ ಕೊಟ್ಬಿಟ್ರೆ ನಾನು ಕೃಷ್ಣನ್ನೇ ಮರ್ತೋಗ್ಬಿಡ್ತೀನಿ. ನಾನು ಅಷ್ಟು ಆ ಸ್ಥಿತಿಯಲ್ಲಿರೋ ವ್ಯಕ್ತಿ. ನಮಗಾಗತ್ತೆ, ನಮಗೆ ಸಂಕಟ ಬಂದಾಗ ವೆಂಕಟರಮಣ ಅಂತ ನಾವು ಹೇಳ್ತೀವಿ. ಆ ರೀತಿಯಲ್ಲಿ ನಾವು ಭಗವಂತನ ತೊಂದರೆ ಇದ್ದಾಗ ನೆನ್ಪು ಮಾಡ್ಕೊಳ್ತೀವಿ, ತೊಂದರೆ ಇಲ್ಲ ಅಂದ್ರೆ ಕೃಷ್ಣನ್ ಮರ್ತೋಗ್ಬಿಡ್ತೀವಿ. ಸೊ ಇವರು ಕೂಡ ನಾನು ಅದೇ ರೀತಿ ಇರೋದು, ಹಾಗಾಗಿ ಕೃಷ್ಣ ಏನು ಕೊಡ್ಲಿಲ್ಲ ಸದ್ಯ ನನಗೆ ಅಂತ ಬರ್ತಾರೆ. ಆದ್ರೂ ನಾನೆಲ್ಲಿ ಕೃಷ್ಣನೆಲ್ಲಿ ಏನೋ ತುಂಬಾ ಚೆನ್ನಾಗಿ ಅವ್ರ ಮಾತು ಅದು ಕ್ವಾಹಂ ಕೃಷ್ಣ ಕ್ವಾಹಂ ದರಿದ್ರ ಪಾಪಿಯಾನ್ ಕ್ವಾ ಕೃಷ್ಣ ಶ್ರೀನಿಕೇತನಃ. ನಾನೇ ನಾನೊಬ್ಬ ದರಿದ್ರನು, ನಾನೊಬ್ಬ ದ್ವಿಜ ಬಂಧು, ನಾನು ದ್ವಿಜನೂ ಅಲ್ಲ, ನಾನು ದ್ವಿಜ ಅಂದ್ರೆ ಬ್ರಾಹ್ಮಣ, ದ್ವಿಜ ಬಂಧು ಅಂದ್ರೆ ಅವರ ಒಂದು ಬಂಧು ಅಷ್ಟೇ. ಸೊ ಅದೊಂದು ಅವನ ಅವಹೇಳನ ಮಾಡೋ ಒಂದು ಶಬ್ದ ರೀತಿಯಲ್ಲಿ ದ್ವಿಜ ಬಂಧು ಅನ್ನೋದು, ಅದು ರಿಲೇಟಿವ್ ಆಫ್ ಇದು ಅಂತ. ಸೊ ಎನಿವೆ ನಾನು ಆ ರೀತಿಯ ವ್ಯಕ್ತಿ. ಕೃಷ್ಣನು ಎಲ್ಲಿ, ಕೃಷ್ಣನು ಶ್ರೀನಿಕೇತನ, ಲಕ್ಷ್ಮೀದೇವಿ, ಲಕ್ಷ್ಮೀಕಾಂತ. ಸೊ ಈ ರೀತಿ ಆದರೂ ಕೃಷ್ಣ ನನಗೆ ಅಷ್ಟು ಒಂದು ಆತ್ಮೀಯವಾಗಿ ನನ್ನನ್ನು ಗೌರವಿಸಿದ್ದು ಇದು ಅಂತ ಅವರು ಒಂದು ತನ್ಮಯರಾಗಿ ಭಗವಂತನ ಚಿಂತನೆಯಲ್ಲಿ ಹಿಂದಿರುತ್ತಾರೆ. ಆದರೆ ಮತ್ತೆ ಗೊತ್ತು ನಮಗೆ ಆದದ್ದು, ಅವರಿಗೆ ಗೊತ್ತಾಗಲ್ಲ ಯಾರಿದು, ಇದೇನಾಗಿದೆ ಇಲ್ಲಿ ಅಂತ. ಸೊ ಕೃಷ್ಣನ ಹೀಗೆ ತನ್ನ ಭಕ್ತರಿಗೆ, ಆದರೂ ಅದೆಲ್ಲ ಸಿಕ್ಕಿದ ಮೇಲೂ ಅಷ್ಟು ವೈಭವ. ಸುಧಾಮ ಕೃಷ್ಣ ಶುದ್ಧ ಭಕ್ತನಾಗಿದ್ದ. ಅವ್ರಿಗೆ ಇದಿಲ್ಲ, ಅವ್ರಿಗೆ ಇದು ಕೃಷ್ಣನು ಇನ್ನು ಭಕ್ತಿ ಮಾಡಿದ್ರು, ಹೆಚ್ಚಾಗಿ ಮಾಡಿದ್ರು ಅಷ್ಟೇ. ಅವರು ಭಗವಂತನಿಗೆ ಒಂದು ದೊಡ್ಡ ಮಂದಿರ ಮಾಡೋ, ಇನ್ನೊಂದು ಮಾಡೋ, ಭಗವಂತನ ಸೇವೆಯನ್ನು ಮುಂದುವರಿಸಿದ್ರು ಅವರು. ಸೊ ಈ ರೀತಿಯಲ್ಲಿ ನಾವು ನೋಡೋದು ಶುದ್ಧ ಭಕ್ತರ ಸ್ಥಿತಿ. ಏನು ಇರ್ಬೋದು, ಇಲ್ಲದೆ ಇರ್ಬೋದು, ಅವರು ಸಮಚಿತ್ತತೆಯಲ್ಲಿರ್ತಾರೆ. ಅವ್ರು ಯಾವ ಒಂದು ಅವ್ರಿಗೆ ಇದಿಲ್ಲ, ಅವ್ರಿಗೆ ಅಯ್ಯೋ ಇದಿಲ್ಲ ಅದಿಲ್ಲ ಅಂತ ಒಂದು ಶೋಕ ಇಲ್ಲ ಅವ್ರಿಗೆ. ಯಸ್ಮಾದ್ ನೋದ್ವಿಜತೆ ಲೋಕೋ ಲೋಕಾನ್ನೋದ್ವಿಜತೆ ಚ ಯಃ ಹರ್ಷಾಮರ್ಷ ಭಯೋದ್ವೇಗ ಮುಕ್ತೋ ಯ ಸ ಚ ಮೇ ಪ್ರಿಯಃ. ಯಾವ ವ್ಯಕ್ತಿಯಿಂದ ಯಾರು ಉದ್ವೇಗವನ್ನು ಪಡುವುದಿಲ್ಲವೋ ಮತ್ತು ಆ ವ್ಯಕ್ತಿಯು ಯಾರಿಂದಲೂ ಉದ್ವೇಗವನ್ನು ಅನುಭವಿಸುವುದಿಲ್ಲವೋ, ಸುಖ ಮತ್ತು ದುಃಖಗಳಲ್ಲಿ, ಭಯ ಮತ್ತು ಆತಂಕಗಳಲ್ಲಿ ಸಮಚಿತ್ತನಾಗಿರುತ್ತಾನೋ ಆತನು ನನಗೆ ಬಹು ಪ್ರಿಯನಾಗುತ್ತಾನೆ. ಸೊ ಇದು ಕೂಡ ಇಲ್ಲಿ ಕೃಷ್ಣ ಹೇಳ್ತಾ ಇರೋದು, ಉದ್ವೇಗಗಳಿಲ್ಲ ಆ ವ್ಯಕ್ತಿಗೆ ಯಾವುದರಿಂದಾನೋ ಅಂತ ಇಲ್ಲಿ ಹೇಳ್ತಾ ಇರೋದಿಲ್ಲಿ. ಸೊ ತುಂಬಾ ಎಲ್ಲ ಭಕ್ತರ ಇದು ಲಕ್ಷಣಗಳೇ ಇದೆ, ಶುದ್ಧ ಭಕ್ತರ ಲಕ್ಷಣಗಳು ಎಲ್ಲ. ಅವರ ಪಾಂಡವರು ಅವರು ನೋಡಿದ್ರೆ ಅಷ್ಟು ಅನ್ಯಾಯಗಳು ನಡೆದಿದ್ದು ಅವ್ರ ಜೀವನದಲ್ಲಿ, ಆದರೂ ಅವರು ಸಹಿಸ್ಕೊಂಡ್ರು ಅವರು. ಸೊ ಈ ರೀತಿಯಲ್ಲಿ ಇಲ್ಲಿ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ತೋರಿಸ್ತಾರೆ. ಇವರು ಚಿತ್ರಕೇತು ಮಹಾರಾಜ. ಯಾರಾದ್ರೂ ಗೊತ್ತಿದ್ರೆ ಬ್ರೀಫ್ ಆಗಿ ಹೇಳ್ಬೋದು ಚಿತ್ರಕೇತು ಮಹಾರಾಜ ಬಗ್ಗೆ, ಯಾರಾದ್ರೂ ಭಕ್ತರು.
ಇಲ್ಲಿ ಏನು ಸನ್ನಿವೇಶ ಇದು, ಏನು ಇಲ್ಲಿ ಹೇಳಿರೋ ವಿವರಣೆಯಲ್ಲಿ ಹೇಗೆ ಫಿಟ್ ಆಗ್ತಾರೆ ಅವರು. ಇಲ್ಲಿ ಯಾರು ಗೊತ್ತಿದ್ರೆ ಹ್ಯಾಂಡ್ಸ್ ರೈಸ್ ಮಾಡಿ ಹೇಳ್ಬೋದು, ಇಲ್ಲಾಂದ್ರೆ ನಾನೇ ಹೇಳಿ ಮುಗಿಸ್ತೇನೆ. ಓಕೆ, ಯಾರೇನು ಹೇಳ್ತಾ ಇಲ್ಲ, ಇಲ್ಲ ಚಾಟ್ ಬಾಕ್ಸಲ್ಲಿ ಯಾರಾದರೆ ಓಕೆ ಇರಲಿ, ನಾನೇ ಹೇಳ್ತೇನೆ. ಸೊ ಇಲ್ಲಿ ತೋರಿಸ್ತಾ ಇರೋದೇನೆಂದರೆ, ಇವರು ಚಿತ್ರಕೇತು ಅಂತ ಇವರೊಬ್ಬರು ಗಂಧರ್ವದ ರಾಜ. ಹಿಂದೆ ಗಂಧರ್ವ ರಾಜ, ಮುಂಚೆ ಅವರು ಒಂದು ದೊಡ್ಡ ಮಹಾರಾಜನೇ ಅಂತ ಹೇಳ್ಬೋದು. ಅವರು ಆ ಸಮಯದಲ್ಲಿ ಹೇಳ್ತಾರೆ, ಮೊದಲಿಗೆ ಅವ್ರ ಮಗು ಇರೋದಿಲ್ಲ ಅವ್ರಿಗೆ, ಚಿತ್ರಕೇತುಗೆ. ಒಂದಾದ್ಮೇಲೆ ಒಂದು ಮದುವೆ ಆಗ್ತಾ ಇದ್ದಾರೆ, ಹೆಂಡತಿಯರು ರಾಣಿಯರು ಎಷ್ಟೋ ಜನ ಇದ್ದಾರೆ, ಆದರೆ ಮಕ್ಕಳಿರೋದಿಲ್ಲ. ಸೊ ನಂತರ ಕೊನೆಗೆ ಒಬ್ಬರು ಅಂಗೀರಸ ಮುನಿ ಅವರ ಒಂದು ಅನುಗ್ರಹದಿಂದ ಮಗು ಆಗುತ್ತೆ. ನಂತರ ಆ ಮಗುವನ್ನು ಕೂಡ ಅಂತ್ಯ, ಅವರ ಒಂದು ಮರಣನೂ ಕೂಡ ಅಕಾಲ ಮರಣ ಆಗುತ್ತೆ, ಅದು ಚಿಕ್ಕ ವಯಸ್ಸಿನಲ್ಲಿ. ನಂತರ ಇವರಿಗೆ ಜ್ಞಾನೋದಯವಾಗಿ ಅವರು ಸರಿಯಾದ ಇದು ಕೊಟ್ಟು ಭಗವಂತನ ಇದು ದರ್ಶನ ಕೂಡ ಆಗುತ್ತೆ. ಭಗವಂತನ ಅಷ್ಟು ತೀವ್ರವಾದ ಒಂದು ಭಕ್ತಿ ಕಾರ್ಯದಲ್ಲಿ ತೊಡಗಿ ಇವರು ಚಿತ್ರಕೇತು ಮಹಾರಾಜ. ನಂತರ ಗಂಧರ್ವ ರಾಜನಾಗಿ ಇವರು ತಮ್ಮ ವಿಮಾನಗಳ ಮೂಲಕ ಅವರು ಪ್ರವಾಸ ಮಾಡ್ತಾ ಇರೋದು. ಕೈಲಾಸದ ಹತ್ರ ಹೋದಾಗ ನೋಡೋದವರು, ಅಲ್ಲಿ ಶಿವ ಇದ್ದಾರೆ, ಶಿವನ ತೊಡೆ ಮೇಲೆ ಪಾರ್ವತಿ ಇದ್ದಾರೆ. ಸೊ ಶಿವ ಪಾರ್ವತಿ ಅವರು ನಿತ್ಯ ದಂಪತಿಗಳು ಅವರು. ಸೊ ಅವರಲ್ಲಿ ಅದು ಅಷ್ಟು ಪವಿತ್ರವಾದ ಸಂಬಂಧ. ಸೊ ನಮ್ಮ ಭೌತಿಕವಾಗಿ ತಾಯಿ ತಂದೆ ಅಂದ್ರೆ ಅವರೇ ಹೇಳೋದು, ಆತ್ಮಕ್ಕೆ ನೇರವಾಗಿ ಕೃಷ್ಣನೇ ನಮ್ಗೆ ತಂದೆ. ಆದರೆ ಈ ಭೌತಿಕ ದೇಹವನ್ನು ಪಡೆಯೋದಕ್ಕೆ ಆ ಲಿಂಗ ಪೂಜೆ ಅದರ ಮೂಲಕ ಅಲ್ಲಿ ಅವರ ಒಂದು ಪಾತ್ರ ಬರುತ್ತೆ, ಶಿವನ ಪಾತ್ರ ಬರುತ್ತೆ. ಮಹಾವಿಷ್ಣುವಿಂದ ಶಿವನಿಗೆ ಆ ಶಕ್ತಿ ಕೊಟ್ಟು ಈ ದೇಹಕ್ಕೆ ಹೇಳೋದು ತಾಯಿ ದುರ್ಗೆ ಅಂತ ಹೇಳೋದು. ಅದೇ ರೀತಿಯಲ್ಲಿ ಶಿವ ನಮ್ಮ ತಂದೆ ಅಂತ ಹೇಳ್ಬೋದು. ಎನಿವೆ, ಸೊ ಇಲ್ಲಿ ಇವರು ಅಲ್ಲಿ ಇರೋ ಸನ್ನಿವೇಶವನ್ನು ಅವರು ಒಂದು ಪ್ರವಚನ ಕೊಡ್ತಾ ಇದ್ದಾರೆ. ಶಿವ ಯಾವಾಗಲೂ ತಮ್ಮ ಕೈಲಾಸದಲ್ಲಿ ಅಲ್ಲಿ ಈ ಭಾಗವತ ಈ ರೀತಿಯ ಒಂದು ಧರ್ಮಸಭೆಗಳು ನಡೀತಾ ಇರ್ತವೆ, ಅಲ್ಲಿ ಶಿವನೇ ಉಪದೇಶ ಮಾಡ್ತಾ ಇರ್ತಾರೆ. ಸೊ ಇಲ್ಲಿ ಎಲ್ಲ ನಾರದರು ಎಲ್ಲರೂ ಸೇರಿದ್ದಾರೆ. ಇಲ್ಲಿ ನೋಡೋದು ಈ ಚಿತ್ರದಲ್ಲಿ ನಾವು ಅವರೆಲ್ಲ ಶಿವನಿಂದ ಕೇಳ್ತಾ ಇದ್ದಾರೆ. ಶಿವನ ಪರಮ ಭಕ್ತರು, ವೈಷ್ಣವಾನಂ ಯಥಾಶಂಭು ಅಂತ ನಮಗೆ ಶಾಸ್ತ್ರ ತಿಳಿಸ್ಕೊಡೋದು. ಅವರಿಂದ ಒಂದು ಗುರುಷ್ಯ ಪರಂಪರೆನೇ ಬರ್ತಾ ಇದೆ, ರುದ್ರ ಸಂಪ್ರದಾಯ ಅಂತ. ಸೊ ಇವರು ಹೇಳೋ ಒಂದು ಸನ್ನಿವೇಶದಲ್ಲಿ ಇಲ್ಲಿ ಆ ಚಿತ್ರಕೇತು ಅವರು ಶುದ್ಧ ಭಕ್ತರೆ. ಆದ್ರೆ ಅವರು ನೋಡಿದ್ದು ಈ ರೀತಿಯಲ್ಲಿ ಏನಿದು, ಶಿವ ತನ್ನ ತೊಡೆ ಮೇಲೆ ಪಾರ್ವತಿಯನ್ನು ಕೂಡಿಸ್ಕೊಂಡಿದ್ದಾರೆ. ಸೊ ಅದು ಒಂದು ಸಭೆಯಲ್ಲಿ ಈ ರೀತಿಯಲ್ಲಿ ಕೂತ್ಕೊಂಡಿರೋದು, ಅದು ಅವರೊಂದು ನಗೆಯಾಗಿ ಹೇಗೆ ಒಂದು ಸ್ನೇಹಿತರು ಇನ್ನೊಬ್ಬ ಸ್ನೇಹಿತರನ್ನ ಅವರ ಕಾಲು ಎಳೆಯೋದು, ಜೋಕ್ ಮಾಡೋದು, ಆ ರೀತಿಯಲ್ಲಿ ಶಿವನ ಮೇಲೆ ಚಿಕ್ಕ ಇದು ಮಾತು ಕಮೆಂಟ್ ಮಾಡ್ತಾರೆ, ಇದೇನಿದು ಇದು ಪಬ್ಲಿಕ್ ಅಲ್ಲಿ ಹೀಗೆ ಅಂತ. ಸೊ ಶಿವನು ಅದನ್ನೇನೋ ಇದು ಮಾಡ್ಕೊಳ್ಳಿಲ್ಲ. ಯಾಕಂದ್ರೆ ಶಿವನಿಗೆ ಗೊತ್ತು, ಶಿವ ಗೊತ್ತು ಇವರು ಶುದ್ಧ ಭಕ್ತರೇ ಚಿತ್ರಕೇತು. ಸೊ ಭಗವಂತನ ದರ್ಶನ ಪಡೆದಿದ್ದಾರೆ ಇವರು. ಸೊ ಹಾಗೆ ಕೃಷ್ಣನ ಶಿವನು ಕೇಳಿದ್ದು ಅಷ್ಟೇ, ಓಕೆ ಚಿಕ್ಕ ಜೋಕ್ ಕಮೆಂಟ್ ಅಂತ ಅದನ್ನಾಗೆ ಇದು ಮಾಡ್ಕೊಳ್ತಾರೆ. ಅಲ್ಲಿರೋರು ಋಷಿಮುನಿಗಳು ಕೂಡ ಯಾರು ಏನು ಮಾಡೋದಿಲ್ಲ. ಅವರು ಕೂಡ, ಯಾಕಂದ್ರೆ ಇದೊಂದು ಅಪರಾಧವಾಗಿದ್ರೆ ಅವರು ಅಲ್ಲಿಂದ ಕಿವಿ ಮುಚ್ಕೊಂಡು ಹೋಗ್ಬಿಡ್ತಾ ಇದ್ರು, ಇಲ್ಲಾಂದ್ರೆ ಚಿತ್ರಕೇತು ಅವ್ರು ಶಾಪ ಹಾಕ್ಬಿಡ್ತಾ ಇದ್ರು. ಸೊ ಅವ್ರೇನು ಮಾಡ್ಲಿಲ್ಲ. ಅವರು ಪಾರ್ವತಿ ಆದ್ರೆ ಅವರು ತಪ್ಪು ಅರ್ಥ ಮಾಡ್ಕೊಂಡಿದ್ದು, ಇದೇನಿದು ಬ್ರಹ್ಮದೇವರು ಕೂಡ ಶಿವನಿಗೆ ಹೇಳೋದಿಲ್ಲ, ಈ ವ್ಯಕ್ತಿ ಯಾರಿದು ನಮಗೆ ಉಪದೇಶ ಮಾಡೋದು ಶಿವನಿಗೆ, ಅಷ್ಟು ಅಧಿಕಾರ ಎಲ್ಲಿಂದ ಸಿಕ್ತು, ಎಷ್ಟು ಅಹಂಕಾರ ಅಂತ ಅವರಿಗೆ, ನೀನು ಅಸುರನಾಗುವಂತ ಅವ್ರನ್ನ ಶಾಪ ಕೊಡೋದು. ಸೊ ಅದು ಹೇಳಿದ್ಮೇಲೆ ಹೇಳ್ತಾರೆ, ಆ ವ್ಯಕ್ತಿ ನೇರವಾಗಿ ಅಲ್ಲಿ ವಿಮಾನದಿಂದ ಕೆಳಗೆ ಬಂದು, ತಾಯಿ ನಿಮ್ಮ ಒಂದು ಶಾಪವನ್ನು ನಾನು ಸ್ವೀಕರಿಸುತ್ತೇನೆ ಅಂತ ಹಾಗೆ ಹೋಗ್ಬಿಡ್ತಾರೆ. ಸೊ ಅವಾಗ ಪಾರ್ವತಿಗೆ ಶಾಕು, ಇದೇನಿದು ಈ ವ್ಯಕ್ತಿಗೆ ನಾನು ಈಗ ಇರೋ ದೇವತಾ ಸ್ಥಿತಿಯಲ್ಲಿ ಇದ್ದಾನೆ ಈ ವ್ಯಕ್ತಿ, ಇಲ್ಲಿ ಅಸುರನಾಗ್ತಿರ್ಬೇಕು ಅಂತ ನಾನು ಶಾಪ ಕೊಟ್ಟಿದ್ದೇನೆ, ಆದ್ರೆ ಈ ವ್ಯಕ್ತಿ ಏನು ಉದ್ವಿಗ್ನತೆ ಮನಸ್ಸು ಇದಿಲ್ಲ ಸ್ವೀಕರಿಸಿ ಹೋದ್ರಲ್ಲ ಅಂತ ಅವ್ರಿಗೆ ತೆರಗಾಗುತ್ತೆ. ಅವಾಗ ಶಿವ ಹೇಳೋ ಮಾತು, ಪಾರ್ವತಿ ನೀನು ತುಂಬಾ ಅತಿ ಸುಂದರಿ ನೀನು, ಆದರೆ ಇಲ್ಲಿ ಗೆಲುವು ಯಾರಿಗೆ ಅಂದ್ರೆ ಆ ವ್ಯಕ್ತಿಗೆ, ನಿನಗಲ್ಲ. ಯಾಕಂದ್ರೆ ಆ ವ್ಯಕ್ತಿ ನೋಡು, ಆ ಶುದ್ಧ ಭಕ್ತನು ಏನು ಅವರಿಗೆ ಏನು ಇದಾಗ್ಲಿಲ್ಲ. ಆಕ್ಚುಲಿ ಹೇಳ್ತಾರೆ, ಚಿತ್ರಕೇತು ಬೇಕಾದ್ರೆ ಅವರು ಶಾಪ ಹಾಕೋದಾಯ್ತು, ಅಷ್ಟು ಒಂದು ಸ್ಥಿತಿಯಲ್ಲಿದ್ದಾರೆ, ಅಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ. ಆದ್ರೆ ಅವರು ಸ್ವೀಕರಿಸಿದ್ರು ಅದರ ಸ್ಥಾಪನ, ಇದು ಭಗವಂತನ ಇಚ್ಛೆ, ದೈವೇಚ್ಛೆ ಅಂತ ಸ್ವೀಕರಿಸ್ಬಿಟ್ರು. ಏನೋ ನನ್ನ ಬಾಯಿಂದ ಹೊರಡ್ತು ಶಿವನಿಗೆ ನನಗಿರೋ ಒಂದು ಮಧ್ಯೆ ಒಂದು ಸ್ನೇಹ ಭಾವನೆಯಲ್ಲಿ ನಾನು ಹೇಳಿದ್ದು, ಅದು ತಪ್ಪು ಅರ್ಥ ಮಾಡ್ಕೊಂಡ್ರು, ಅದಾಯ್ತು, ಅದು ಬಿಟ್ಬಿಟ್ರು. ಆದ್ರೆ ಮತ್ತೆ ನಾನು ಅಸುರನಾಗ್ಬೇಕು, ಇನ್ನೇನಾಗುತ್ತೋ, ನಾನು ಅಸುರನಾಗಿ ನನ್ನ ಎಲ್ಲ ಹೇಗೆ ಇರುತ್ತೋ ಗೊತ್ತಿಲ್ಲ, ಅವ್ರು ಏನು ಲೆಕ್ಕ ಮಾಡಲಿಲ್ಲ. ಸೊ ಶುದ್ಧ ಭಕ್ತನಾದ್ರಿಂದ ಅವ್ರು ಯಾವ ಸ್ಥಿತಿಯನ್ನು ಅವರು ಸ್ವೀಕರಿಸ್ತಾರೆ. ಹೇಳ್ತಾರೆ ಅವಾಗ ಶಿವ ಹೇಳೋ ಮಾತು ತುಂಬಾ ಒಂದು ಉತ್ತಮ ಮಾತು ಇದು ಭಾಗವತದಲ್ಲಿ, ನಾರಾಯಣ ಪರ ಸರ್ವೇ ನ ಕುತಶ್ಚನ ಬಿಭ್ಯತಿ ಸ್ವರ್ಗ ಅಪವರ್ಗೇಶು ತುಲ್ಯಾರ್ಥಂ ಅಪಿ ದರ್ಶನ. ಸೊ ಅವ್ರು ಹೇಳ್ತಾರೆ, ನಾರಾಯಣ ಪರ, ನಾರಾಯಣ ಶುದ್ಧ ಭಕ್ತನಂದ್ರೆ ಇದು ಲಕ್ಷಣ, ಅವರಿಗೆ ಸ್ವರ್ಗವೂ ಒಂದೇ, ನರಕವೂ ಒಂದೇ, ಮೋಕ್ಷ ಸ್ಥಿತಿ ಪಡೆದು ವೈಕುಂಠ ಜಗತ್ತು ಒಂದೇ ಅಂತ ಹೇಳ್ತಾರೆ. ಅದು ಅವರ ಸ್ಥಿತಿ. ನಮಗೆ ಆಗಲ್ಲ, ನಮಗೆ ಕೃಷ್ಣ ಸದ್ಯ ಒಳ್ಳೆ ಸ್ಥಿತಿಯಲ್ಲೇ ಹೀಗೆ ಇಟ್ಟಿರ್ಲಿಪ್ಪ, ಇದೇನು ಬದಲಾಗಬಾರ್ದು, ಇನ್ನ ಒಳ್ಳೇದಾಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡ್ಕೊಂಡು ಹೋಗ್ತೇವೆ ನಾವು. ಆದ್ರೆ ಶುದ್ಧ ಭಕ್ತರಾದವರು ಕೃಷ್ಣನ ಯಾವ ಸ್ಥಿತಿಯಲ್ಲಿ ತಂದ್ರೂ ಅವರು ಅದನ್ನ
ಅದು ಕೃಷ್ಣನ ಪ್ರಸಾದವಂತಾನೆ ಅವ್ರು ಸ್ವೀಕರಿಸಿ ಅವ್ರು ಮುಂದೆ ಹೋಗ್ತಾರೆ. ಸೊ ಆ ರೀತಿ ಅವರ ಸ್ಥಿತಿ ಇದನ್ನು ತೋರಿಸೋದಿದು. ಅನಪೇಕ್ಷಾ ಶುಚಿರ್ದಕ್ಷ ಉದಾಸೀನೋ ಗತವ್ಯಥಃ ಸರ್ವಾರಂಭ ಪರಿತ್ಯಾಗಿ ಯೋ ಮದ್ಭಕ್ತ ಸಮೇ ಪ್ರಿಯ. ಚಟುವಟಿಕೆಗಳ ಸಾಮಾನ್ಯ ನಡೆಯನ್ನು ಅವಲಂಬಿಸದಿರುವ, ಪರಿಶುದ್ಧನಾದ, ದಕ್ಷನಾದ, ಚಿಂತೆ ಇಲ್ಲದ, ಎಲ್ಲ ನೋವುಗಳಿಂದ ಮುಕ್ತನಾದ, ಯಾವ ಫಲಕ್ಕಾಗಿಯೂ ಶ್ರಮ ಪಡದ ಭಕ್ತನು ನನಗೆ ಬಹು ಪ್ರಿಯನಾದವನು. ಸೊ ಇದೆ ಚಿತ್ರಕೇತು ನೆಕ್ಸ್ಟ್ ಜನ್ಮದಲ್ಲಿ ವೃತ್ರಾಸುರ ಆಗಿ ಹುಟ್ಟುತ್ತಾರೆ. ಆ ವೃತ್ರಾಸುರನಾದಾಗ ಇಂದ್ರದೇವರ ವಿರುದ್ಧ ಅವ್ರು ಯುದ್ಧ ಮಾಡೋದು, ಅಂತ್ಯ ಮರಣವಾಗುತ್ತೆ ಅವ್ರಿಗೆ. ಆದ್ರೂ ಕೂಡ ಅವರು ಮರಣವಾದ್ರೂ ಅವರು ಇದ್ರ ಭಗವಂತನ ಸ್ಮರಿಸಿ ಭಗವದ್ಧಾಮ ಸೇರ್ಕೊಳ್ತಾರೆ. ಸೊ ವೃತ್ರಾಸುರ ಅಸುರ ದೇಹದಲ್ಲೂ ಕೂಡ ಅವರು ಇಂದ್ರನಿಗೆ ಅನ್ಸುತ್ತೆ ಆ ಯುದ್ಧವು ನಡೆಯುವಾಗ, ನಾನು ಯಾರ ಜೊತೆ ಯುದ್ಧ ಮಾಡ್ತೇನೆ, ಒಬ್ಬ ಭಕ್ತನ ಒಬ್ಬ ಮೊದಲ ಅಸರು ಅಂತ ಯುದ್ಧ ಮಾಡೋದು, ಕೊನೆಗೆ ಮಧ್ಯದಲ್ಲಿ ಅರ್ಥ ಆಗುತ್ತೆ ಅವ್ರು ಇದು ಶುದ್ಧ ಭಕ್ತರಿದು, ಇದು ಹೇಗೆ ಅವ್ರನ್ನ ಸಾಯಿಸೋದು. ಈ ರೀತಿಯಲ್ಲಿ ಇಂದ್ರನಿಗೂ ಕೂಡ ಗೊತ್ತಾಗುತ್ತೆ. ಸೊ ಅದು ಚಿತ್ರಕೇತು ಚರಿತ್ರೆ. ಯೋ ನ ಹೃಷ್ಯಂತಿ ನ ದ್ವೇಷ್ಟಿ ನ ಶೋಚತಿ ನ ಕಾಂಕ್ಷತಿ ಶುಭಾಶುಭ ಪರಿತ್ಯಾಗಿ ಭಕ್ತಿಮಾನ್ಯ ಸಮೇ ಪ್ರಿಯ. ಯಾರು ಹರ್ಷ ಪಡುವುದಿಲ್ಲವೋ, ದುಃಖ ಪಡುವುದಿಲ್ಲವೋ, ಯಾರು ಶೋಕಿಸುವುದಿಲ್ಲವೋ, ಬಯಸುವುದಿಲ್ಲವೋ, ಯಾರು ಶುಭ ಅಶುಭಗಳನ್ನು ಪರಿತ್ಯಾಗ ಮಾಡುತ್ತಾರೋ ಅಂತಹ ಭಕ್ತನು ನನಗೆ ಬಹು ಪ್ರಿಯನಾದವನು. ಸೊ ಇಲ್ಲಿ ಭಕ್ತ ಪ್ರಹ್ಲಾದರು. ಸೊ ಇವರದ್ದು ಯಾರಿಗೂ ಗೊತ್ತಿಲ್ಲ ಇವರ ಒಂದು ಚರಿತ್ರೆ, ಇವರ ಒಂದು ಇದು. ಚಿಕ್ಕ ಮಗುವಿಗೆ ಅವ್ರ ತಂದೆ ಅಷ್ಟೊಂದು ಶತ್ರು ಆಗಿದ್ದು. ಯಾಕೆ, ಏನು ಕಾರಣ? ಅವರು ಕೃಷ್ಣನನ್ನು ಭಕ್ತಿ ಕಾರ್ಯ ಮಾಡ್ತಾ ಇದ್ದಾರೆ ಅಷ್ಟೇ. ಇನ್ನೇನು ಮಗು ಇನ್ನೇನ್ ಮಾಡ್ತಾ ಇಲ್ಲ ಅವ್ರು, ಅಷ್ಟೇ ಅದು ಸಹಿಸ್ಲಿಕ್ಕೆ ಆಗ್ಲಿಲ್ಲ ಹಿರಣ್ಯಕಶಿಪಿಗೆ. ನನಗಿಂತ ಒಬ್ಬ ದೊಡ್ಡ ವ್ಯಕ್ತಿ ಇದ್ದಾರ, ಆ ವಿಷ್ಣು ನನ್ನ ಸಹೋದರನ ಹಿರಣ್ಯಾಕ್ಷನ ಕೊಂದ ವ್ಯಕ್ತಿ, ನಮ್ಮ ಶತ್ರು, ನಮ್ಮ ವೈರಿ, ಅವರಿಗೆ ಪಕ್ಷಕ್ಕೆ ಸೇರಿದವನ್ ನೀನು ಅಂತ ಅವರಿಗೆ ಕೊಲ್ಲಿಕ್ಕೆ ಎಷ್ಟೆಷ್ಟೋ ರೀತಿಯಲ್ಲಿ. ಆದ್ರೂ ಕೂಡ ಅವರು ಏನೋ ಒಂದು ಇದಿಲ್ಲದೆ ಭಗವಂತನ ಸ್ಮರಣೆಯಲ್ಲಿ ಅವರು ಭಗವಂತ ಭಕ್ತಿ ನಿಲ್ಲಿಸ್ತಿಲ್ಲ. ಅವರು ಭಕ್ತ ಪ್ರಹ್ಲಾದರು ಅವರು ಭಕ್ತಿಯಲ್ಲಿ ತನ್ಮಯರಾಗಿದ್ರು ಯಾವಾಗ. ಸಮಃ ಶತ್ರೌ ಚ ಮಿತ್ರೇ ಚ ತಥಾ ಮಾನಾಪಮಾನಯೋ ಶೀತೋಷ್ಣ ಸುಖ ದುಃಖೇಶು ಸಮಃ ಸಂಗ ವಿವರ್ಜಿತಃ ತುಲ್ಯ ನಿಂದಾ ಸ್ತುತಿರ್ಮೌನಿ ಸಂತುಷ್ಟೋ ಯೇನ ಕೇನಚಿತ್ ಅನಿಕೇತ ಸ್ಥಿರಮತಿರ್ ಭಕ್ತಿಮಾನ್ ಮೇ ಪ್ರಿಯೋ ನರಃ. ಭಕ್ತಿಮಾನ್ ಮೇ ಪ್ರಿಯೋ ನರಃ. ಮಿತ್ರರು ಶತ್ರುಗಳ ವಿಷಯದಲ್ಲಿ ಒಂದೇ ರೀತಿ ಇರುವವನು, ಮಾನ ಅಪಮಾನಗಳಲ್ಲಿ, ಶೀತೋಷ್ಣಗಳಲ್ಲಿ, ಕೀರ್ತಿ ಅಪಕೀರ್ತಿಗಳಲ್ಲಿ ಸಮಚಿತ್ತನಾಗಿರುವವನು, ಕಲ್ಮಶವನ್ನುಂಟು ಮಾಡುವ ಎಲ್ಲ ಸಾವಾಸಗಳಿಂದ ಮುಕ್ತನು, ಸದಾ ಮೌನಿಯಾಗಿದ್ದು ಅಲ್ಪತೃಪ್ತನು, ವಾಸಸ್ಥಳದಲ್ಲಿ ಆಸಕ್ತಿ ಇಲ್ಲದವನು, ಸ್ಥಿರಮತಿಯು, ಭಕ್ತಿ ಸೇವೆಯಲ್ಲಿ ನಿರತನು ಆದವನು ನನಗೆ ಬಹು ಪ್ರಿಯನಾದವನು. ಸೊ ಹೀಗೆ ಭಗವಂತನು ಈ ಹೇಳ್ತಾ ಇರೋ ಲಕ್ಷಣಗಳು ಒಮ್ಮೊಮ್ಮೆ ಅನಿಸ್ಬೋದು, ಒಂದೊಂದು ಆಲ್ಮೋಸ್ಟ್ ಸಿಮಿಲರ್, ಒಂದೊಂದು ರಿಪಿಟೇಷನ್ ತರ ಅನಿಸ್ಬೋದು. ಆದ್ರೆ ಹೇಳ್ತಾರೆ ಇದು ಯಾಕೆ ಕೃಷ್ಣ ಹೇಳ್ತಾನೆ ಅಂದ್ರೆ, ನಾವು ಅದನ್ನೆಲ್ಲ ಪಡಿಬೇಕು. ನಾವು ಭಕ್ತಿ ಮಾಡ್ತಾ ಇದ್ದೇವೆ ಅಂದ್ರೆ ನಮಗೆ ಭಗವಂತನ ಹೇಳ್ತಾ ಇರೋದು ಇದೆಲ್ಲವನ್ನು ಪಡಿದೆ ನಾವು ಶುದ್ಧ ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗೆ ನಮ್ಮ ಪ್ರಯತ್ನ ಕೂಡ ಆಗ್ಬೇಕು. ಇದು ನಾನು ಇವಾಗ ಏನ್ ಮಾಡೋದು, ನನಗೆ ಕೋಪ ಬರುತ್ತೆ, ನಾನು ಇಲ್ಲ ಇನ್ನೊಂದರ ಮೇಲೆ ದ್ವೇಷ ಇದೆ, ನನಗೆ ಇನ್ನೊಬ್ಬರಿಗೆ ಹಿಂಸೆ ಕೊಡ್ತೇನೆ, ಇದು ಈ ರೀತಿ ಪರವಾಗಿಲ್ಲ, ಪಾಪ ಕಾರ್ಯಗಳಾಗತ್ತೆ, ಮತ್ತೆ ನಾನು ದೊಡ್ಡ ಭಕ್ತನಾಗಿ ಎಲ್ಲ ಹೋಗ್ಬಿಡುತ್ತಿದ್ದು ಅಂತ ಆ ಥರ ಅಲ್ಲ. ನಾವು ಈಗಲೂ ಕೂಡ ಪ್ರಯತ್ನ ಪಡಬೇಕು. ಭಕ್ತಿ ಎಷ್ಟು ಪ್ರಬಲವಾದಂದ್ರೆ ನಮಗೆ ನಿಜವಾಗ್ಲೂ ಎಲ್ಲ ಪಾಪ ಜೀವನದಿಂದ ಮುಕ್ತ ಮಾಡಿ ನಮಗೆ ಆ ಸ್ಥಿತಿ ಕರ್ಕೊಂಡು ಬರುತ್ತೆ, ಅದರಲ್ಲಿ ಒಂದು ಸಂಶಯ ಇಲ್ಲ, ಪ್ರಶ್ನೆ ಇಲ್ಲ. ಆದರೂ ಕೂಡ ನಮ್ಮ ಪ್ರಯತ್ನ ಕೂಡ ಮಾಡಬೇಕು. ಗಾಡ್ ಹೆಲ್ಪ್ಸ್ ದೋಸ್ ಹೂ ಹೆಲ್ಪ್ ದೆಮ್ಸೆಲ್ವ್ಸ್. ಯಾರು ಅವರನ್ನು ಸಹಾಯ ಮಾಡ್ಕೊಳ್ತಾರೋ ಆ ಭಗವಂತನ ಅವ್ರಿಗೆ ಸಹಾಯ ಮಾಡ್ತಾನೆ. ಸೊ ಆ ರೀತಿಯಲ್ಲಿ ನಮ್ಮ ಪ್ರಯತ್ನ ಕೂಡ ನಿರಂತರವಾಗಿ ಈ ರೀತಿ ಭಗವಂತನ ಶುದ್ಧ ಭಕ್ತಿ ಪಡೆಯೋ ಒಂದು ಅಭ್ಯಾಸ ನಮ್ಮ ಕಡೆಯಿಂದ ಇರಬೇಕು. ಸೊ ಹಾಗೆ ಭಗವಂತನು ಈ ಲಕ್ಷಣಗಳನ್ನ ಒಂದೊಂದು ಮತ್ತೆ ಹೇಳಿದಾಗೆ ಅನಿಸುತ್ತೆ. ಸೊ ಇಲ್ಲಿ ಇವರು ಕೇಳ್ತಾ ಇರೋದು ಇವರು ಕೂಡ ಕೇಳಿದ್ದೇವೆ ಆಗಲೇ ನಾವು, ಮಹಾರಾಜ ಅಂಬರೀಷರು. ಸೊ ಅಂಬರೀಷರು ಶುದ್ಧ ಭಕ್ತರು. ಸೊ ಅವರ ಮೇಲೆ ಸ್ವಲ್ಪ ದ್ವೇಷದ ಭಾವದಿಂದ ದುರ್ವಾಸ ಮುನಿ ಬಂದು ಒಂದು ದಿವಸ ಆ ಏಕಾದಶಿ ನಂತರ ದ್ವಾದಶಿಯ ದಿವಸ ವ್ರತ ಅವರು ಬಿಡಬೇಕು, ಆ ನಿರ್ಜಲ ಉಪವಾಸನು ಬಿಡೋ ಸಮಯದಲ್ಲಿ ಇವರು ಸ್ವಲ್ಪ ತಡ ಮಾಡಿ ಮತ್ತೆ ಬಂದು ಅವರು ನೀರು ತಗೊಂಡಿದ್ದಾರೆ ಅಂತ ಅವ್ರಿಗೆ ಗೊತ್ತಾಗಿ ಅವರು ಒಂದು ಹಸುರನ್ನು ಸೃಷ್ಟಿಸಿ ತಮ್ಮ ತಲೆ ಒಂದು ಕೂದಲಿನ ಜುಟ್ಟಿನಿಂದ ಮತ್ತೆ ಅವನು ಕೊಲ್ಲಿಕ್ಕೆ ಪ್ರಯತ್ನ. ಏನು ಅವರು ಅಂಬರೀಷ್ ಮಹಾರಾಜ ಮಾಡಿದ್ದು ಆ ಏಕಾದಶಿ ವ್ರತವನ್ನು ಆಚರಿಸೋದಕ್ಕೆ. ಆದ್ರೂ ಅವರು ಏನು ಆಹಾರ ಪದಾರ್ಥ ತಗೊಳ್ಳಿಲ್ಲ. ಹೇಗಿದ್ರು ಅವರು ಋಷಿಮುನಿ, ದೊಡ್ಡ ಬ್ರಾಹ್ಮಣ ಸನ್ಯಾಸಿ ಬಂದಿದ್ದಾರೆ. ಸೊ ನಾನು ಆ ವ್ರತವನ್ನು ಬಿಡೋದು ತಪ್ಪಾಗುತ್ತೆ, ಅಪರಾಧ ಆಗುತ್ತೆ ಅಂತ ಸ್ವಲ್ಪ ನೀರನ್ನು ಸೇವಿಸಿದಷ್ಟೇ. ಆದ್ರೆ ಅಷ್ಟಕ್ಕೆ ಇವರು ಅಷ್ಟೊಂದು ಅಪರಾಧ ಅಂತ ಒಂದು ತಪ್ಪು ಮಾಡಿದ್ದೀವರು, ಇವರು ದಂಡ ಕೊಡ್ಲಿಕ್ಕೆ ಮಾಡಿದ್ದಿದ್ದು. ಸೊ ದುರ್ವಾಸ ಮುನಿ ಆಮೇಲೆ ನಮ್ಗೆ ಗೊತ್ತಾದಾಗೆ ದುರ್ವಾಸ ಮುನಿ ಸೃಷ್ಟಿಸಿದ ಅಸುರ ಅವರನ್ನು ಸುದರ್ಶನ ಬಂದು ಸಾಯಿಸ್ತಾರೆ.
ಸುದರ್ಶನ ಭಗವಂತನು ತನ್ನ ನಿತ್ಯ ಸೇವಕ. ಸೊ ಅವರನ್ನು ಇವರ ರಕ್ಷಣೆಗೋಸ್ಕರ ಇವರ ಅರಮನೆಯಲ್ಲಿ ಭಗವಂತನ ಇಟ್ಟದ್ದು ನಾರಾಯಣನ. ಸೊ ಅವರು ಬಂದು ಅಸುರನನ್ನು ಕೊಂದು ಅಷ್ಟೇ ಬಿಡದೆ ಈಗ ದುರ್ವಾಸ ಮುನಿ ಹಿಂದೆ ಬೆನ್ನಟ್ಟುತ್ತಾರೆ. ಸೊ ದುರ್ವಾಸ ಮುನಿ ಎಲ್ಲ ಲೋಕಗಳು ಹೇಳ್ತಾರೆ, ಗುಹೆಗಳು, ಸಮುದ್ರ ಒಳಗೆ ನಾವೆಲ್ಲ ಹೋಗ್ಲಿಕ್ಕೆ ಆಗಲ್ಲ ನಮಗೆ. ಆದ್ರೆ ಇವರು ಎಷ್ಟು ದೊಡ್ಡ ಯೋಗಿ ಅಂದ್ರೆ, ಎಷ್ಟು ಶಕ್ತಿಶಾಲಿ ಅಂದ್ರೆ ಎಲ್ಲೆಲ್ಲ ಕಡೆ ಪ್ರವಾಸ ಮಾಡಿದ್ರು ಇವರು. ಇವಾಗ ನಮಗೆ ಅಂಟಾರ್ಟಿಕಾ ಇಲ್ಲಿ ಅಲ್ಲಿ ಎಲ್ಲೆಲ್ಲೋ ಎಷ್ಟೆಷ್ಟು ಜಾಗಗಳಿದೆ, ಇಲ್ಲ ಸಮುದ್ರದೊಳಗೆ ಎಲ್ಲೋ ಅಷ್ಟೆಲ್ಲ ಹೋಗ್ಲಿಕ್ಕೆ ಆಗಲ್ಲ, ಇನ್ನೊಂದು ದಕ್ಷ ಗ್ರಹಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಇವರು ಎಲ್ಲ ಕಡೆ ಹೋದ್ರು ಫ್ರೀ, ಅವರಷ್ಟು ಸಿದ್ಧಿ ಇದೆ, ಶಕ್ತಿ ಇದೆ ಅವ್ರಿಗೆ. ಕೊನೆಗೆ ಬ್ರಹ್ಮದೇವರ ಹತ್ರ ಹೋಗ್ತಾರೆ. ಬ್ರಹ್ಮದೇವರು ಹೇಳ್ತಾರೆ ನಾನೇನು ಮಾಡ್ಲಿಕ್ಕೆ. ಶಿವ ಹತ್ರ ಹೋಗ್ತಾರೆ. ಶಿವ ಹೇಳ್ತಾರೆ ನೀನ್ ನಾರಾಯಣ ಹತ್ರ ಹೋಗು. ನಾರಾಯಣ ಹತ್ರ ಹೋದಾಗ ನಾರಾಯಣನ ಹೇಳೋದು, ನಾನು ನನ್ನ ಭಕ್ತನ ಸದಾ ಅವ್ರ ಹೃದಯದಲ್ಲಿದ್ದೇನೆ, ನನ್ನ ಭಕ್ತರು ಸದಾ ನನ್ನ ಹೃದಯದಲ್ಲಿದ್ದಾರೆ, ನನಗೆ ಅವ್ರು ಬಿಟ್ಟು ಏನು ಗೊತ್ತಿಲ್ಲ, ಅವರಿಗೆ ನನ್ನ ಬಿಟ್ಟು ಏನು ಗೊತ್ತಿಲ್ಲ. ಸೊ ಇದು ನನ್ನ ಭಕ್ತರಿಗೆ ನೀನು ಇದು ಮಾಡಿದ್ಯಾ, ನನಗೆ ಏನಾದ್ರು ಮಾಡಿದ್ರೆ ನಾನು ಮನ್ನಣೆ ಮಾಡ್ತೀನಿ, ಆದ್ರೆ ನನ್ನ ಶುದ್ಧ ಭಕ್ತರಿಗೆ ನೀನು ಕೊಟ್ಟದ್ದು ಸುದರ್ಶನ ಬಿಡೋದೇ ನಿನಗೆ. ಸೊ ನೀನು ನನ್ನ ಭಕ್ತರ ಹತ್ರನೇ ಹೋಗಿ ನೀನು ಮನ್ನಣೆ ತಗೊಳ್ಬೇಕು. ಸೊ ಆಗ ಇವ್ರು ಬಂದು ನೇರವಾಗಿ ಬಂದು ಇಲ್ಲಿ ಮಹಾರಾಜ ಅಂಬರೀಶ್ವರ ಕ್ಷಮೆ ಕೇಳೋದು. ಅಷ್ಟೊತ್ತಿಗೆ ಅವರು ದುರ್ವಾಸ ಮುನಿ ಸ್ಥಿತಿಯನ್ನು ನೋಡಿ ಅಂಬರೀಷ್ ಮಹಾರಾಜ ಅವರು ಏನು, ಅಯ್ಯೋ ನಾನು ನೋಡು, ನಾನು ಎಷ್ಟು ದೊಡ್ಡ ಭಕ್ತನು, ನನಗೆ ಸುದರ್ಶನ ನನ್ನ ಸಹಾಯಕ್ಕೆ ರಕ್ಷಣೆಗೆ ಭಗವಂತನ ಇಟ್ಟಿದ್ದಾನೆ, ಇವರು ನೋಡಿ ಇವರು ಈ ಯೋಗಿ ಇದು ಆ ರೀತಿಯಲ್ಲಿಲ್ಲ. ಅವರು ತಮ್ಮಲ್ಲೇ ಏನೋ ಒಂದು, ನನ್ನಲ್ಲಿ ಏನು ದೋಷ ಇದೆ ಈ ರೀತಿಯಲ್ಲಿ ಇವರು ರೀತಿ ಬೇಸರ ಮಾಡ್ಕೊಂಡಿದ್ದಾರೆ ಅಂತ. ಅವರೇನು ಈ ದುರ್ವಾಸ ಮುನಿಯಲ್ಲಿ ತಪ್ಪು ನೋಡ್ತಾ ಇಲ್ಲ ಅವರು. ಆಮೇಲೆ ಕೊನೆಗೆ ಅವ್ರು ಪ್ರಾರ್ಥನೆ ಮಾಡೋದು ಸುದರ್ಶನನಿಗೆ, ನನ್ನಲ್ಲಿ ಏನಾದ್ರೂ ನಾನು ಸ್ವಲ್ಪ ಭಕ್ತಿ ಮಾಡಿದ್ರೆ ದಯವಿಟ್ಟು ಇವರನ್ನು ಕ್ಷಮಿಸಿ, ಸ್ವಲ್ಪ ನನಗೆ ಒಳ್ಳೆ ಪುಣ್ಯ ಏನಾದ್ರು ಆದ ರೀತಿಯಲ್ಲಿ ಇದ್ರೆ ಅಂತ ಸಂಪೂರ್ಣವಾಗಿ ಅವರು ಯಾವ ಒಂದು ಇದು ತಗೊಳ್ದೆ, ಅವರು ಅಪರಾಧವನ್ನು ಅಂತ ಭಾವಿಸದೆ ಅವರು ಕ್ಷಮಿಸೋದು. ಸೊ ಇದು ದೊಡ್ಡ ಗುಣ, ಇದು ದಿವ್ಯ ಗುಣ. ಇದು ಕ್ಷಮೆ ತುಂಬಾ ಕಷ್ಟ. ಇದು ನಾವು ಹೇಳ್ಬೋದು, ಆದ್ರೆ ಯಾರೋ ಸ್ವಲ್ಪ ನಮ್ಗೆ ವಿರೋಧ ಮಾಡಿದ್ರೆ ನಮ್ಗೆ ಅವ್ರ ಮೇಲೆ ನೆನಪು ಬರುತ್ತೆ, ಅವರು ಆ ದಿವಸ ಹೀಗೆ ಮಾಡಿದ್ರು, ಅವ್ರು ಈ ರೀತಿ ಮಾತಾಡಿದ್ರು. ಸೊ ಆ ರೀತಿ ನಮ್ಗೆ ಆ ದ್ವೇಷ ಅನ್ನೋದು ಹಾಗೆ ಕೂತಿರುತ್ತೆ. ಇದು ಅಸೂಯೆ. ಅಂದ್ರೆ ಹೇಳೋ ಶುದ್ಧ ಭಕ್ತರಂದ್ರೆ ಅವರ ಸ್ಥಿತಿನೇ ಬೇರೆ. ಅವ್ರು ಸದಾ ಭಗವಂತನ ಇದರಲ್ಲಿ ಸಂಬಂಧದಲ್ಲಿರೋದ್ರಿಂದ, ಸಂಪರ್ಕದಿಂದ ಯಾವ ಭೌತಿಕ ಕಲ್ಮಶಗಳನ್ನೋದು ಅವ್ರಿಗೆ ಏನೂ ಇಲ್ಲ. ಏತು ಧರ್ಮ್ಯಾಮೃತಮಿಧಂ ಯಥೋಕ್ತಂ ಪರ್ಯುಪಾಸತೆ ಶ್ರದ್ಧಾನಾ ಮತ್ಪರಮ ಭಕ್ತಾಸ್ತೆ ಅತೀವ ಮೇ ಪ್ರಿಯ. ಯಾರು ಭಕ್ತಿ ಸೇವೆಯ ಆ ಅಮೃತ ಮಾರ್ಗವನ್ನು ಹಿಡಿದು ಶ್ರದ್ಧೆಯಿಂದ ನನ್ನನ್ನೇ ಪರಮ ಗುರಿಯನ್ನಾಗಿ ಮಾಡಿಕೊಳ್ಳುವರೋ ಅವರು ನನಗೆ ಬಹು ಬಹು ಪ್ರಿಯರು. ಸೊ ಭಗವಂತನು ಇಲ್ಲಿ ಒಂದು ಏನು ಸಂಶಯವಿಲ್ಲದೆ ಈ ಅಧ್ಯಾಯದಲ್ಲಿ ಭಕ್ತಿ ಮಾಡೋದೇ ಉತ್ತಮ, ಆ ಭಕ್ತರ ಶುದ್ಧ ಭಕ್ತರ ಲಕ್ಷಣಗಳು ಏನು ಎಲ್ಲವೂ ಭಗವಂತನ ತಿಳಿಸೋದು ನಾವು ನೋಡ್ತಾ ಇದ್ದೀವಿ. ಸೊ ಹೀಗೆ ಎಲ್ಲರೂ ಕೂಡ ಭಗವದ್ಗೀತೆ ಸಂದೇಶ ಅಂದ್ರೆ ನಾವು ಕೃಷ್ಣನ ಭಕ್ತರಾಗಬೇಕು, ಇನ್ನೇನು ಇಲ್ಲ. ಭಗವದ್ಗೀತೆ ಅಂದರೆ ಎಲ್ಲ ವೇದಗಳ ಸಂದೇಶ ಇಷ್ಟೇ, ನಾವು ಶ್ರೀಕೃಷ್ಣ ನಿತ್ಯ ಭಕ್ತರು. ಈಗ ಅದನ್ನು ಮರೆತು ನಾವು ಈಗ ಮಾಯಾ ಜಗತ್ತಿನಲ್ಲಿ ನಾವು ಒಂದೊಂದು ರೀತಿಯಲ್ಲಿ ಒಂದೊಂದು ಅಭಿಪ್ರಾಯದಲ್ಲಿ ನಂಬಿಕೆಯಲ್ಲಿ ಏನೇನೋ ಇದ್ದೇವೆ. ಮತ್ತೆ ನಾವು ಇದೆಲ್ಲ ತೊರೆದು ಕೃಷ್ಣನ ನಮ್ಮ ಸಹಜ ಸ್ಥಿತಿ, ಕೃಷ್ಣ ನಿತ್ಯ ಜೀವೇರ ಸ್ವರೂಪ ನಿತ್ಯ ಕೃಷ್ಣ ದಾಸ್. ಸೊ ಇದನ್ನು ಮಾಡಬೇಕು, ಇದು ನಮಗೆ ಈ ಅಧ್ಯಾಯ ತೋರಿಸಿ ಹೇಳ್ತಾ ಇತ್ತು. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಸೊ ಇನ್ನೊಂದು ನಾನು ತೋರಿಸ್ಬೇಕು ಅಂದ್ಕೊಳ್ತಾ ಇದ್ದೆ, ಏನಂದ್ರೆ ನಮ್ಮದು ಈಗ ಹೊಸ ಮಂದಿರ ನಿರ್ಮಾಣ ಇದು ಪ್ರಾರಂಭ ಮಾಡ್ತಾ ಇದ್ದೇವೆ. ಬರೋ ತಿಂಗಳು ಬಲರಾಮ ಜಯಂತಿ 22 ಆಗಸ್ಟ್, ಜನ್ಮಾಷ್ಟಮಿ ಒಂದು ವಾರದ ಮುಂಚೆ. ಸೊ ಅದು ಒಳ್ಳೆಯ ದಿವಸ, ಸೊ ಶುಭ ದಿವಸ. ಸೊ ಬಲರಾಮ ಹಲವನ್ನು ಇಟ್ಕೊಂಡು ಭಗವಂತನು, ಸೊ ಆದಿಶೇಷ ಕೂಡ ಅವನ ವಿಸ್ತರಣೆನೆ. ಸೊ ಹಾಗೆ ನಾವು ಈ ಭೂಮಿ ಪೂಜೆಯಲ್ಲಿ ಆದಿಶೇಷನನ್ನು ಅಲ್ಲಿ ಇದು ಒಂದು ಮಾಡೋ ಒಂದು ಪದ್ಧತಿ ಇದೆ. ಅವರೇ ಎಲ್ಲ ಸಂಪೂರ್ಣ ವಿಶ್ವವನ್ನು ಅವರು ಇಟ್ಕೊಂಡಿರೋದು. ಸೊ ಹಾಗೆ ಭೂಮಿ ಇದನ್ನು ಕೂಡ ಮಂದಿರವನ್ನು ಕೂಡ ಅವರೇ ಅವರ ಶಕ್ತಿಯಿಂದ ಅವ್ರ ರಕ್ಷಣೆ ಮಾಡೋದು, ಅವರು ಆ ಭಾರವನ್ನು ತೆಗೆಯೋದು. ಸೊ ಈ ರೀತಿಯಲ್ಲಿ ಮಾಡೋ ಒಂದು ಚಟುವಟಿಕೆ ಹಾಕೊಂಡಿದ್ದೇವೆ. ಸೊ ನೀವೆಲ್ಲರೂ ಅದಕ್ಕೆ ವೆಲ್ಕಮ್ ಬರ್ಬೋದು, ನಾವು ಇನ್ನ ತಿಳಿಸ್ತೇವೆ, ಅದು ಕಮ್ಯುನಿಕೇಟ್ ಮಾಡ್ತೇವೆ. ಒಂದು ನಿಮಿಷ. ಸೊ ಇದರ ಆಕ್ಚುಲಿ ಒಂದು ಚಿಕ್ಕ ವಿಡಿಯೋ ಇತ್ತು, ಅದು ನನಗೆ ಇಲ್ಲಿ ಕಾಣಲಿಲ್ಲ. ನಮ್ದು ಜಾಗದ್ದು ಟೆಂಪಲ್
ಇನ್ನೊಮ್ಮೆ ತೋರಿಸ್ತೇನೆ ಅನ್ಸುತ್ತೆ, ಅದು ಇದು ಬಟ್ ನೀವು ಇವಾಗೆಲ್ಲ ಕಾಣಿಸ್ತಾ ಇದೆ ಅನ್ಸುತ್ತೆ. ಸೊ ಇದು ನಮ್ಮ ದಿವ್ಯಮೂರ್ತಿಗಳು ಶ್ರೀ ಶ್ರೀ ರಾಧಾ ಗೋವಿಂದ. ಸೊ ಇವರ ಸೇವೆ ನಮಗೆ ಇಲ್ಲಿ ಒಂದು ಸುಮಾರು 15 ವರ್ಷದಿಂದ ಅಂದರೆ ಒಂದು ಈ ಬಾಡಿಗೆ ಮನೆಯಲ್ಲೇ ನಾವು ಇವರ ಸೇವೆಯನ್ನು ಮಾಡಿಕೊಂಡು ಇದ್ದೇವೆ ನಾವು. ಸೊ ಈಗ ನಮಗೆ ಇವರ ಕೃಪೆಯಿಂದ ನಮಗೆ ಸಿಕ್ಕಿದ್ದು ಒಂದು 1.5 ಎಕರೆ ವಿಸ್ತೀರ್ಣ ಜಾಗ ಇಲ್ಲಿ ನಮ್ಮ ಮಂಗಳೂರಿನ ಕುಲೈ ಕೋಡಿಕೆರೆ ಅಂತ ಇದು ಸ್ಥಳ. ಸೊ ಇಲ್ಲಿ ನಮಗೆ ಸಿಕ್ಕಿದ್ದು, ಇದು ಗೌರ್ಮೆಂಟ್ ಇದರಿಂದ ನಾವು ತಗೊಳ್ತಾ ಇರೋದು. ಸೊ ಇದೇ ಸ್ಥಳ ನಮ್ಮದು. ಸೊ ಅದೇ ಸ್ಥಳದಲ್ಲಿ ನಾವು ಒಂದು ದಿವಸ ನಮ್ಮ ಇದು ಸಂಕೀರ್ತನ ವೆಹಿಕಲ್ ಇದೆ, ನಾವು ಇದರ ಮೂಲಕ ಎಲ್ಲ ಪುಸ್ತಕ ಭಗವದ್ಗೀತೆ ಎಲ್ಲ ವಿತರಣೆ ಎಲ್ಲ ಇದೆಲ್ಲ ಮಾಡ್ತಾ ಇದ್ದೇವೆ. ಸೊ ನಾವೆಲ್ಲ ಹೋಗಿದ್ದು. ಸೊ ಇನ್ನು ಯಥಾಶಕ್ತಿಯಾಗಿ ಒಬ್ಬೊಬ್ಬರು ಭಕ್ತರು ಮಾಡ್ಬೋದು ಸೇವೆ. ಸೊ ಒಂದು ಸೇವೆ ಅಂದರೆ ಇದು ಇಟ್ಟಿಗೆ ಸೇವೆ ಅಂತ. ಮಂದಿರ ನಿರ್ಮಾಣ ಕಟ್ಟಡಕ್ಕೆ 1 ಇಟ್ಟಿಗೆ ಇಲ್ಲ 2 ಇಟ್ಟಿಗೆ 5 ಇಟ್ಟಿಗೆ 10 ಇಟ್ಟಿಗೆ. ಸೊ ಸ್ಪಾನ್ಸರ್ಶಿಪ್ಗೆ ಇದಕ್ಕೆ ಲಿಂಕ್ಸ್ ಕೂಡ ನಾವು ಕೊಟ್ಟಿದ್ದೇವೆ ಇಲ್ಲಿ. ಇದು ಹಾಗೆ ಒಂದು ಸ್ಕ್ವೇರ್ ಫೀಟ್ ಸೇವೆ ಅಂತ, 1 ಸ್ಕ್ವೇರ್ ಫೀಟ್ಗೆ ಒಂದು 5,000 ಅಂತ ಇದು. ಅದು ಕೂಡ ನಿಮ್ಮ ಯಥಾಶಕ್ತಿ ಅಂತೆ, ನೀವು ಎಷ್ಟು ಸ್ಕ್ವೇರ್ ಫೀಟ್ಗೆ ನೀವು ಸ್ಪಾನ್ಸರ್ ಮಾಡ್ತೀರೋ ಇದು ಕೂಡ ಮಾಡ್ಬೋದು ಇದು. ನಂತರ ಇನ್ನೊಂದು ನಮ್ದು ಇಸ್ಕಾನ್ ಲೈಫ್ ಬೆಟರ್ ಮೆಂಬರ್ಶಿಪ್ ಅಂತ. ಸೊ ಇದು ಇಸ್ಕಾನ್ ಅಜೀವ ಸದಸ್ಯತ್ವ. ಸೊ ಇದು ಶ್ರೀಲ ಪ್ರಭುಪಾದರು ಆಚಾರ್ಯರು ಇದು ಸ್ಥಾಪನೆ ಮಾಡಿದ್ದು 50 ವರ್ಷಗಳಿಂದ ಈ ಸಂಸ್ಥೆ. ಸೊ ಹೀಗೆ ಈ ಧರ್ಮ ಪ್ರಚಾರದ ತೊಡಗು ವಿಶ್ವದಲ್ಲಿ ಅಸಂಖ್ಯಾತ ಭಕ್ತರು ಇವತ್ತು ಇದ್ದಾರೆ ಇವತ್ತು. ಸೊ ಎಲ್ಲ ಶ್ರೀಲ ಪ್ರಭುಪಾದರ ಒಂದು ಅವರ ಒಂದು ಪ್ರಯತ್ನ ಮತ್ತು ಭಗವಂತನ ಅನುಗ್ರಹದಿಂದ ಅದು ಸಾಧ್ಯವಾಗಿದ್ದು. ಸೊ ಹೀಗೆ ನಮ್ಮ ಕೇಂದ್ರಗಳು ಎಲ್ಲೆಲ್ಲೂ ಇದ್ದಾವೆ. ಇದು ನಮ್ಮ ಭಾರತದಲ್ಲೇ ಸುಮಾರು ಒಂದು 200 ಕೇಂದ್ರಗಳಿವೆ, ದೊಡ್ಡದು ಚಿಕ್ಕದು ಆ ರೀತಿ ಇರ್ತವೆ. ಸೊ ಇಲ್ಲಿ ನಮ್ಮ ಮಂದಿರಗಳಲ್ಲಿ ಇದು ಇದೊಂದು ತಗೊಂಡಿದ್ದರಿಂದ ನೀವೆಲ್ಲಾದರೂ ಹೋದಾಗ ಪ್ರವಾಸ ಮಾಡಿದಾಗ ಆ ಊರಿನಲ್ಲಿ ನಮ್ಮ ಕೇಂದ್ರಗಳಿದ್ದಲ್ಲಿ ಅಲ್ಲೇ ನೀವು ಅತಿಥಿ ಗೃಹಗಳಲ್ಲಿ ನೀವು ಇರ್ಬೋದು, ಗೆಸ್ಟ್ ಹೌಸಸ್ಸಲ್ಲಿ. ಅಲ್ಲಿ ಒಂದು ಡಿಸ್ಕೌಂಟೆಡ್ ರೇಟಲ್ಲಿ ಇರುತ್ತೆ. ಸೊ ಈಗ ಅಲ್ಲಿ 3 ದಿವಸ ಅಂತ ವರ್ಷದಲ್ಲಿ ಫುಲ್ ಫ್ಯಾಮಿಲಿಗೆ ಅಂತ ಇದಿರುತ್ತೆ. ಇದು ಒಂದೊಂದು ಕ್ಷೇತ್ರದ 3 ದಿವಸ. ಸೊ ನೀವು ಎಷ್ಟು ಇದು ಕೂಡ ವರ್ಷದಲ್ಲಿ ಹೋಗ್ಬೋದು, ಪ್ರತಿ ಕಂಟಿನ್ಯೂಸ್ ಟ್ರಾವೆಲ್ ಕೂಡ ಮಾಡ್ಬೋದು ಎನಿವೆ. ಸೊ ಅದೊಂದಿರುತ್ತೆ. ಮತ್ತೆ ಎಲ್ಲ ಪುಸ್ತಕಗಳು, ಈ ಶ್ರೀಮದ್ ಭಾಗವತ ಅಂತದೇನು ಹೇಳ್ತೇವೆ, ವೇದ ಜ್ಞಾನದ ಜ್ಞಾನ ಭಂಡಾರ, ಆ ಸಂಪೂರ್ಣ ನಮ್ಮ ಬೇರೆ ಬೇರೆ ಭಾಷೆಗಳಲ್ಲಿ ಅದು ಕೂಡ ಇದಕ್ಕೆಲ್ಲ ಲಭ್ಯವಾಗುತ್ತೆ. ಅದು ಮುಖ್ಯವಾಗಿ ನಮಗೆ ಈ ದೇವಸ್ಥಾನ ಕಾರ್ಯ ಶುರು ಮಾಡೋದ್ರಿಂದ ನಮಗೆ ಇದು ಸಹಾಯ ಆಗುತ್ತೆ, ಈ ನಿಮ್ಮ ಈ ಸೇವೆ. ಸೊ ಮತ್ತೆ ನಮ್ಮ ಪ್ರಚಾರ ಕಾರ್ಯಗಳಿಗೆ ಇದಾಗೋದು ಇದೆಲ್ಲ ಇದು ನಿಮಗೆ ಶೇರ್ ಮಾಡ್ತೀವಿ. ಇದು ಮತ್ತೆ ನೀವು ಡೀಟೇಲ್ ನೋಡ್ಬೋದು ಇದು. ಸೊ ಅದೇ ಲೈಫ್ ಮೆಂಬರ್ಶಿಪ್ ಕಾರ್ಡ್ ಅಂತ ಕೊಡ್ತಾರೆ. ಸೊ ಇದರಿಂದ ನೀವು ಎಲ್ಲ ಯಾವ ಇಸ್ಕಾನ್ ಸೆಂಟ್ರಲ್ಲಿ ಕೂಡ ಇದರಿಂದ ವಿಸಿಟ್ ಮಾಡಿದಾಗ ಅಲ್ಲಿ ಇರಲಿಕ್ಕೆ ನಿಮಗೆ ಇದಾಗುತ್ತೆ. ಇದು ಪುಸ್ತಕಗಳು ಮತ್ತು ಪೂಜೆ. ನಾವಿಲ್ಲಿ ನಮ್ಮ ಶ್ರೀ ರಾಧಾ ಗೋವಿಂದರಿಗೆ ನಿಮ್ಮ ಬರ್ತ್ಡೇ ದಿವಸ ಒಂದು ಪೂಜೆ ಅಂತ ಮಾಡ್ತೇವೆ. ಸೊ ನೀವು ಕೂಡ ನಿಮಗೆ ಕಳಿಸ್ತೇವೆ ಇನ್ವಿಟೇಷನ್, ನೀವು ಬರ್ಬೋದು. ಐದರ್ ನೀವು ಖುದ್ದಾಗಿ ಬರ್ಬೋದು, ಇಲ್ಲಾಂದರೆ ನಾವು ಈಗ ಆನ್ಲೈನ್ ಕೂಡ ಅದೆಲ್ಲ ಮಾಡಬೇಕು ಅಂತ ಈಗ ಜಸ್ಟ್ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಅದು ಕೂಡ ಆಗುತ್ತೆ. ಮತ್ತು ETG ಅದು ಕೂಡ ಇರುತ್ತೆ. ಇದಕ್ಕೆ ನಿಮಗೆ ಮುಖ್ಯವಾಗಿ ಒಂದು ಅವಕಾಶ, ಭಗವಂತನಿಗೆ ಸೇವೆ ಮಾಡೋದಕ್ಕೆ ಯಾವಾಗಲೂ ನಾವು ಆ ರೀತಿಯಲ್ಲಿ ಸ್ವೀಕರಿಸಬೇಕು ಪ್ರತಿಯೊಂದು ಕೂಡ. ಅದು ನನಗೊಂದು ಸೇವಾ ಭಾಗ್ಯ ಸಿಗ್ತಲ್ಲ ಅಂತ ಆ ರೀತಿಯಲ್ಲಿ ನಾವು ತಗೊಳ್ಳೋದು ಉತ್ತಮ. ಸೊ ಇದಕ್ಕೆ ಒಟ್ಟು ಮೊತ್ತ ಇದಕ್ಕೆ 35,555. ಇದನ್ನು ನೀವು 1 ವರ್ಷದ ಸಮಯದಲ್ಲಿ ನೀವು ಭಾಗವಾಗಿ, ಇಲ್ಲಾಂದರೆ ಒಮ್ಮೆಲೆ ಇಲ್ಲ ಭಾಗವಾಗಿ ಅಂದರೆ 1 ತಿಂಗಳಿಗೆ 3,000 ಅಂತ ಬರ್ಬೋದು. ಇಲ್ಲಾಂದರೆ ನಿಮಗೆ ಇಷ್ಟ ಹೇಗೆ ಸಮಯ ಆಗುತ್ತೆ ಆ ರೀತಿಯಲ್ಲಿ ಕೂಡ ನೀವು ಮಾಡ್ಬೋದು. 1 ವರ್ಷ ಸಮಯ ತಗೊಂಡು ಇದನ್ನು ಮಾಡ್ಬೋದು, ಈ ಸೇವೆಯನ್ನು ಇಸ್ಕಾನ್ ಲೈಫ್ ಪ್ಯಾಟರ್ನ್ಶಿಪ್ ಲೈಫ್ ಮೆಂಬರ್ಶಿಪ್ ಪ್ರೋಗ್ರಾಮ್. ಸೊ ಆ ರೀತಿಯಲ್ಲೇ ನಮ್ಮ ಕೇಂದ್ರಗಳಲ್ಲಿ ನಾವು ಸ್ಥಾಪನೆ ಆಗಿದೆ ಎಲ್ಲ ಕಡೆ. ನೀವು ನೋಡೋದು ಅಷ್ಟು ಕೇಂದ್ರಗಳಾದವು ಈ ಕಾರ್ಯಕ್ರಮದಿಂದಾನೇ ಎಲ್ಲ ಕಡೆ. ಅದು ಎಷ್ಟು ಕೇಂದ್ರಗಳಿದೆ ಈಗ ಬೆಂಗಳೂರಲ್ಲಿ ಅಷ್ಟು ಉತ್ತಮ ದೇವಸ್ಥಾನ ಇದೆ. ಈಗ ತಿರುಪತಿಯಲ್ಲಾಗಿದೆ, ಚೆನ್ನೈಯಲ್ಲಾಗಿದೆ, ಹಾಗೆ ಡೆಲ್ಲಿ, ವೃಂದಾವನ್, ಮಾಯಾಪುರ್, ಮುಂಬೈ, ಅಹಮದಾಬಾದ್ ಇದರ ಕೇಂದ್ರಗಳು. ಸೊ ಈ ರೀತಿಯಲ್ಲಿ ಜನರು ಮುಂದೆ ಬಂದು ಭಾಗವಹಿಸಿದ್ರಿಂದ ಇದು ಸಾಧ್ಯವಾಗಿದೆ. ಸೊ ಈ ರೀತಿ ಇನ್ನ ಸೇವೆಗಳು, ಇದೊಂದು ಧರ್ಮಕರ್ತ ಸೇವೆ, ಮುಖ್ಯ ಧರ್ಮಾಧಿಕಾರಿ ಸೇವೆ ಅಂತ. ಇದರಲ್ಲಿ ಈ ಥರ ಮೆಂಬರ್ಶಿಪ್ಪು ಅದರಲ್ಲಿ ಇರುತ್ತೆ. ಆ ಜೊತೆಗೆ ಅದು ಕಾರ್ಡ್ ಕೊಡ್ತಾರೆ ಮೆಂಬರ್ಶಿಪ್ದು. ಜೊತೆಗೆ ಈ ಒಂದೊಂದು ಕಾರ್ಯಕ್ರಮಗಳು ನಮ್ಮದು ನಡೆಯೋದಕ್ಕೆ ಅದಕ್ಕೆ VIP ಪಾಸಸ್ ಅಂತ ಪ್ರತ್ಯೇಕವಾಗಿ. ಅದು ಮೊದಲಿಗೆ ಪ್ರತಿಷ್ಠಾಪನೆ ಯಜ್ಞ ಅಂತ. ಇವಾಗ ನಮ್ಮದು ಭಗವಂತನ ನೂತನ ಮಂದಿರ ಸ್ಟಾರ್ಟ್ ಆಗುವಾಗ ಪ್ರತಿಷ್ಠೆ ಭಗವಂತನ ಇದೆಲ್ಲ ಆಗೋದೊಂದು ಯಜ್ಞ ಅಂತ ಆಗುತ್ತೆ. ಆ ಸಮಯದಲ್ಲಿ ನೀವು ಬಂದು ಭಾಗವಹಿಸೋ ಒಂದು
ಅದೆಲ್ಲ ಇರ್ತದೆ. ಮತ್ತೆ ನಿಮ್ಮ ಹೆಸರು ಇದೆಲ್ಲ ಭಗವಂತನ ಮೂರ್ತಿಯ ಕೆಳಗೂ ಕೂಡ ಒಂದು ಕಾಪರ್ ಪ್ಲೇಟ್ ಅಲ್ಲಿ ಏನೋ ಅದು ಇದು ಮಾಡೋ ಇದೆಲ್ಲ ಕ್ರಮಗಳಿವೆ, ಅದೆಲ್ಲ ಕೂಡ ಇದರಲ್ಲಿ ಸೇರುತ್ತೆ. ಮೋಸ್ಟ್ಲಿ ಧರ್ಮಾಧಿಕಾರಿಗೆ ಸೇರುತ್ತೆ ಅದು ಎಕ್ಸಾಕ್ಟ್ ಆಗಿ ಅದೆಲ್ಲ. ಈ ಧರ್ಮಕರ್ತ ಅನ್ನೋದು ಇದು ನಿಮ್ಮ ಹೆಸರು ಕೂಡ ದೇವಸ್ಥಾನದಲ್ಲಿ ಒಂದು ಹಾಲ್ ಆಫ್ ಡಿವೋಷನಲ್ ಫೇಮ್ ಅಂತ ಅಲ್ಲಿ ಕೂಡ ನಿಮ್ಮ ಕೆತ್ತನೆ ಕೂಡ ಇರುತ್ತೆ. ಅದು 1,08,000. ಯಾಕಂದ್ರೆ 3 ವರ್ಷ ನಾವು ಸಮಯ ಈ ಪ್ರಾಜೆಕ್ಟ್ ಆಗುತ್ತೆ ಅಂತ ನಮ್ಮ ಲೆಕ್ಕ ಈಗ. ಹಾಗಾಗಿ ಇದು 3 ವರ್ಷದ ಸಮಯವರೆಗೂ ನೀವು ಮಾಡ್ಬೋದು. ಒಂದೇ ಸಲ ಮಾಡ್ಬೋದು, ಇಲ್ಲ ಅಂದ್ರೆ ಇದು ಕೂಡ ತಿಂಗಳು ಅಂತ ನೀವು ಅದೇ ರೀತಿಯಲ್ಲಿ 3 ವರ್ಷ ಸಮಯಕ್ಕೆ ಇದು ತಿಂಗಳು 3,000 ಅಂತ ಆ ರೀತಿ ಬರುತ್ತೆ. 3 ವರ್ಷದಲ್ಲಿ ಇದು ಕೂಡ ನೀವು ತಗೊಳ್ಬೋದು ಈ ಧರ್ಮಕರ್ತ ಸೇವೆ. ಇಲ್ಲ ಧರ್ಮಾಧಿಕಾರಿ ಸೇವೆ ಅನ್ನೋದು ಇದು ಈಗ ನಾವು ಏನು ದೇವಸ್ಥಾನ ಸ್ಥಳ ತಗೊಂಡ್ವಿ, ಇದಕ್ಕೆ ನೀವು ಸ್ಪಾನ್ಸರ್ ಮಾಡಿದಾಗೆ ಈ ಸ್ಥಳಕ್ಕೆ. ಯಾಕಂದ್ರೆ ಇದು ನಾವು ಗೌರ್ಮೆಂಟ್ ತಗೊಳ್ತಾ ಇರೋದು, ಇದು ಕೂಡ ನಮಗೆ ಆಲ್ಮೋಸ್ಟ್ 3 ಕೋಟಿ ಆಗ್ತಾ ಇದೆ ನಮಗೆ. ಸೊ ಇದಕ್ಕೆ ನೀವು 1 ಸ್ಕ್ವೇರ್ ಫೀಟೇ ನೀವು ಭಗವಂತನ ಇದಕ್ಕೆ ಭೂಮಿ ಸೇವೆ ಮಾಡಿದ್ದು ಅಂತ ಇದೇನು ಧರ್ಮಾಧಿಕಾರಿ ಸೇವೆ. 1 ಸೆಂಟ್ ಅಂದ್ರೆ 435 ಸ್ಕ್ವೇರ್ ಫೀಟ್ ಆಗುತ್ತೆ. ಇದನ್ನ ನೀವು ಸ್ಪಾನ್ಸರ್ ಮಾಡಿದ್ದು ಭಗವಂತನ ದೇವಸ್ಥಾನಕ್ಕೆ ಅಂತ ಇದಕ್ಕೂ ಕೂಡ ಸೇಮ್ ಆಗಿ ಮೆಂಬರ್ಶಿಪ್ ಇದೆ. ಮತ್ತೆ ಪ್ರತಿಷ್ಠಾಪನೆಗೆ ನೀವು ಭಾಗವಹಿಸ್ಬೋದು. ಮತ್ತೆ ಮಂದಿರದಲ್ಲಿ ನಿಮ್ಮ ಹೆಸರು ಅದೆಲ್ಲ ಬರೋದು. ಇದು ಮೊತ್ತ 2,70,000. ಇದು ಕೂಡ 3 ವರ್ಷ ಸಮಯ ಇರುತ್ತೆ. ಇದು ಧರ್ಮಾಧಿಕಾರಿ ಸೇವೆ ಅಂತ. ಅದೇ ರೀತಿಯಲ್ಲಿ ಇನ್ನೊಂದು ಮುಖ್ಯ ಧರ್ಮಾಧಿಕಾರಿ ಸೇವೆ ಅಂತ, ಅದು 2 ಸೆಂಟ್ ಜಾಗ ಭಗವಂತನಿಗೆ ಸ್ಪಾನ್ಸರ್ ಮಾಡೋದು, ಇದು ಭೂಮಿಯನ್ನು ಸ್ಪಾನ್ಸರ್ ಮಾಡೋದು. ಇದಕ್ಕೆ 5,40,000. ಇದು ಕೂಡ 3 ವರ್ಷದಲ್ಲಿ ಮಾಡ್ಬೋದು. ಇದು ಇನ್ನೊಂದು ಮಹಾಮುಖ್ಯ ಧರ್ಮಾಧಿಕಾರ ಅಂತ, ಇದು 10,80,000 ಆಗಿ ಇದು 4 ಸೆಂಟ್ ಭಗವಂತನ ಇದಕ್ಕೆ ಸ್ಪಾನ್ಸರ್ ಮಾಡೋದು, ಭೂಮಿಯನ್ನು ಸ್ಪಾನ್ಸರ್ ಮಾಡೋದು ಅಂತ ಇದು. ಸೊ ಹೀಗೆ ಮಹಾಮುಖ್ಯ ಧರ್ಮಾಧಿಕಾರಿ, ಮುಖ್ಯ ಧರ್ಮಾಧಿಕಾರಿ, ಧರ್ಮಕರ್ತ, ಲೈಫ್ ಮೆಂಬರ್ಶಿಪ್, ಇಲ್ಲ 1 ಸ್ಕ್ವೇರ್ ಫೀಟ್ ಅಂತ, ಇಲ್ಲ ಅಂದ್ರೆ 1 ಇಟ್ಟಿಗೆ ಸೇವೆ ಅಂತ. ಸೊ ಯಾವುದು ನಮಗೆ ಆಗುತ್ತೆ, ಇದು ಚಿಕ್ಕದು ದೊಡ್ಡದು ಅಂತಲ್ಲ, ನಮಗೆ ಸಾಧ್ಯವಾದಷ್ಟು ನಾವು ಮಾಡಬೇಕು. ಹೇಗೆ ಅಳಿಲು ಸೇವೆ ಅಂತ ಕೇಳ್ತೇವೆ ನಾವು, ಸೊ ಆ ರೀತಿಯಲ್ಲಿ ಭಗವಂತನಿಗೆ ಎಷ್ಟಾಗುತ್ತೆ ಅಷ್ಟು ಪ್ರತಿಯೊಬ್ಬರು ನಮ್ಮ ಸಾಮರ್ಥ್ಯದಿಂದ ನಾವು ಮಾಡ್ಬೇಕು ನಾವು. ಸೊ ಇದು ಯಾಕಂದ್ರೆ ಭಗವಂತನ ನಿತ್ಯ ಭಕ್ತರು ನಾವು. ಸೊ ಹಾಗೆ ನಾವು ಒಂದು ಸೇವಾ ಅವಕಾಶ ತಗೊಂಡು ಮಾಡಿ ಅಂತ ನಾವು ನಿಮಗೆ ಮನವಿ ಮಾಡ್ತಾ ಇದ್ದೇವೆ. ಹರೇ ಕೃಷ್ಣ. ಸೊ ಈ ಲಿಂಕ್ಸ್ ನಾವು ಶೇರ್ ಮಾಡ್ತೇವೆ. ಇದು ರೇಸರ್ ಪೇ ಮೂಲಕ. ಇದು ಸ್ವಲ್ಪ ಚಾರ್ಜಸ್ ಏನೋ ನೀವು ಅದು UPI ಇದೆಲ್ಲ ಅಲ್ಲಿ ಆಪ್ಷನ್ಸ್ ಇರುತ್ತೆ, ಅದ್ರ ಮೂಲಕ ಮಾಡಿದ್ರೆ ನಿಮಗೆ ಚಾರ್ಜಸ್ ತುಂಬ ಕಡಿಮೆ ಇರುತ್ತೆ. ಇಲ್ಲಾಂದ್ರೆ ಈ ಸೇವೆಗೆ ಸ್ವಲ್ಪ ಅವರು ಒಂದು ಎಷ್ಟೋ ಪಾಯಿಂಟ್ ಎಷ್ಟು ಪರ್ಸೆಂಟೇಜ್ ಕಟ್ ಮಾಡೋದಿಲ್ಲ, 1% ಅಂತ ಕಟ್ ಮಾಡೋದೆಲ್ಲ ಇರುತ್ತೆ. ಸೊ ಹಾಗೆ ನೀವು ನೋಡಿಕೊಂಡು ಅದು ಕರೆಕ್ಟಾಗಿ ಯಾವುದ್ರ ಮೂಲಕ ಮಾಡಿ. ಇಲ್ಲಾಂದ್ರೆ ನಮಗೆ ಡೈರೆಕ್ಟಾಗಿ ನಾವು ನಮ್ಮ ಬ್ಯಾಂಕ್ ಡೀಟೇಲ್ಸ್ ಕೂಡ ಶೇರ್ ಮಾಡ್ಬೋದು, ಕೆನರಾ ಬ್ಯಾಂಕ್ ಡೀಟೇಲ್ಸ್. ಆದರೆ ಇಲ್ಲಿ ಏನಂದ್ರೆ ನೀವು ಮಾಡಿದ ಮೇಲೆ ನಮಗೆ ತಿಳಿಸ್ಕೊಡ್ಬೇಕು. ಈ ರೇಸರ್ ಪೇ ಅಂದ್ರೆ ನಮಗೆ ಡೈರೆಕ್ಟ್ ಆಗಿ ನೀವು ಡೊನೇಷನ್ ಮಾಡುವಾಗಲೂ ನಿಮ್ಮ ಎಂಟರ್ ಮಾಡಬೇಕಾಗುತ್ತೆ, ನಿಮ್ಮ ಹೆಸರು, ನಿಮ್ಮ ವಿಳಾಸ ಎಲ್ಲ. ಸೊ ನಮಗೆ ರಸೀದಿ ಮಾಡಲಿಕ್ಕೆ, ಡಾಕ್ಯುಮೆಂಟೇಷನ್ಗೆ ಸುಲಭ ಆಗುತ್ತೆ. ಆದರೆ ಇದು ನೀವು ಬ್ಯಾಂಕ್ ಟ್ರಾನ್ಸ್ಫರ್ ಮಾಡಿಬಿಟ್ರೆ ನಮಗೆ ನೀವು ಕಮ್ಯುನಿಕೇಟ್ ಮಾಡಲಿಲ್ಲ ಅಂದ್ರೆ ನಮ್ಗೆ ಗೊತ್ತಾಗೋದಿಲ್ಲ ನೀವು ಡೊನೇಷನ್ ಮಾಡಿ. ಮತ್ತೆ ನಮಗೆ ಇಲ್ಲಿ ಅಕೌಂಟ್ಸ್ ಮೇಂಟೈನ್ ಮಾಡುವಾಗ ಅಕೌಂಟ್ಗೆ ಎಲ್ಲಿಂದ ಬಂತು ಡೊನೇಷನ್ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ನಿಮ್ಮ ಮತ್ತೆ ನಾವು ಪ್ರಸಾದ ಕಳಿಸೋದು, ಒಂದು ಇನ್ವಿಟೇಷನ್ ಕಳಿಸೋದು, ಆ ರಸೀದಿ ಕಳಿಸೋದು. ಅದಕ್ಕೋಸ್ಕರ ನೀವೇನಾದರೂ ನಮ್ಮ ಇದಕ್ಕೆ ಮಾಡಿದ್ರೆ, ಇಲ್ಲಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಮಾಡಿದ್ರೆ ದಯವಿಟ್ಟು ನಮಗೆ ನನ್ನ ಫೋನ್ ನಂಬರ್, ಅದಕ್ಕೆ ನೀವು ವಾಟ್ಸ್ಆ್ಯಪ್ ಮಾಡ್ಬೋದು, ಇಲ್ಲ ಕಾಲ್ ಮಾಡ್ಬೋದು, ಇಲ್ಲಾಂದರೆ ನಮ್ಮ ಪ್ರೆಸಿಡೆಂಟ್ ಅವರು ಕೂಡ ಮೇಲ್ ಮಾಡ್ಬೋದು. ನೀವು ಅದು ಕೂಡ ಹೇಳ್ಕೊಡ್ತಾ ಇದ್ದೇನೆ. ಮತ್ತು ಯಾರಾದರೂ ಭಾರತ ದೇಶದ ಹೊರಗಿರೋರು ಅದಿದ್ರೆ ಅವರು ಕೂಡ ಹೇಗೆ ಮಾಡ್ಬೋದು ಅಂತ ಅದು ಕೂಡ ಡೀಟೇಲ್ಸ್ ಕೊಡ್ತಾ ಇದ್ದಾರೆ ಇಲ್ಲಿ. ವೈರ್ ಟ್ರಾನ್ಸ್ಫರ್ ಅದು ಕೂಡ ಆಲ್ಮೋಸ್ಟ್ ಸ್ವಿಫ್ಟ್ ಕೋಡ್ ಏನೋ ಹಾಕಬೇಕು ಏನೋ ಅನ್ಸುತ್ತೆ. ಮತ್ತು NRI ಡಿವೋಟಿಸ್ ಯಾರೋದಿದ್ರೆ ಅವ್ರು ಮತ್ತೆ ನಮಗೆ ಮೇಲಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಅದು FCRA ಅಕೌಂಟ್ ಅದು ಬೇರೆ ಅಕೌಂಟಿಂದ ಮೂಲಕ ಅದು ಈ ನಾರ್ಮಲ್ ಅಕೌಂಟಿಂದ ಅನ್ನೋದು ನಮ್ಮ ಸೆಂಟ್ರಲ್ ಅಕೌಂಟ್ ಬಾಂಬೆಯಿಂದ ಅದರಿಂದ ಮಾಡಬೇಕಾಗುತ್ತೆ ಅದು ಅಲ್ಲಿಂದ. ಓಕೆ, ಇದು ನಮ್ಮ ನಿತ್ಯ ಸೇವೆಗಳು: ರಾಜಭೋಗ ಸೇವೆ, ಸರ್ವ ಸೇವೆ, ಧೂಪ ಸೇವೆ, ಕ್ಷೀರ ನೈವೇದ್ಯ ಸೇವೆ. ನಮ್ಮ ಭಗವಂತನ ಇದಕ್ಕೆ ಪ್ರತಿನಿತ್ಯನೂ ಉಪಸ್ಥಿತಿ ಮಾಡೋ ಸೇವೆಗಳಿವೆ. 1 ಸಲನೋ 2 ತಿಂಗಳಿಗೂ ಮಾಡೋ ಸೇವೆಗಳಿದೆಲ್ಲ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಸೊ ಮತ್ತೆ ಇವತ್ತಿನ ವಿಷಯದಲ್ಲೋ, ಇಲ್ಲಾಂದ್ರೆ ನಾವೇನಾದ್ರೂ ರೀತಿ ತಿಳಿಸಿದ್ದು ಡೊನೇಷನ್ ವಿಷಯದಲ್ಲೋ ಯಾವ್ದಾದ್ರು ಪ್ರಶ್ನೆ ಏನಾದ್ರೆ ಕೇಳಿ. ಸುರೇಶ್ ಅವರೇ, ನಾನು ಮ್ಯೂಟ್ ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ ನಮಸ್ತೆ. ಅದೇ ನೆನ್ನೆ ಹೇಳಿದ್ನಲ್ಲ, ಕ್ವಿಜ್ ಕಾಂಟೆಸ್ಟ್ ಅದು ಸೇಮ್ ಹಂಗೆ ತೋರಿಸ್ತಾ ಇದೆ. ತೋರಿಸ್ತಾ ಇದೆ ನಿಮ್ಗೆ? ತುಂಬಾ ಬರ್ತಾ ಇಲ್ಲ. ಯಾರಾದ್ರೂ ನಿಮ್ಗೆ ಟೆಕ್ನಿಕಲ್ ಟೀಮ್ ನಮ್ದು ಹಾಗೆ ಇನ್ನ ಅಷ್ಟು ಮಾಡೋರು ಇದ್ದಾರೆ ಅಂದ್ರೆ ಅವರವರು ಎಲ್ಲ ವಾಲಂಟಿಯರ್ಸ್ ತುಂಬಾ ಸಮಯ ಎಲ್ಲ ಅವರು ಮಾಡ್ತಾ ಇದ್ದಾರೆ. ಎಲ್ಲ ಫುಲ್ಲು ತುಂಬಾ ವಾಲಂಟಿಯರ್ಸ್ ಅವರೆಲ್ಲ ಸೇವ್ ಮಾಡೋದ್ರಿಂದಾನೇ ಈ ಕಾರ್ಯಕ್ರಮ ಅಂತ ನಡೀತಾ ಇರೋದು, ಅವರ ಒಂದು ಸಹಾಯದಿಂದಾನೆ. ಆದ್ರೆ ಎಕ್ಸಾಕ್ಟ್ ನಿಮ್ಗೆ ಗೈಡ್ ಮಾಡೋರು ಹೇಗೆ ಯಾರು ನನಗೆ ಗೊತ್ತಿಲ್ಲ. ವೀರೇಶ್ ಅವರೇನೋ ಹ್ಯಾಂಡ್ಸ್ ರೈಸ್ ಮಾಡಿದ್ದಾರೆ, ಅವ್ರೇನೋ ಗೈಡ್ ಮಾಡ್ಬೋದು ನಿಮ್ಗೆ, ನೋಡೋಣ. ಹರೇ ಕೃಷ್ಣ. ವೀರೇಶ್ ಅವರೇ ಹೇಳಿ.
ಸರ್ ನನ್ನ ಕ್ವಶನ್ ಅದಲ್ಲ, ಒಂದು ಹೌದಾ? ಬೇರೆ ರಾಮಕೃಷ್ಣನ್ ಬಗ್ಗೆ. ನಾನೇನೋ ಅವ್ರ ಕ್ವೆಶ್ಚನ್ ನೀವೇ ಪರಿಹಾರ ಕೊಡ್ತೀರಾ ಅನ್ಕೊಂಡೆ. ಸುರೇಶ್ ಅವ್ರಿಗೆ ಇನ್ಯಾರಾದ್ರೂ ಇರಿ, ಒಂದ್ ನಿಮಿಷ ಇರಿ, ಒಂದ್ ನಿಮಿಷ. ಇನ್ಯಾರಾದ್ರೂ ಭಕ್ತರು ಅವರ ಇದಕ್ಕೆ ಪರಿಹಾರ ಕೊಡ್ಬೋದು ಅಂದ್ರೆ ಇಲ್ಲಿ ಆಕ್ಚುಲಿ ಇಲ್ಲಿ ಶೇರ್ ಮಾಡಿ ಬೇಕಾದ್ರೆ ತೋರಿಸ್ಬೋದು. ನಾನು ಅವ್ರಿಗೆ ಹೋಸ್ಟ್ ಮಾಡಿ ಅವರು ಶೇರ್ ಸ್ಕ್ರೀನ್ ಮಾಡಿ ಯಾರಾದರೂ ಯಾಕೆ ಅವ್ರ ಮಿಸ್ಟೇಕ್ ಆಗ್ತಾ ಇದೆ, ಅವ್ರಿಗೆ ಯಾಕೆ ಸರಿಯಾಗಿ ತೋರಿಸ್ಬೋದು. ನಿನ್ನೆ ಅವರು ಭಕ್ತರು ಒಬ್ಬರು ಪ್ರಭುಜಿ ಇದ್ರು, ರಾಮಚಂದ್ರ ಪ್ರಭುಜಿನ ಯಾರು ಅವ್ರು ಹೇಳ್ತಾರೆ ಇಲ್ಲ ಎಲ್ಲ ಸರಿಯಾಗಿದೆ ಅಂತ ಅವ್ರು ನೆನ್ನೆ ಹೇಳಿದ್ರು ಅವರು. ಓಕೆ, ಇರ್ಲಿ, ಯಾರೋ ಇದ್ರೆ ಮತ್ತೆ ನೋಡಿ. ಸುರೇಶ್ ಅವರೇ, ನನಗೆ ಗೊತ್ತಿಲ್ಲ ನಿಮ್ಮ ಇದು ಹೇಗೆ ಪರಿಹಾರ ನಿಮ್ಮ ಇದಕ್ಕೆ ಕೊಡ್ಬೇಕು ಅಂತ. ನೋಡೋಣ ಮತ್ತೆ ಯಾರಾದ್ರೂ ಹೇಳಿದ್ರೆ. ಓಕೆ, ವೀರೇಶ್ ಅವರೇ. ವೀರೇಶ್ ಅವ್ರಿಗೆ ಮತ್ತೆ ಓಕೆ ಸರ್. ಸುರೇಶ್ ಅವರೇ, ವೀರೇಶ್ ಅವರೇ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗುರುಜಿ, ನನ್ನ ಒಂದು ಪ್ರಶ್ನೆ, ರಾಮ ಮತ್ತು ಕೃಷ್ಣ ಇವರೆಲ್ಲ ಯಾವ ಯಾವ ಯುಗದಲ್ಲಿ ನಮಗೆ ಬಂದ್ರು? ರಾಮ ಮತ್ತು ಕೃಷ್ಣ ಈ ಯುಗಗಳು ಇವ್ರ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ ಅಂತ? ಅವರ ಕೃಷ್ಣ ರಾಮ ಒಬ್ಬ ವ್ಯಕ್ತಿ ಒಬ್ಬನೇ. ಸೊ ಭಗವಂತನೊಬ್ಬನೇ, ಅವನ ಹಲವು ರೂಪಗಳಿದೆ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ. ಈಗ ನಾನು ಅಂದ್ರೆ ನಾನು ಇಲ್ಲಿದ್ದೇನೆ, ನಿಮ್ಮ ಎದುರು ಕೂತಿದ್ದೇನೆ, ನಾನು ಇನ್ನೊಂದ್ ಕಡೆ ಇಲ್ಲ, ನಾನು ಇಷ್ಟೇ ಸೀಮಿತವಾದ ವ್ಯಕ್ತಿ, ಒಬ್ಬ ವ್ಯಕ್ತಿ. ಅಲ್ಲಿ ಕೃಷ್ಣನು ಹಾಗಲ್ಲ, ಅವನು ಪರಮಪುರುಷ, ದೇವೋತ್ತಮ ಪರಮಪುರುಷನಾದ್ರಿಂದ ಅವನು ಒಬ್ಬನೇ ವ್ಯಕ್ತಿ ಆದ್ರೂ ಕೂಡ ಅವನು ಎಷ್ಟೋ ರೂಪಗಳ ಧರಿಸಿ ಎಷ್ಟು ಕಡೆ ಇದ್ದಾನೋ, ಎಲ್ಲ ಕಡೆ ವ್ಯಾಪಕವಾಗಿದ್ದಾನೋ. ಸೊ ಕೃಷ್ಣ ಇದು ಹೇಳೋದು ರಾಮನಾಗಿ ಭಗವಂತನ ಅವತರಿಸಿದಾಗ ಕೃಷ್ಣ ಇಲ್ಲ ಅಂತ ಅಲ್ಲ. ಕೆಲವೊಮ್ಮೆ ಜನರು ನೀವೇನಿದು ಹರೇಕರಿ ನಾವು ರಾಮ ಮೊದಲು ಬಂದದ್ದಲ್ಲ, ನೀವು ಮೊದಲು ರಾಮವನ್ನ ಹೇಳ್ಬೇಕು ಆಮೇಲೆ ಕೃಷ್ಣನ ಹೇಳ್ಬೇಕು, ಈ ರೀತಿ ಎಲ್ಲ ಹೇಳ್ತಾರೆ. ರಾಮಕೃಷ್ಣ ಒಂದೇ ವ್ಯಕ್ತಿ. ಆಮೇಲೆ ಕೃಷ್ಣ ರೂಪದಲ್ಲೂ ಭಗವಂತ ಇದ್ದಾರೆ, ರಾಮ ರೂಪದಲ್ಲಿ ಯಾವಾಗಲೂ ಇದ್ದಾನೆ ಭಗವಂತ. ನಮಗೆ ಭಗವಂತನ ರಾಮ ರೂಪದಲ್ಲಿ ಬಂದು ಕಾಣಿಸ್ಕೊಳ್ತಾ ಇರೋದಷ್ಟೇ. ಸೊ ಭಗವಂತನ ಇದು ರೂಪಗಳು ಸದಾ ಇರುವಂತಹ ರೂಪಗಳು, ನಿತ್ಯ ರೂಪಗಳು. ರಾಮಾದಿಮೂರ್ತಿಷು ಕಲಾ ನಿಯಮೇನ ತಿಷ್ಟನ್ ನಾನಾವತಾರಂ ಅಕ್ರೋದ್ಭುವನೇಶು ಕಿಂತು. ಸೊ ಈ ರೂಪಗಳು ಭಗವಂತನದು, ಅವನ ಶಕ್ತಿ, ಅಪರಿಮಿತ ಶಕ್ತಿಯಿಂದ ಅವನು ಒಬ್ಬನೇ ವ್ಯಕ್ತಿ ಆದರೂ ಅವನು ಈ ತರ ದಿವ್ಯ ರೂಪಗಳನ್ನು ಧರಿಸಿ ಒಂದೊಂದು ಭಕ್ತರಿಗೆ ಒಂದೊಂದು ಭಗವಂತನ ರೂಪದ ಆಕರ್ಷಣೆ ಇರುತ್ತೆ. ಇವಾಗ ಆಂಜನೇಯ ಅವ್ರಿಗೆ ಕೃಷ್ಣನನ್ನು ರಾಮನ ರೂಪದಲ್ಲಿ ಸೇವೆ ಮಾಡೋ ಒಂದು ಅವ್ರಿಗೆ ಹಂಬಲಿಕೆ, ಇಲ್ಲ ಅರ್ಜುನನಿಗೆ ಕೃಷ್ಣನ ರೂಪದಲ್ಲಿ. ಸೊ ಈ ರೀತಿಯಲ್ಲಿ ಭಕ್ತರು ಒಂದೊಂದು ಇದರಲ್ಲಿ ಭಗವಂತನ ಅವತಾರದಲ್ಲಿ ಅವರು ಸೇವೆ ಮಾಡ್ತಾ ಇದ್ದಾರೆ ಹಾಗೆ. ಸೊ ರಾಮನಾಗಿ ಭಗವಂತನ ಬಂದಿದ್ದು ಈಗ ಇತ್ತೀಚೆಗೆ ಹೇಳ್ಬೇಕು ಅಂದ್ರೆ ತ್ರೇತಾಯುಗ ಅಂತ ನಾವು ಹೇಳ್ತೇವೆ ನಾವು. ಅದು ಎಷ್ಟು ಈಗ ಕಲಿಯುಗ 5,000 ವರ್ಷ ಆಯ್ತು ಸ್ಟಾರ್ಟ್ ಆಗಿ. ಇದರ ಹಿಂದೆ ದ್ವಾಪರ ಯುಗ 8,64,000 ವರ್ಷ. ಅದರ ಹಿಂದೆ ತ್ರೇತಾಯುಗದ ಒಟ್ಟು ಸಮಯ 12,96,000. ಸೊ ಆ ಸಮಯದಲ್ಲಿ ಅವತರಿಸಿದ್ದು. ನಂತರ ಕೃಷ್ಣ ಅವತರಿಸಿದ್ದು ದ್ವಾಪರ ಯುಗದ ಅಂತ್ಯದಲ್ಲಿ. ಈ ದ್ವಾಪರ ಯುಗ ಈ ಕಲಿಯುಗ ಪ್ರಾರಂಭವಾಗಿ 5,000 ವರ್ಷ ಆಯ್ತಷ್ಟೇ. ಸೊ 5,000 ಒಂದು 200-300 ವರ್ಷ ಅಂತ ಹೇಳ್ಬೋದು ಅಷ್ಟೇ. ಅಷ್ಟು ಹತ್ತಿರದಲ್ಲಿ ಕೃಷ್ಣನು ಅವತರಿಸಿರೋದು. ಶ್ರೀರಾಮಚಂದ್ರನ ಅಂದ್ರೆ ತುಂಬಾ ಹಿಂದೆ ಭಗವಂತನೇ. ಅದು ಒಂದು 20 ಲಕ್ಷ ವರ್ಷ ಅಂತ, ಆಲ್ಮೋಸ್ಟ್ 20 ಲಕ್ಷ, ಅಟ್ಲೀಸ್ಟ್ 8 ಲಕ್ಷ ಅಂತೂ ಇದೆ, ಅದಕ್ಕಿಂತ ಹೆಚ್ಚೆ ಶ್ರೀರಾಮನ ಆಗಿ ಭಗವಂತನ ಅವತರಿಸಿತ್ತು. ವೀರೇಶ್ ಅವರೇ, ಇದೇನಾ ನಿಮ್ದು? ಇನ್ನೇನಾದ್ರು ಪ್ರಶ್ನೆ ಇತ್ತಾ ನಿಮ್ದು? ಇಲ್ಲ, ಥ್ಯಾಂಕ್ ಯು ಗುರುಜಿ, ಒಳ್ಳೇದಾಯ್ತು, ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ. ವೀರೇಶ್ ಅವರೇ, ಜಪ ಮಾಡ್ತಾ ಇದ್ದೀರಾ? ಸ್ಟಾರ್ಟ್ ಮಾಡಿದೀರಾ? ಹೌದು ಗುರುಜಿ, ನಿನ್ನೆಯಿಂದ ಮಾಡ್ತಿದೀನಿ. ಬಹಳ ಪೀಸ್ಫುಲ್ ಅಂದ್ರೆ ಪೀಸ್ಫುಲ್ ಇದೆ. ಮಾಲೆ ಹಿಡ್ಕೊಂಡ್ ಮಾಡಕ್ ಆಗ್ತಾ ಇಲ್ಲ, ಕೌಂಟಿಂಗ್ ಇಂದ ಮಾಡ್ತಾ ಇದೀನಿ ಗುರುಜಿ. ಮಾಡಿ. ಸೊ ನೆಕ್ಸ್ಟ್ ಸಂಡೇ ನಮ್ಮದು ಸಂಕಲ್ಪ ಕಾರ್ಯಕ್ರಮ ಇರುತ್ತಲ್ಲ, ಆ ಟೈಮಲ್ಲಿ ದಯವಿಟ್ಟು ಅದು ಕೂಡ ತಗೊಳ್ಳಿ. ದೇವರಿದ್ರೆ ನಾವು ಪ್ರತಿ ದಿವಸ ಮಾಡ್ತೀನಿ ಅಂತ ಒಂದು ಸಂಕಲ್ಪ. ಓಕೆ ಗುರುಜಿ, ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ. ಹರೇ ಕೃಷ್ಣ. ವಿಜಯಲಕ್ಷ್ಮಿ ಶಾಸ್ತ್ರಿ ಅವರೇ, ಹರೇ ಕೃಷ್ಣ. ಹೇಳಿ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ. ವಿಜಯಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಅದೇ ಇವಾಗ ಜಪ ಅಂತ ಅಂದ್ರೆ ನಾವು ಬೆಳಗ್ಗೆ ಎದ್ದ ತಕ್ಷಣ ಮಾಡ್ಬೋದಾ? ಸ್ನಾನ ಎಲ್ಲ ಮಾಡ್ಬೋದು. ಬೆಳಿಗ್ಗೆ ಜಪ ಮಾಡ್ಲಿಕ್ಕೆ, ಪೂಜೆ ಮಾಡ್ಬೇಕಂದ್ರೆ ಡೆಫಿನೆಟ್ಲಿ ನಿಯಮ ನಿಷ್ಠೆ ಇದೆ. ನೀವು ಸುಮ್ಮನೆ ಎದ್ದು ಪೂಜೆ ಮಾಡಕ್ ಆಗಲ್ಲ, ನೀವು ಸ್ನಾನ ಮಾಡ್ಬೇಕು. ನೀವು ಈ ರೀತಿ ಶುದ್ಧ ಇದು ಎಲ್ಲ ಇರುತ್ತೆ. ಆದ್ರೆ ಜಪ ಮಾಡ್ಲಿಕ್ಕೆ ತೊಂದರೆ ಇಲ್ಲ. ಆದರೂ ಅದೊಂದು ಅಭ್ಯಾಸ ಇದ್ರೆ ಸ್ನಾನ ಮಾಡೋದು ಒಂದು ರೀತಿ ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೇದು ಅಂತಾರೆ. ಫ್ರೆಶ್ನೆಸ್ ಅದು. ಆದ್ರೆ ಒಂದು ಸಲ ಆಗೋದಿಲ್ಲ, ತುಂಬಾ ಚಳಿಯಾಗಿರೋ ಕಾಲ ಸಮಯದಲ್ಲಿ ನಿಮಗ್ ಕೂಡ ಆರೋಗ್ಯ ಅಷ್ಟು ಒಳ್ಳೇದಿಲ್ಲ ನಿಮ್ಗೆ, ಅವಾಗ ಅನಾರೋಗ್ಯ ಇರುವಾಗ ಆವಾಗ ನಾವು
ಇದನ್ನು ಮಾಡ್ಬೋದು. ಇಲ್ಲಾಂದ್ರೂ ಇದು ಒಂದು ಅಭ್ಯಾಸ ಆಗತ್ತೆ. ಆದ್ರೆ ನಾವು ಕೂಡ ಒಮ್ಮೊಮ್ಮೆ ಆಗತ್ತೆ, ಒಂದೊಂದು ಆರೋಗ್ಯವಾಗಿ ಇದ್ರು ಕೂಡ ಒಂದೊಂದ್ ಸಮಯ ತುಂಬಾ ಬೇಗ ಇದ್ದಲ್ಲಿ ಈಗ ಜಪ ನಾವು ಸ್ಟಾರ್ಟ್ ಮಾಡ್ತೀವಿ, ಸ್ನಾನ ಮಾಡಿದ್ರೆ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಸ್ನಾನ ಮಾಡ್ಕೊಳಕ್ ಹೋಗ್ತೀವಿ. ಸೊ ಆ ರೀತಿಯಲ್ಲಿ ಅದೇನು ಅಪರಾಧ ಅಂತ ಇಲ್ಲವೇ ಇಲ್ಲ, ಜಪ ಮಾಡ್ಬೋದು. ಆಮೇಲೆ ಭಗವಂತ ನಾಮವನ್ನು ನಾವು ಎಲ್ಲಿ ಕೂಡ ಹೇಳ್ಬೋದು. ಅಯ್ಯೋ ಇಲ್ಲಿ ನಾವು ಬಾತ್ರೂಮ್ ಅಲ್ಲಿ ಇದ್ದೇವೆ, ಇನ್ನೊಂದಿದ್ದೇವೆ, ಹೇಳ್ಬಾರ್ದು ಅಂತ ಭಗವಂತ ನಾಮವನ್ನು ಹೇಳ್ಬೋದು, ಏನು ಅದ್ರಲ್ಲಿ ತಪ್ಪಿಲ್ಲ. ಅಲ್ಲ ಅದೇ ಒಂದು ಇದಕ್ಕೆ ಗೊಂದಲದಲ್ಲಿ ನಾನು ಶುರು ಮಾಡಿಲ್ಲ ಇನ್ನೊಂದು. ಇಲ್ಲ ಮಾಡ್ಬೋದು. ಈಗ ಗಾಯತ್ರಿ ಮಂತ್ರ ಅಂದ್ರೆ ಅದೇ ಕ್ರಮಗಳಿವೆ. ಏನ್ ಮಾಡ್ಬೇಕು ಏನ್ ಮಾಡ್ಬಾರ್ದು ಸುಮ್ನೆ ಯಾಕೆ ಇಲ್ಲ 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 ಮಾಡಿ ಮಾಡಿ ಮಾಡಿ. ಈಗ ಗಾಯತ್ರಿ ಮಂತ್ರ ಜಪಿಸೋಕೆ ಕ್ರಮ ಇದೆ, ಸ್ವಲ್ಪ ಕ್ರಮಗಳಿದೆ. ಅದನ್ನ ನಾವು ಎಲ್ಲೋ ಬಾತ್ರೂಮ್ ಅಲ್ಲಿ ನಿಂತು ಮಾಡೋದು, ಇಲ್ಲ ಸ್ನಾನ ಮಾಡೋದು, ಆ ರೀತಿ ಮಾಡ್ಬೋದು. ಅದಕ್ಕೆ ನೀವು ಹೇಳೋದು ಈ ಕ್ರಮಗಳು ಇದೆ ಗಾಯತ್ರಿ ಮಂತ್ರಗೆ. ಮಂತ್ರ ದೀಕ್ಷೆ ಅಂತ ತಗೊಳ್ಬೇಕು. ಅದಾದ್ಮೇಲೆ ಇದು ಉಚ್ಚರಿಸ್ತದಿಲ್ಲ. ಅದಕ್ಕೆ ಸ್ವಲ್ಪ ಬ್ರಹ್ಮ ನಾವೇನ್ ಹೇಳೋದು ಸತ್ವಗುಣವನ್ನು ಪಡೆದು ಈ ಒಂದು ಪಾಪಕಾರಗಳಿಂದ ದೂರವಾಗಿರ್ಬೇಕು, ಅವಾಗ್ಲೇ ಅದು ಜಪಿಸ್ಬೇಕು ಅಂತ. ಅದರ ಒಂದು ಅಲ್ಲ ಫಲ ಸಿಗೋದು ಆಗಲೇ ಅಂತ ಗಾಯತ್ರಿ ಮಂತ್ರ ತುಂಬಾ ನಿಯಮಗಳಿವೆ. ಆದ್ರೆ ಮಹಾಮಂತ್ರ ಈ ಹರೇ ಕೃಷ್ಣ ಮಂತ್ರ ಭಗವಂತ ನಾಮ ಇದು ಹೇಳೋದು ನಾವು ಹರಿನಾಮಕ್ಕೆ ಯಾವ ನಿಯಮಗಳು ಇಲ್ಲ, ಹರಿನಾಮಕ್ಕೆ ಯಾವ ನಿಯಮನೂ ಇಲ್ಲ. ಈಗ ಬೆಳಗ್ಗೆ ಎದ್ದ ತಕ್ಷಣ ಒಂದ್ ಕೈ ಕಾಲ್ ಮುಖ ತೊಳ್ಕೊಂಡು ಶುರು ಮಾಡ್ಕೋಬಹುದು. ಮಾಡಿ 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 ದಯವಿಟ್ಟು ಶುರು ಮಾಡಿ. ಯಾಕೆಂದ್ರೆ ನಮ್ಗೆ ಆಗ್ಲೇ ಒಂದ್ 10-15 ನಿಮಿಷ ಬಿಡು ಮಾಡ್ಕೋಬೇಕು, ಇಲ್ಲಾಂದ್ರೆ ಯಾವಾಗ್ಲೂ ನಮ್ಗೆ ಅವಸರನೇ. ಹೌದು, ಒಂದ್ಸಲ ದಿವಸ ಶುರು ಆದ್ರೆ ನೀವು ಈ ಕಾರ್ಯ ಆ ಕಾರ್ಯ ಈ ಕೆಲಸ ಅದು ಕಷ್ಟ. ಬೆಳಿಗ್ಗೆ ಹೊತ್ತೆ ಬೆಸ್ಟ್ ಆ ಟೈಮ್ ಅಲ್ಲಿ, ಇಲ್ಲಾಂದ್ರೆ ಆಮೇಲೆ ಕೊನೆಗೆ ರಾತ್ರಿಗೆ ನಿಮ್ ಟೈಮ್ ಮತ್ತೆ ಅಷ್ಟು ಬಿಸಿ ಇದ್ರೆ ರಾತ್ರಿನೇ ಮಾಡ್ತೀನಿ. ಅದೇ ಇವಾಗ ಜಪ ಕೆಲವು ಜನ ಮಾಡೋದಿದ್ದಾರೆ ಆ ರೀತಿಯಲ್ಲಿ ಕೂಡ ಸ್ವಲ್ಪ ಜನ, ಆದ್ರೆ ಬೆಸ್ಟ್ ಬೆಳಿಗ್ಗೆ. ಇವಾಗ ಕುದುರೆ ಹೇಳೋದು ಹೇಳ್ತಾರೆ, ಭಕ್ತರು ಹೇಳ್ತಾರೆ ಒಂದ್ ರೀತಿಯಲ್ಲಿ ಕುದುರೆನ ಮುಂದೆ ನಿಲ್ಸಿ, ಗಾಡಿ ಹಿಂದೆ ಅದ್ರ ಹಿಂದೆ ಹಾಕ್ಬೇಡಿ ಮಾಡ್ಬೋದು. ಅದು ಕೂಡ ಬೆಸ್ಟ್ ಒಳ್ಳೆ. ಅದೇ ನೀವು ಜಪ ಮಾಡಿದವ್ರು ಮಾತ್ರ ಆ ಶಿಕ್ಷಾ ಒಂದ್ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕಾ ಅಥವಾ ಎಲ್ರು ಮಾಡ್ಬೋದು? ಇಲ್ಲ ಅದು ಅದೇ ಅವತ್ತು ಸಂಕಲ್ಪ ಕಾರ್ಯಕ್ರಮ ತಗೊಳ್ತಾ ಇರೋದು ನೀವು. ಭಗವಂತ ನಿಮ್ಮ ಹೆಸರು ಹೇಳಿ ಭಗವಂತನ ಮುಂದೆ ನೀವು ಒಂದ್ ರೌಂಡ್ ಜಪ ಮಾಡ್ತೀವಿ ಅಂತ ನೀವು ಸಂಕಲ್ಪ ಮಾಡ್ತಾ ಇರೋದು ಅವತ್ತು. ಅದಕ್ಕೆ ನಾನು ಫಿಲ್ ಮಾಡಿಲ್ಲ ಫಾರಂ. ಇಲ್ಲ ಇಲ್ಲ ಮಾಡಿ 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 ದಯವಿಟ್ಟು ಮಾಡಿ ಮಾಡಿ ದಯವಿಟ್ಟು. ಅಂದ್ರೆ ಅದು ತಗೊಂಡ್ರ ಸಂಕಲ್ಪ ಪ್ರತಿ ದಿವಸ ಕಂಪಲ್ಸರಿ ಮಾಡ್ಬೇಕು ಅಂತನಾ? ಹೌದು ಹೌದು ಮಾಡ್ಬೇಕು ಅಂತ. ಒಂದೊಂದ್ ದಿವಸ ಇವತ್ತು ಆಗ್ಲಿಲ್ಲ, ಆಗ್ಬೋದು ಒಂದ್ ದಿವಸ ನಿಮಗೆ ನಮಗೆ ಒಂದು ಆರೋಗ್ಯ ಸರಿ ಇಲ್ಲ, ಒಂದ್ ದಿವಸನೋ ಇನ್ನೇನೋ ತುಂಬಾ ಇದು ನಮ್ಗೆ ತಿಳ್ಕೊಂಡಿಲ್ದೆ ಏನೇನೋ ಇದು ಬಂತು, ಆಗ್ಲಿಲ್ಲ ಅವತ್ತು. ನೆಕ್ಸ್ಟ್ ಮರು ದಿವಸ ನಾವು ಅವತ್ತು ಆ ಹಿಂದಿನ ದಿವಸಕ್ಕೆ ಮಾಡ್ತೀವಿ, ಸೇರ್ಸಿ ಮಾಡ್ತೀವಿ. ಯಾವಾಗೋ ಆತರ ಆದ್ರೆ ಅದು ಯಾವಾಗೋ ಅದು ಅಕಸ್ಮಾತ್ ಆಗೋದು, ಅದೊಂದು ಅಭ್ಯಾಸ ತರ ಆಗ್ಬಿಡ್ಬಾರ್ದು. ಇವಾಗ ಇವತ್ತು ನಾನು 2 ದಿವಸಕ್ಕೊಮ್ಮೆ ಮಾಡ್ತೀನಿ, ನಾನು 2 ರೌಂಡ್ ಮಾಡ್ಬಿಡ್ತೀನಿ ಆ ರೀತಿ ಅಂತ. ಸಂಕಲ್ಪ ತಗೊಳ್ಳೋದು ಈಸಿ, ಆಮೇಲೆ ನಿಯಮಗಳನ್ನ ಪಾಲಿಸದೆ ಹೋದ್ರೆ ಕಷ್ಟ. ಇಲ್ಲ ತುಂಬಾ ಯೋಚನೆ ಮಾಡ್ತಾ ಇದ್ದೀನಿ. ಇಲ್ಲ 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 ಯೋಚನೆ ಮಾಡ್ಬೇಡಿ, ತಗೊಳ್ಳಿ ಒಂದ್ ರೌಂಡ್. 16 ಸುತ್ತು ನಾವು ಫಸ್ಟ್ ಪ್ರಯತ್ನ ಶುರು ಮಾಡಿದಾಗ ನಮ್ಗೆಲ್ಲರೂ ಆಚಾರ್ಯರು ಎಲ್ಲರಿಗೂ ನಮ್ಮ ಸಂಸ್ಥೆಯಲ್ಲಿ ಭಕ್ತರಿಗೆ 16 ಸುತ್ತು ಕನಿಷ್ಠ ಮಾಡ್ಬೇಕು ಅಂತ ಅವರು ಕೊಟ್ಟಿರೋ ವಿಧಾನ. ಸೊ ಇದು ಮೊದಲಿಗೆ ಶುರು ಮಾಡಿದಾಗ ಪ್ರತಿಯೊಬ್ಬರಿಗೂ 16 ಸುತ್ತು ಹೇಗೆ ಮಾಡೋದು, ಇದು ಅದೇ ಹರೇ ಕೃಷ್ಣ ಅದನ್ನೇ ಮತ್ತೆ ಮತ್ತೆ ಹೇಳೋದಾ, ಹೇಗಪ್ಪ ಇದು ಸಾಧ್ಯ ಆಗುತ್ತೆ ನಮ್ಗೆ ಅನಿಸ್ತಾ ಇತ್ತು. ಆದ್ರೆ ಅದು ಮಾಡಿದ್ಮೇಲೆ ನಮಗೆ ಪ್ರತಿ ದಿವಸ ಮಾಡದೇ ಇರಕ್ಕಾಗಲ್ಲ ನಮ್ಗೆ. ಆ ರೀತಿ ಒಂದು ಅಭ್ಯಾಸ ಅಷ್ಟೇ, ಪ್ರತಿಯೊಂದು ಅಭ್ಯಾಸ ಅಷ್ಟೇ. ಇದು ಕೂಡ ಇದು ಭಗವಂತನ ನಮ್ಮ ಭಕ್ತಿ ಮಾಡೋದು ಈ ಸಹಜ, ಇದು ಹಾಗಾಗಿ ನಮಗೆ ಇದರಲ್ಲೇನೂ ಕಷ್ಟ ಇಲ್ಲ. ಇದೊಂದು ಅಭ್ಯಾಸ. ಸೊ ಮೊದಲಿಗೆ ಒಂದೇ ಅಂತ ಶುರು ಮಾಡಿದೀನಿ, ಮತ್ತೆ ನೀವೇ ಸ್ವಲ್ಪ 4, 8, 16 ಸ್ವಲ್ಪ ಜನ ಹಾಗೆ 16 ಟಕ್ ಅಂತ ಬಂದ್ಬಿಡ್ತಾರೆ. ಸ್ವಲ್ಪ ಜನ ಅಷ್ಟು ಮಾಡ್ತಾ ಅವ್ರಿಗೆ ಸಿಗುತ್ತೆ. ಇಲ್ಲಾಂದ್ರೆ ಕ್ರಮೇಣವಾಗಿ 1, 2, 3 ಹಾಗೆ ಇನ್ಕ್ರೀಸ್ ಮಾಡ್ಕೊಂಡು. ಅದೇ ಸರಿ, ಆಯ್ತು ಗುರುಗಳೇ. ಮಾತಾಜಿ, ಹರೇ ಕೃಷ್ಣ. ಹರೇ ಕೃಷ್ಣ. ಓಕೆ, ಸೊ ಬೇರೆ ಭಕ್ತರೆಲ್ಲ ಜಪ ಮಾಡ್ತಾ ಇದ್ದಾರೆ ಅನ್ಕೊಳ್ತೀನಿ. ಎಲ್ಲರ ಸಂಕಲ್ಪ ಎಲ್ಲ ತಗೊಳಕ್ಕೆ ರೆಡಿ ಇದ್ದಾರೆ ಅನ್ಕೊಳ್ತೀನಿ. ಏಕಾದಶಿ ಏಕೆ ಆಚರಿಸಬೇಕು ಪ್ರಭುಜಿ, ಅದರ ಮಹತ್ವ ತಿಳಿಸಿ ಕೊಡಿ ಮತ್ತು ಯಾವಾಗ ಬರುತ್ತೆ ಸರ್ ಅಂತ ಕೇಳ್ತಾ ಇದ್ದಾರೆ. ಸೊ ಏಕಾದಶಿ, ಈ ಬರೋ ಏಕಾದಶಿ ಮಂಗಳವಾರನ ಇದು ಯಾವತ್ತು ಈಗ ಬರ್ತಾ ಇರೋದು, ನಾನು ಎಕ್ಸಾಕ್ಟ್ ಆಗಿ ನೋಡ್ತೀನಿ, ಪೋಸ್ಟ್ ಮಾಡ್ತೇವೆ ಗ್ರೂಪ್ ಅಲ್ಲಿ ಈ ಬರೋ ಏಕಾದಶಿ ಯಾವಾಗ ಬರುತ್ತೆ ಅಂತ. ಸೊ ಇದು 15 ದಿವಸಕ್ಕೊಮ್ಮೆ ಬರುತ್ತೆ. 15 ದಿವಸಕ್ಕೊಮ್ಮೆ ಶುಕ್ಲ ಪಕ್ಷ, ನಾವು ಕೃಷ್ಣ ಪಕ್ಷ ಅಂತ ಏನ್ ಹೇಳ್ತೇವೆ, ಅಮಾವಾಸ್ಯೆಯ ಮುಂಚೆ ಮತ್ತೆ ಇಲ್ಲಾಂದ್ರೆ ಪೂರ್ಣಿಮೆಯ ಮುಂಚೆ ಇದು ಬರೋದಿದು. ಸೊ 2 ಕೂಡ ಮಾಡ್ಬೇಕು ಏಕಾದಶಿ ಅನ್ನೋದು, 2 ವ್ರತಗಳು ಆಚರಿಸ್ಬೇಕು. ಆಮೇಲೆ ಎಲ್ಲ ಈ ವ್ರತಗಳ ಆಚರಣೆಗಳಲ್ಲಿ ಏಕಾದಶಿ ವ್ರತ ಶ್ರೇಷ್ಠೋತ್ತಮ ವ್ರತ ಅಂತ ಹೇಳೋದು ಈ ಹೇಳಿಕೆ ಇದೆ ಇದು. ಸೊ ಅವತ್ ದಿವಸ ನಾವು ಭಕ್ತಿ ಕಾರ್ಯಗಳು ಮಾಡೋದ್ರಿಂದ ಉಪವಾಸ, ಭಗವದ್ಧಾಮಕ್ಕೆ ನಾವು ಹತ್ತಿರಕ್ಕೆ ಹೋಗ್ತೇವೆ.
ಅದು ಅರ್ಥ. ಅಂದ್ರೆ ಆ ಭಗವಂತರ ವಾಸ ಧಾಮಕ್ಕೆ ಹೋಗೋದು ನಮಗೆ ಹತ್ತಿರ ಬೇಗ ಆಗುತ್ತೆ. ಆ ರೀತಿಯಲ್ಲಿ ಇದು ಹೇಳಿದ್ರು ಉಪವಾಸ ಅಂದ್ರೆ ಕೇವಲ ಆಹಾರವನ್ನು ಇದು ಮಾಡೋದಂತಲ್ಲ, ಮುಖ್ಯವಾಗಿ ಆ ದಿವಸ ನಾವು ಮಾಡೋ ಭಕ್ತಿ ಕಾರ್ಯಗಳು ಅದು ಹೆಚ್ಚು ಹೆಚ್ಚು ಮಾಡಬೇಕು ಅಂತ. ಸೊ ಆ ರೀತಿ ಏಕಾದಶಿ ದಿವಸ ಭಕ್ತರು ಕೆಲವು ಜನ 16 ಸುತ್ತು ಮಾಡೋರು ಆ ನಿತ್ಯ ಆ ದಿವಸ 64 ಸುತ್ತು ಮಾಡ್ತಾರೋ, ಇಲ್ಲಾಂದ್ರೆ ಕೆಲವು ಜನ ಅಟ್ಲೀಸ್ಟ್ ಆ ದಿವಸ ಆದ್ರೂ 16 ಸುತ್ತು ಮಾಡ್ತೀನಿ ಅಂತಾನೋ. ಈ ಭಕ್ತಿ ಕಾರ್ಯಗಳನ್ನ ಹೆಚ್ಚು ಮಾಡೋದು, ಸಮಯವನ್ನು ಆದಷ್ಟು ಈ ಭೌತಿಕ ವಸ್ತುಗಳನ್ನು ಬಿಟ್ಟು ಆಧ್ಯಾತ್ಮಿಕ ಕಡೆಗೆ ಇಡೋದು. ಸೊ ಹಾಗಾಗಿ ನಿರ್ಜಲ ಏಕಾದಶಿ ಮಾಡೋದು ಉತ್ತಮ. ಸೊ ತುಂಬಾ ಜನ ಭಕ್ತರು ಮಾಡ್ತಾರೆ. ಅದು ಅಭ್ಯಾಸ, ಸ್ವಲ್ಪ ಅಭ್ಯಾಸ ಇರಬೇಕು ಮೊದಲಿಂದ. ಸೊ ನಮಗೆಲ್ಲರೂ ತುಂಬಾ ಜನಕ್ಕೆ ಮೊದಲಿಂದ ಅಭ್ಯಾಸ ಇಲ್ಲ. ನಮಗೆ ನಮ್ಮ ಇನ್ನೊಂದು ಅನಾರೋಗ್ಯ, ಎಷ್ಟೆಷ್ಟೋ ರೋಗಗಳಿರ್ಬೋದು, ಸೊ ಈ ರೀತಿ ಎಲ್ಲ. ಸೊ ಆಗ ಅಟ್ಲೀಸ್ಟ್ ಅದು ಆಗಿಲ್ಲ ನಮಗೆ ಅಂದಾಗ ನಾವು ಇದು ಏಕಾದಶಿ ಫುಲ್ ಡೇ ಇಡೋದು. ನೆಕ್ಸ್ಟ್ ಡೇನೆ ನಾವು ಬೆಳಿಗ್ಗೆ, ಅದು ಪಾರಣ ಸಮಯ ಅಂತ ಇರುತ್ತೆ, ಆ ಸಮಯದಲ್ಲಿ ವ್ರತ ಬಿಡೋದು. ಸೊ ಆ ದಿವಸ ಫುಲ್ಲು ನಾವು ಆಹಾರ ನೀರು ಕುಡಿದೆ ಅದು ಶ್ರೇಷ್ಠ. ಅದು ಆಗೋದು ನಮಗೆ ಕಷ್ಟ. ನಾನು ಕೂಡ ಮಾಡೋದಿಲ್ಲ ನಾನು ಅದೀಗ. ಸೊ ಅಟ್ಲೀಸ್ಟ್ ಸ್ವಲ್ಪ ಜನ ಜಲ ನೀರು ತಗೊಳ್ತಾರೆ, ಇಲ್ಲಾಂದ್ರೆ ಅದು ಕೂಡ ಆಗ್ಲಿಲ್ಲ ಅಂದ್ರೆ ಫಲವನ್ನು ತಗೊಳ್ತಾರೆ. ಹಣ್ಣುಗಳು, ಹಣ್ಣು ಇಂದ ತಯಾರಿ ಹಾಲು, ಮೊಸರು, ಈ ರೀತಿ ಪದಾರ್ಥಗಳು, ಇಲ್ಲ ತರಕಾರಿ, ಸೊ ನೆಲಗಡಲೆ, ಈ ರೀತಿ. ಸೊ ಈ ರೀತಿಯಲ್ಲಿ ನಾವು ಹಂತ ಹಂತದಲ್ಲಿ ನಮಗೆ ನಮ್ಮ ಶಕ್ತಿ, ನಮ್ಮ ಸ್ಥಿತಿ ನೋಡ್ಕೊಂಡು ನಾವು ಮಾಡ್ಬೋದು. ಸೊ ಶಕ್ತಿ ಇದ್ರೆ ಇದು ಇನ್ನ ಯಂಗ್ ಏಜ್ ಎಲ್ಲ ಇದ್ರೆ ಇದು ಫುಲ್ ನಿರ್ಜಲ, ಇಲ್ಲ ಅಂದ್ರೆ ಅಟ್ಲೀಸ್ಟ್ ಸಜಲ, ಇಲ್ಲ ಅಂದ್ರೆ ಸಫಲ, ಇಲ್ಲ ಅಂದ್ರೆ ಅದು ಆಗಿಲ್ಲ ಅಂದ್ರೆ ಹೇಳ್ತೀವಿ ಅಟ್ಲೀಸ್ಟ್ ಕನಿಷ್ಠ ಧಾನ್ಯಗಳನ್ನು ಸೇವನೆ ಮಾಡಬಾರ್ದಾಗುತ್ತೆ. ಧಾನ್ಯಗಳನ್ನ ಹೇಳೋದು ಅಕ್ಕಿ, ರಾಗಿ, ಗೋಧಿ, ಈ ಪದಾರ್ಥಗಳಿಂದ ಮಾಡಿದ ಇದು ಈ ಒಂದು ಧಾನ್ಯಗಳು, ಇಲ್ಲಾಂದ್ರೆ ಬೇಳೆಗಳು, ತೊಗರಿ ಬೇಳೆ, ಕಡಲೆ ಬೇಳೆ, ಉದ್ದಿನ ಬೇಳೆ, ಹೆಸರು ಬೇಳೆ, ಸೊ ಬೇಳೆ ಧಾನ್ಯ ಇದೆಲ್ಲವನ್ನು, ಪಲ್ಸಸ್, ಸೀರಿಯಲ್ಸ್ ಇದೆಲ್ಲ ಬಿಟ್ಟು ಬೇರೆ ತಯಾರಿ ಆಗಿದ್ದ ಇದನ್ನು ಸೇವಿಸಬಹುದಾಗುತ್ತೆ. ಸೊ ಹೆಚ್ಚಾಗಿ ಮುಖ್ಯವಾಗಿ ಈ ದೇಹದ ಅಗತ್ಯಗಳನ್ನು ಕಡಿಮೆ ಮಾಡಿ ಆಧ್ಯಾತ್ಮಿಕ ನಮ್ಮ ಆತ್ಮದ ಅಗತ್ಯಗಳನ್ನು ಹೆಚ್ಚಿಗೆ ಮಾಡೋದು ಏಕಾದಶಿ ದಿವಸ. ಅದು ಹೆಚ್ಚು ಭಗವಂತನಿಗೆ ಅದು ನಮಗೆ ಇರೋ ಭಕ್ತಿಯನ್ನು ಮತ್ತೆ ನಮಗೆ ಸಿಕ್ಕಿ ಭಗವದ್ಧಾಮಕ್ಕೆ ಹೋಗೋದಕ್ಕೆ ಸಹಾಯ ಮಾಡೋಕ್ಕೆ, ಭಗವಂತ ಅನುಗ್ರಹ ಸಿಗೋದಕ್ಕೆ, ಇದು ಎಷ್ಟೋ ಜನ್ಮಗಳ ಪಾಪಗಳು ನಾಶವಾಗುವಾಗ ಆ ಶಕ್ತಿಯನ್ನು ಭಗವಂತನ ಮಾಡಿರೋ ಒಂದು ದಿವಸ, ಅದು ವಿಶೇಷ ದಿವಸ ಏಕಾದಶಿ. ಮತ್ತೆ ಸಂಜೀವ್ ಅವರು ಮತ್ತು ವಿಜಯಲಕ್ಷ್ಮಿ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಂಜೀವ್ ಅವರೇ ಕೇಳಿ, ಮತ್ತೆ ವಿಜಯಲಕ್ಷ್ಮಿ ಮಾತಾಜಿ ಅವರು. ನಮಸ್ತೆ. ಹಾ, ನಮ್ದು ಏನಾಯ್ತು, ಇದು ಆಗಿಲ್ರಿ ರಿಜಿಸ್ಟ್ರೇಷನ್. ಸಂಜೀವ್ ಅವರೇ, ಸೊ ನೀವು ಮತ್ತೆ ಜಾಯಿನ್ ಆಗಿದ್ದೀರಲ್ಲ ನೀವು, ಅದೇನಾಗಿದೆ ಅದೇ ಅವ್ರು ಹೇಳ್ತಾರೆ, ಅವ್ರ ಮಾತಾಡ್ತಿ ಏನ್ ಹೇಳ್ತಾರೆ ಅದೇ. ಇಲ್ಲ ಅದೇನು ನೀವು ವರಿ ಮಾಡಬೇಡಿ ಸದ್ಯಕ್ಕೆ, ಮತ್ತೆ ನಾವು ನೋಡೋಣ. ಅದೇ ನನಗೆ ಗೊತ್ತಿರೋ ಪ್ರಾಬ್ಲಮ್ ಆಗೋದಿಲ್ಲ. ನೀವು ಕ್ವಿಜ್ ಆನ್ಸರ್ ಮಾಡಿ, ಅದೇನೇನು ಲಿಂಕ್ಸ್ ಕೊಡ್ತಾರ ಅವರು, ಆ ಕ್ವಿಜ್ ಆನ್ಸರ್ ಮಾಡಿ, ಅದಕ್ಕೆ ನೀವು ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. ಬೇರೆ ಸರ್ಟಿಫಿಕೇಟ್ ಬರುತ್ತೆ ನಿಮಗೆ, ಅದೇನು ಯೋಚನೆ ಮಾಡಬೇಡಿ. ಲಿಂಕ್ಸ್ ನಮ್ ಗ್ರೂಪ್ ವಾಟ್ಸ್ಆಪ್ ಗ್ರೂಪ್ಗೆ ಬರುತ್ತಲ್ರಿ ವಾಟ್ಸ್ಆಪ್ ಅದು ಕ್ವಿಜ್ ಲಿಂಕ್ಸ್ ಹೇಳ್ತೀನಿ, ಮಾತಾಜಿ ಹೇಳ್ತೀನಿ, ಅವ್ರು ಹಾಕ್ತೀನಿ, ನೋಡೋಣ. ವಾಟ್ಸ್ಆಪ್ ಗ್ರೂಪ್ ಅಲ್ಲೇ ಬರ್ತಾ ಇದೆ. ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದೀರಾ ಅಲ್ವಾ? 10, 11 ಬರ್ತಾ ಇದೆ ಈಗಾಗಲೇ. ಈಗ ಇದು ಆನ್ಸರ್ ಮಾಡ್ಬೋದು ಅಟ್ಲೀಸ್ಟ್ ನೀವು. ಈಗ ನೀವು ಯಾವಾಗ ಜಾಯಿನ್ ಆಗಿದ್ದೀರಾ ಅದನ್ನೆಲ್ಲ ಆನ್ಸರ್ ಮಾಡಿ ನೀವು. ಹಿಂದೆದು ಬಿಡಿ, ಇಲ್ಲ ಹಿಂದೆ ಸ್ಟಾರ್ಟ್ ಮಾಡಿ. ಹೆಂಗೆ ಅದು ಪ್ರತಿಯೊಂದು ಸಪರೇಟ್ ಅನ್ಸುತ್ತೆ. ಸೊ ನೀವು ಸಪರೇಟ್ ಆಗಿ ಇದೆಲ್ಲ ಆನ್ಸರ್ ಮಾಡ್ಕೊಂಡು ಬರ್ಬೋದು ಅನ್ಸುತ್ತೆ. ಇದು ಈಗ ಅವ್ರೇನ್ ಪೋಸ್ಟ್ ಮಾಡ್ತಾರೋ ಅದು 10, 11 ಅಷ್ಟೇ ಬಂದಿದ್ದು ಸರ್. ಹಿಂದೆ ಮಾಡ್ಬೇಕಲ್ಲ. ಇಲ್ಲಿ ನಾನು ಕೇಳ್ತೀನಿ ಅವ್ರಿಗೆ ಮಾತಾಜಿಗೆ ಹೇಳ್ತೇನೆ, ನೀಲಂ ಮಾತಾಜಿ ಅವ್ರಿಗೆ ಹಾಕ್ಲಿಕ್ಕೆ. ಓಕೆ ಸಂಜೀವ್ ಅವರೇ, ನಮಸ್ತೆ. ವಿಜಯಲಕ್ಷ್ಮಿ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಅದೇ ಈ ಸತಿ ಮಂಗಳವಾರ ದೊಡ್ಡ ಏಕಾದಶಿ ಮಂಗಳವಾರ ಬರ್ತಾ ಇದೆ ಮಾತಾಜಿ. ಹೌದು, ದೊಡ್ಡ ಏಕಾದಶಿ ಈ ಸತಿ ಆಷಾಢ ಏಕಾದಶಿ. ಹೌದು ಮಾತಾಜಿ. ಸೊ ಆ ದಿವಸ ನಾವು ಧಾನ್ಯಗಳಿಂದ ಮುಖ್ಯವಾಗಿ ಇರಬೇಕು. ಸೊ ಇನ್ನೆಷ್ಟಾಗುತ್ತೆ ನಮಗೆ ಆದಷ್ಟು ನಾವು ಆಚರಣೆ ಮಾಡೋದು. ಆಯ್ತು. ಅಲ್ಲ ಬೇರೆ ಯಾರೋ ಕೇಳ್ತಾ ಇದ್ರಲ್ಲ, ಅದ್ರ ಇನ್ನ ಕೇಳ್ತಾ ಇದ್ರು, ಇನ್ನ ಏನೋ ಪ್ರಶ್ನೆ ಅವರು. ಅವ್ರು ಇನ್ನೇನು ಕೇಳ್ತಾ ಇದ್ದಾರೆ ಅಂದ್ರೆ, ಅಳಿಲು ಸೇವೆ ಮಾಡುತ್ತೇನೆ. ಓಕೆ, ಒಳ್ಳೇದು ರತನ್ ಅವರೇ, ಮಾಡಿ. ಮತ್ತೆ ಏಕಾದಶಿ ಬಗ್ಗೆ ಇನ್ನೇನೋ ಕೇಳಿದ್ರು ಅವರು. ಏಕಾದಶಿ ಅದರ ಮಹತ್ವ ತಿಳಿಸಿ ಕೊಡಿ. ಮಹತ್ವ ಅಂದ್ರೆ ಈ ರೀತಿ ನಮಗೆ ಅದರ ಆಚರಣೆಯಿಂದ ನಾವು ಭಕ್ತಿಯಲ್ಲಿ ತುಂಬಾ ಮುಂದೆ ಬಂದು ನಮ್ಮ ಭೌತಿಕ ಜಗತ್ತಿನ ಜೀವನ ಬಿಟ್ಟು ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಹಾಯ ಮಾಡೋ ಒಂದು ವಿಶೇಷ ದಿವಸ. ಓಕೆ ರತನ್ ಅವರೇ, ಹರೇ ಕೃಷ್ಣ. ಇನ್ಯಾರಿಗೆ ಏನಾದ್ರು ಯಾವ ಪ್ರಶ್ನೆ ಇದೆಯಾ? ಯಾರಿಗೆ ಚಾಟ್ ಬಾಕ್ಸ್ ಅಲ್ಲಿ ಇನ್ನೇನಿಲ್ಲ, ಇಲ್ಲೂ ಕೂಡ ಯಾರಿಗೂ ಏನು ಪ್ರಶ್ನೆ ಇಲ್ಲ. ಸೊ ಹಾಗಿದ್ದರೆ ನಾವು ಇವತ್ತು ನಿಲ್ಸೋಣ. ಇವತ್ತು 12ನೇ ಅಧ್ಯಾಯ. ಸೊ ಈಗ 2ನೇ 3ನೇ 2 ಭಾಗ ಆಯ್ತು ನಮ್ದು.
ಹದಿನೈದು ದಿವಸ ಕಾರ್ಯಕ್ರಮ ನಾಳೆಯಿಂದ 13 ಪ್ರಾರಂಭ ಮಾಡೋಣ. ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಮತ್ತೆ ನಾಳೆ ಭೇಟಿ ಮಾಡೋಣ. ಹರೇ ಕೃಷ್ಣ. ವಂಚಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭುಜಿ.